ವೀಕ್ಷಕರ ನಮಸ್ಕಾರ. ಇವತ್ತಿನ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಇವತ್ತಿನ ನಮ್ಮ ಕಾರ್ಯಕ್ರಮ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪದಾಧಿಕಾರಿಗಳ ಜೊತೆಗಿನ ಸಂವಾದ ಕಾರ್ಯಕ್ರಮ. ಇದು ಈಗಾಗಲೇ ತಮಗೆ ತಿಳಿದಿದೆ ಅನ್ನುವಂಥದ್ದು. ಬಹುಶಃ ಯಾವುದೇ ಒಂದು ಪ್ರದೇಶದ ಆರ್ಥಿಕತೆ ಅಥವಾ ಆ ಒಂದು ಪ್ರದೇಶದಲ್ಲಿ ಒಂದು ಅಭಿವೃದ್ಧಿ ಅನ್ನುವಂಥದ್ದನ್ನ ನಾವು ಯಾವ ರೀತಿ ಗುರುತಿಸಬಹುದು ಅನ್ನುವಂಥದ್ದನ್ನ ಹೇಳಿದ್ರೆ, ಆ ಭಾಗದ ಒಂದು ಉದ್ಯಮಗಳು ಹೇಗಿದೆ ಅಥವಾ ಮಳಿಗೆಗಳು ಹೇಗಿದೆ, ಎಷ್ಟು ಬೆಳವಣಿಗೆಯಾಗಿದೆ, ಮೂಲ ಸೌಕರ್ಯಗಳು ಎಷ್ಟಿದೆ, ಇದರ ಆಧಾರದ ಮೇಲೆ ಒಂದು ಪ್ರದೇಶದ ಆರ್ಥಿಕತೆಯನ್ನು ಅಳಿಬಹುದು ಅನ್ನುವಂತ ಮಾತುಗಳನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಅಂದ್ರೆ ಆರ್ಥಿಕತೆಗೆ ತಮ್ಮದೇ ಆದ ರೀತಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಕೊಡುಗೆಯನ್ನ ಕೊಡ್ತಾ ಇರೋರು ಯಾರು ಅಂತ ಹೇಳಿದ್ರೆ ವ್ಯಾಪಾರಸ್ಥರು ಅಥವಾ ಉದ್ಯಮಿಗಳು. ಅಂತಹ ಒಂದು ಉದ್ಯಮಿಗಳ ಒಂದು ಹಿತರಕ್ಷಣೆಗಾಗಿ ಅಥವಾ ಅವರ ಸಮಸ್ಯೆಗಳೇನು, ಅವರಿಗೆ ಆಗ್ಬೇಕಾದಂತಹ ವ್ಯವಸ್ಥೆಗಳೇನು, ಅಥವಾ ಒಂದು ಒಟ್ಟು ಅವರು ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಡೋದಿದ್ರೆ ಯಾವ ರೀತಿ ಕೊಡಬಹುದು, ಒಟ್ಟು ವಿಚಾರಗಳ ಬಗ್ಗೆ ಒಂದು ಸಮಗ್ರವಾದ ಒಂದು ವೇದಿಕೆಯನ್ನ ಸೃಷ್ಟಿಸಿ ಆ ಮೂಲಕ ಪರಿಹಾರಗಳನ್ನ ಅಥವಾ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅನುವಾಗ್ತಾ ಇರುವಂತದ್ದು ಈ ಒಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಅನ್ನುವಂಥದ್ದು. ಬಹುಶಃ ಪುತ್ತೂರಿನಲ್ಲೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಮುನ್ನಡೆದುಕೊಂಡು ಬಂದಿದೆ. ಬಹುಶಃ ಲಾಕ್ಡೌನ್ ನ ಸಂದರ್ಭದಲ್ಲಿ, ಕೋವಿಡ್ ಹಿನ್ನೆಲೆಯಲ್ಲಿ ಎದುರಾದಂತಹ ಆ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ವರ್ತಕರ ಪರವಾಗಿ ಸದೃಢವಾಗಿ ಕೆಲಸ ಕಾರ್ಯಗಳನ್ನ ಮಾಡಿ ಅವರ ಒಂದು ಹಿತವನ್ನ ಕಾಯುವಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನ ವಹಿಸಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಈಗ ಮತ್ತೊಂದು ಸುತ್ತಿನ ಒಂದು ಕಾರ್ಯಕಾರಿ ಸಮಿತಿ ರಚನೆಯಾಗಿದೆ. ಅದರ ಪದಾಧಿಕಾರಿಗಳ ಒಂದು ಮುಂದಿನ ಯೋಜನೆಗಳೇನು, ಏನೇನು ಚಿಂತನೆಗಳಿದೆ, ಜೊತೆಗೆ ಇರುವಂತಹ ಸವಾಲುಗಳೇನು, ಪ್ರಸ್ತುತ ಅವರು ಎದುರಿಸ್ತಾ ಇರುವಂತಹ ಚಾಲೆಂಜಸ್ ಏನು, ಎಲ್ಲದರ ಬಗ್ಗೆ ಮಾತನಾಡಬೇಕು. ಸೊ ಆ ನೆಲೆಯಲ್ಲಿ ಈಗ ನಮ್ಮ ಸ್ಟುಡಿಯೋದಲ್ಲಿ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪದಾಧಿಕಾರಿಗಳಿದ್ದಾರೆ. ಮೊದಲನೆಯದಾಗಿರುವಂತವರು ಅಧ್ಯಕ್ಷರು ಜಾನ್ ಕುಟೀನ್ ಅವರು, ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ ಪಿ ವಾಮನ್ ಪೈ ಅವರು, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಉಲ್ಲಾಸ್ ಪೈ ಅವರು, ಅದೇ ರೀತಿ ಮಾಜಿ ಅಧ್ಯಕ್ಷರಾಗಿರುವಂತಹ ಸುರೇಂದ್ರ ಕಿಣಿ ಅವರು ಅತಿಥಿಗಳಾಗಿ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ನಾಲ್ವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇನ್ನು ಅತಿಥಿಗಳ ಕಿರು ಪರಿಚಯವನ್ನ ಬಹುಶಃ ಎಲ್ಲರೂ ಕೂಡ ಇವರ ಒಂದು ಮುಖ ಪರಿಚಯ ಇದ್ದವರು, ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿದಂಥವರು, ಎಲ್ಲರೂ ಕೂಡ ಹಲವು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಜನರ ಒಂದು ಪ್ರೀತಿ ಆದರಗಳಿಗೆ ಪಾತ್ರರಾಗಿರುವಂಥವ್ರು. ಆದರೂ ಕೂಡ ಕಿರು ಪರಿಚಯವನ್ನ ತಮ್ಮ ಮುಂದೆ ಇಡ್ತಾ ಇರುವಂಥದ್ದು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿರುವಂತಹ ಜಾನ್ ಕುಟೀನ್ ಅವರು ಸೋಜಾ ಮೆಟಲ್ಸ್ ನ ಮಾಲಕರು. ಮುಖ್ಯ ರಸ್ತೆಯಲ್ಲಿ ನಮಗೆ ಕಾಣಸಿಗುವಂತಹ ಒಂದು ಸುಸಜ್ಜಿತವಾದ ಮಳಿಗೆ. ಹಿಂದಿನ ಅವಧಿಯಲ್ಲೂ ಕೂಡ ಅಧ್ಯಕ್ಷರಾಗಿ ಈ ಒಂದು ಸಂಘವನ್ನು ಮುನ್ನಡೆಸಿದವರು ಈಗ ಎರಡನೇ ಬಾರಿ ಮತ್ತೆ ಆ ಒಂದು ಚುಕ್ಕಾಣಿಯನ್ನು ಹಿಡಿದು ಮುಂದುವರಿಸ್ತಾ ಇದ್ದಾರೆ. ರೋಟರಿ ಸಿಟಿ ಇರಬಹುದು, ಅದೇ ರೀತಿ ಡಾನ್ ಬಾಸ್ಕೋ ಕ್ಲಬ್ ಇರಬಹುದು, YMCA ಪುತ್ತೂರು, ಇದರ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಕೆ ಮಾಡಿದಂತಹವರು. ಅದೇ ರೀತಿ ಸುದ್ದಿ ಸೌಹಾರ್ದ ಸಹಕಾರಿ ನಿಯಮಿತದ ನಿರ್ದೇಶಕರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಿಂದೆ ಶಿಕ್ಷಕರಾಗಿ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳನ್ನ ಬೆಳಗಿಸಿದವರು, ಅವರಿಗೆ ಶಿಸ್ತಿನ ದಾರಿದೀಪವನ್ನ ತೋರಿಸಿದವರು ಕೂಡ ಹೌದು. ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತವರು ಜಾನ್ ಕುಟೀನ್ ಅವರು. ಅದೇ ರೀತಿ ಇನ್ನೋರ್ವ ಅತಿಥಿ ಉಪಾಧ್ಯಕ್ಷರಾಗಿರುವಂತಹ ಬಿ ವಾಮನ್ ಪೈ ಅವರು ಗಣೇಶ್ ಟ್ರೇಡರ್ಸ್ ನ ಮ್ಯಾನೇಜಿಂಗ್ ಪಾರ್ಟ್ನರ್, ರೋಟರಿ ಕ್ಲಬ್ ಪುತ್ತೂರು ಮೇನ್ ನ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಕೆ ಮಾಡಿರುವಂತಹ ಇವರು ಹಿರಿಯ RSS ಸ್ವಯಂ ಸೇವಕ, GSB ಅಭಿವೃದ್ಧಿ ಸಭಾದ ಅಧ್ಯಕ್ಷರಾಗಿ ಪ್ರಸ್ತುತ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನು PC ಪೈ ಅಂಡ್ ಕೋ ಪೆಟ್ರೋಲ್ ಪಂಪ್ ಉಜಿರೆಯಲ್ಲಿ, ಏನು ಬೆಳ್ತಂಗಡಿ ಸಮೀಪದ ಉಜಿರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಮಾಲಕರು. ಅದೇ ರೀತಿ ಪುತ್ತೂರಿನ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಮಾಜಿ ಟ್ರಸ್ಟಿ ಅಂದ್ರೆ ಆಡಳಿತ ಮಂಡಳಿ ಸದಸ್ಯರಾಗಿ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಉಲ್ಲಾಸ್ ಪೈಗಳು 80ರಲ್ಲಿ ಸಿಂಡಿಕೇಟ್ ಬ್ಯಾಂಕಿನ ಪಿಗ್ಮಿ ಸಂಗ್ರಾಹಕರಾಗಿ 1994ರಲ್ಲಿ ಎಳ್ತಿಮಾರ್ ಕಟ್ಟಡದಲ್ಲಿ ಡೆಲ್ಟಾ ಗ್ರಾಮ್ ಸಂಸ್ಥೆಯ ಮೂಲಕ ಫ್ಯಾಕ್ಸ್ ಕಾರ್ಡ್ ಮೂಲಕ ಒಂದು ಟೆಲಿಗ್ರಾಮ್ ಹಾಗೂ STD ಬೂತ್ ಮೂಲಕ ಒಂದು ಕಾರ್ಯಾರಂಭವನ್ನ ಮಾಡಿದ್ರು. ವಿಮಾ ಸಲಹೆಗಾರರು ಕೂಡ ಹೌದು. 1997ರಲ್ಲಿ ವರ್ತಕ ಸಂಘದ ಸದಸ್ಯರಾಗಿ ಸೇರ್ಪಡೆಗೊಂಡ್ರು. 2019ರಿಂದ 3 ವರ್ಷ ಮ್ಯಾನೇಜರ್ ಆಗಿ ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸುಮಾರು 42 ವರ್ಷದಿಂದ ವರ್ತಕರೊಂದಿಗೆ ಒಂದು ಸಂಬಂಧವನ್ನ, ಒಂದು ಬಾಂಧವ್ಯವನ್ನ ಇಟ್ಟುಕೊಂಡಿದ್ದಾರೆ. ವಿದ್ಯಾಕ್ಷೇತ್ರದಲ್ಲಿ ಸಂತ ವಿಕ್ಟರ್ ಶಾಲೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಎಲಿಮೆಂಟರಿ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಈಗ
ಒಂದಷ್ಟು ಮುಂದಕ್ಕೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎನ್ನುವಂತ ಒಂದು ಚಿಂತನೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ಇರುವಂತಹ ಮತ್ತೋರ್ವ ಅತಿಥಿ ಮಾಜಿ ಅಧ್ಯಕ್ಷರಾಗಿರುವಂತಹ ಸುರೇಂದ್ರ ಕಿಣಿಯವರು, ದೇವಣ್ಣ ಕಿಣಿ ಅಂದ್ರೆ ಬಹುಶಃ ಪುತ್ತೂರಿನ ಬಹಳಷ್ಟು ಪ್ರಸಿದ್ಧವಾದ ಮಳಿಗೆ ಒಂದು ಅದರ ಮಾಲಕರು, ರೋಟರಿ ಪುತ್ತೂರು ಸಿಟಿಯ ಅಲ್ಲಿ ಕೆಲಸ ಕಾರ್ಯವನ್ನ ಮಾಡಿದಂಥವರು, ಮಾಜಿ ಕೋಶಾಧಿಕಾರಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ, ಅದೇ ರೀತಿ GSB ಅಭಿವೃದ್ಧಿ ಸಭಾದ ಉಪಾಧ್ಯಕ್ಷರಾಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪುತ್ತೂರು ಇದರ ಮಾಜಿ ಟ್ರಸ್ಟಿಗಳಾಗಿ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬಹುಶಃ ಎಲ್ಲರೂ ಕೂಡ ಅನುಭವಿಗಳು, ಈ ಒಂದು ಕ್ಷೇತ್ರದಲ್ಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಂದು ಅಪಾರವಾದ ಅನುಭವವನ್ನು ಹೊಂದಿದ್ದು, ಬಹುಶಃ ಇಡೀ ಆ ವರ್ತಕ ಸಮುದಾಯ, ವ್ಯಾಪಾರಿಗಳಿರ್ಬೋದು, ಉದ್ಯಮಿಗಳಿರ್ಬೋದು, ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಅವರ ಒಂದು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ವಿಚಾರಗಳು ಮಾತನಾಡುವಂಥದ್ದಿದೆ. ಮತ್ತೊಮ್ಮೆ ನಾಲ್ವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸಿಕೊಂಡು ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದಾನೆ. ಬಹುಶಃ ಹೊಸ ತಂಡ ರಚನೆಯಾಗಿದೆ. ಬಹುಶಃ ಅಧ್ಯಕ್ಷರು ಹಿಂದಿನ ಒಂದು ಕಾರ್ಯಭಾರವನ್ನು ನಿರ್ವಹಿಸುವ ಜೊತೆಗೆ ಮತ್ತೆ ಆ ಒಂದು ಚುಕ್ಕಾಣಿಯನ್ನ ಹಿಡಿದುಕೊಂಡಿದ್ದೀರಿ. ಮೊದಲನೆಯದಾಗಿ ತಮ್ಮ ಒಂದು ಅನಿಸಿಕೆಯನ್ನ ಕೇಳೋದಕ್ಕೆ ಬಯಸುವಂಥದ್ದು. ಮೊದಲನೇದಾಗಿ ಅಧ್ಯಕ್ಷರಿಂದ ಆರಂಭಿಸ್ತಾ ಇದ್ದೇನೆ. ಹೇಗೆ ಅನಿಸ್ತಾ ಇದೆ ಸರ್? ನಾವು ವರ್ತಕ ಸಂಘದಲ್ಲಿ ಸುಮಾರು 450 ಹತ್ತಿರ ಸದಸ್ಯರಿದ್ದೇವೆ. ಇವರೆಲ್ಲರನ್ನು ಒಟ್ಟು ಸೇರಿಸಿ ಈ ಸಂಘವನ್ನು ನಾವು ನಡೆಸ್ತಾ ಇದ್ದೇವೆ. ವಿಷಯ ಏನಂದ್ರೆ, ಸಂಘ ನಡೆಯುವಂದ್ರೆ ಏನು, ಈ ಸದಸ್ಯರಿಗೆ ತೊಂದರೆ ಆದಾಗ, ಆ ಸದಸ್ಯರಿಗೆ ಏನಾದ್ರು ಪ್ರಾಬ್ಲಮ್ ಬಂದಾಗ, ಆ ಸದಸ್ಯರ ಬೇಡಿಗಳಿದ್ದಾಗ ಅದನ್ನು ನೆರವೇರಿಸುವಲ್ಲಿ ನಾವು ಮೊದಲು ಇದು ಉಮೇದು ತಗೊಳ್ಬೇಕು ಅಥವಾ ಅದರ ಕಣ್ಣ ಹಿಡಿಬೇಕು. ಇಲ್ಲ ಸಂಘ ಇದ್ದರೆ ಹೇಳ್ತಾರೆ ಅವರು, ನಮಗೆ ಸಂಘ ಯಾಕೆ ಅಂತ. ಆದ್ರಿಂದ ಪ್ರತಿಯೊಬ್ಬ ಸದಸ್ಯನ ಯಾವುದೇ ಒಂದು ಪ್ರಾಬ್ಲಮ್ ಇದೆ, ವಾಣಿಜ್ಯ ಸಂಬಂಧಪಟ್ಟದ್ದು, ಬೇರೆನೆಲ್ಲ ವೈಯಕ್ತಿಕ ಅಲ್ಲ, ವಾಣಿಜ್ಯ ಸಂಬಂಧಪಟ್ಟು, ವ್ಯಾಪಾರ ಸಂಬಂಧಪಟ್ಟು ಬೇರೆ ಬೇರೆ ಪ್ರಾಬ್ಲಮ್ ಇದೆ, ಹಾಗಾಗ್ತದೆ ಹೀಗಾಗ್ತದೆ, ಅದನ್ನು ನಮಗೆ ತಿಳಿಸಿದಲ್ಲಿ ನಾವು ಕಾರ್ಯಕಾರಿ ಸಮಿತಿಯವರೊಟ್ಟು ಸೇರಿ ಅವರಿಗೆ ಬೇಕಾದಂತಹ ಮಾರ್ಗದರ್ಶನ ಅಥವಾ ಆ ಪ್ರಾಬ್ಲಮ್ ಅದು ಸಾಲ್ವ್ ಆಗುದು ಹೇಗೆ ಎಂಬುದರಲ್ಲಿ ಯೋಚಿಸಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಹೋಗಿ ನಾವು ನಮ್ಮ ಕೆಲಸ ಮಾಡ್ತೇವೆ. ಹಾಗೆ ಮಾಡಿದ್ರೆ ಸಂಘ ಇದ್ದು ಪ್ರಯೋಜನ ಇಲ್ಲ. ಆದ್ರಿಂದ ಅವರಿಗೆ ತೃಪ್ತಿಯಾಗುವ ದೃಷ್ಟಿಯಲ್ಲಿ ಅಧಿಕಾರಿಗಳ ಮಾತಾಡಿ ಅಥವಾ ಅಧಿಕಾರಿಗಳಿಗೆ ಸ್ವಲ್ಪ ಪ್ರೆಷರ್ ಅಂತ ಹೇಳ್ತೇವೆ ನಾವು, ಒತ್ತಡ ಹಾಕಿ ಹೀಗೆ ಆಗ್ಬೇಕು ಸ್ವಾಮಿ, ಹೀಗೆ ಆಗ ಸರಿಯಲ್ಲ ಅಂತ ಹೇಳ್ತಾ ಅವರನ್ನು ಸುಧಾರಿಸ್ತೇವೆ. ಅದು ನಮ್ಮ ಮೊದಲಿನ ಕೆಲಸ. ಹಾಗಿರುವಾಗ ಅಷ್ಟೇ ಸಾಕು ಅಂತ, ಅಷ್ಟೇ ಸಾಕಾಗುವುದಿಲ್ಲ. ವರ್ಷಕ್ಕೊಮ್ಮೆ ಒಂದು ಸಣ್ಣ ಒಟ್ಟು ಸೇರಿ ಎಲ್ಲ ಸದಸ್ಯರೆಲ್ಲ ಒಟ್ಟು ಸೇರಿ ಒಂದು ಖುಷಿ ಪಡುವಂಥದ್ದು, ಒಂದು ಆಟ ಮಾಡೋದು ಅಥವಾ ಏನಾದ್ರು ಕಲ್ಚರಲ್ ಪ್ರೋಗ್ರಾಮ್ ಮಾಡೋದು, ಅಥವಾ ಕಳೆದ ಕೆಲವು ವರ್ಷಗಳು ನಾವು ಅನುಭವಿಸಿದ್ದು, ಪ್ರತಿ ವರ್ಷ ಒಂದು ಕಡೆಗೆ ನಾವು ಟೂರ್ ಹೋಗ್ತೇವೆ ಕುಟುಂಬ ಸಮೇತರಾಗಿ. ಅದು ಕೂಡ ಒಂದು ಇದರ ಭಾಗ. ಯಾಕೆಂದ್ರೆ ವರ್ಷದಲ್ಲಿ ಒಂದು ದಿವಸ ನಾವು ಒಟ್ಟು ಸೇರಿ ಎಲ್ಲ ವರ್ತಕರೆಲ್ಲ ಒಟ್ಟು ಸೇರಿ ನಮ್ಮ ಕುಟುಂಬದ ಒಟ್ಟಿಗೆ ಒಂದು ಸಂತೋಷ ಪಡುವಂತ ಸಂದರ್ಭ. ಅದು ಕೂಡ ನಮಗೆ ನೆನಪು ಇರ್ತದೆ. ಯಾಕೆಂದ್ರೆ ನಾವು ಬರೀ ವ್ಯಾಪಾರದ 24 ಗಂಟೆ ಅಂಗಡಿ ಕೂತ್ಕೊಳ್ಳೋದಲ್ಲ, ಬಿಸಿ ಆಗಿರೋದಲ್ಲ. ಹೀಗೆ ಮಾಡುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಕಳೆದ 42 ವರ್ಷಗಳ ಚರಿತ್ರೆ ಇದಕ್ಕೆ. ನಾನು ಒಂದು 2 ವರ್ಷದ ನಂತರ, ಅಂದ್ರೆ ಸುಮಾರು 40 ವರ್ಷದ ಅನುಭವ ಹೇಳ್ಬೋದು ಸದಸ್ಯನಾಗಿ. ಮೊದಲನೇ 2 ವರ್ಷ ಇರಲಿಲ್ಲ, ಅದನ್ನು ನೋಡಿದ್ದೇನೆ. ನನ್ನ ಅಂಗಡಿ ಎದುರೇ ನಮ್ಮ ಸಂಸ್ಥೆ ಇರೋದು, ಅದನ್ನು ನೋಡಿದ್ದೇನೆ. ನಾವು ನೆನಪಿಡಬೇಕಾದ ವಿಷಯ ಅಂದ್ರೆ, ದಿವಂಗತ ನಾಮದೇವ್ ಪ್ರಭುಗಳು ನಮ್ಮ ಮೊದಲಿನ ಅಧ್ಯಕ್ಷರು, ಅವರು ನಾವು ನಾನು ನೋಡಿದ್ದೇನೆ ಅವರನ್ನು, ಅವರ ವ್ಯಕ್ತಿತ್ವ ಮತ್ತು ಅವರ ಇದು ಎಲ್ಲ. ಅವರೊಟ್ಟಿಗೆ ನಾನು ಇಲ್ಲ ಇದ್ರು ನಾನು ನೋಡಿದ್ದೆ ಆ ಮನುಷ್ಯನನ್ನು. ಮತ್ತೆ ಆ ದೃಷ್ಟಿಯಿಂದ ಅವರ ಬಂದು ಎಲ್ಲ ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ, ಅದನ್ನು ನಾವು ನೆನಪಿಸ್ತೇವೆ. ಈಗ ಅದನ್ನು ನಾವು ಮುಂದುವರಿಸ್ತಾ ಹೋಗ್ತೇವೆ. ನಮ್ಮ ಕಾರ್ಯ ಸಮಿತಿಯವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ಮುಂದುವರಿತಾ ಇದೆ. ಒಂದು ಬಾರಿ ಉಮೇದಿದೆ ಏನಾದ್ರು ಮಾಡುವ ಅಂತ. ಓಕೆ, ಅಂದ್ರೆ ಸಮಾನ ಮನಸ್ಕರೆಲ್ಲರೂ ಒಗ್ಗೂಟಾದಾಗ ಅಂತ ಒಂದು ಮನಸ್ಸು ಖಂಡಿತ ಬರುತ್ತೆ ಅನ್ನುವಂತ. ಇನ್ನು ಉಪಾಧ್ಯಕ್ಷರಾಗಿರುವಂತಹ ವಾಮನ್ ಪೈ ಸರ್, ನಿಮ್ಮ ಒಂದು ಅನಿಸಿಕೆ ಈ ಸಂದರ್ಭದಲ್ಲಿ? ನಮ್ಮ ಪುತ್ತೂರಿನ ಈ ವಾಣಿಜ್ಯ ಸಂಘ ಸುಮಾರು ವರ್ಷದಿಂದ ಆಕ್ಟಿವ್ ಆಗಿ ವರ್ತಕರಿಗೆ ಏನೇನು ಬೇಕು ಆ ತರ ಒಂದು ಸಂಘಟನೆಯುಕ್ತವಾಗಿ ಕೆಲಸ ಮಾಡ್ತಿದ್ದೇವೆ. ಮುಖ್ಯವಾಗಿ ನಮಗೆ ಕೆಲವು ಅಧಿಕಾರಿ ವರ್ಗಗಳಿಂದ ತೊಂದರೆ ಬರ್ತದೆ, ಕೆಲವು ಗ್ರಾಹಕರಿಂದ ತೊಂದರೆ ಬರ್ತದೆ, ಅಂತೂ ವ್ಯಾಪಾರಿಗಳು 2 ಕಡೆಯಲ್ಲೂ ಏಟು ತಿನ್ನುವವರು. ನಮ್ದು ಏನಾದ್ರು ಸಣ್ಣ ವಿಷಯದಲ್ಲಿ ನಾವು ರೆಕಾರ್ಡ್ ಡಾಕ್ಯುಮೆಂಟ್ ಹೆಚ್ಚು ಕಡಿಮೆ ಇದ್ರೆ ಅದನ್ನು ಸೇರಿಸಿ ನಮ್ಗೆ ಅಡ್ವೈಸ್ ಮಾಡಿ ಹೀಗೆ ಮಾಡ್ಲಿಕ್ಕೆ ಅವಕಾಶ ಕೊಡದೆ ನಮ್ಮ ಪೆನಾಲ್ಟಿ ಹಾಕ್ತಾರೆ.
ಗ್ರಾಹಕರು ಕೆಲವೊಮ್ಮೆ ನಮ್ಮನ್ನು ಬೇರೆಯವರ ಮಾತು ಕೇಳಿ ನಿಮ್ಮ ಮೆಟೀರಿಯಲ್ ಹಾಕಿ ಹೀಗೆ ನಿಮ್ಮ ಕೊಂಡದ ಜೀನ್ಸ್ ಹೀಗೆ ಉಂಟು, ನಿಮ್ಮ ಕೊಂಡ ಪಾತ್ರ ಹಾಗೆ ಉಂಟು, ನಿಮ್ಮ ಕೊಂಡ ಟೈಸ್ ಹೀಗೆ ಉಂಟು, ನಿಮ್ಮ ಕೊಂಡ ಪೇಂಟ್ ಹೀಗೆ, ನಿಮ್ಮ ಪೆಟ್ರೋಲ್ ಹಾಗೆ ಹೀಗೆ ಇದೆಲ್ಲ ನಮಗೆಲ್ಲ ಮಾಡ್ತಾರೆ. ಇದೆಲ್ಲ ನಾವು ಸಹಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಕೆಲವು ಸ್ವಲ್ಪ ದುರ್ಬಲ ಇದ್ದವರು ನೊಂದುಕೊಳ್ತಾರೆ. ಅಂಥವರಿಗೆ ನಾವು ಸಪೋರ್ಟ್ ಮಾಡಲಿಕ್ಕೋಸ್ಕರ ಮುಖ್ಯವಾಗಿ ಮಾಡಿದಂಥ ಒಂದು ಸಂಘಟನೆ ಇದು. ನಮ್ಮ ಸಂಘಟನೆಯಲ್ಲಿ ಯಾರಿಗೂ ನೋವಾದರೆ ನಾವು ಸೇರಿ ಪರಸ್ಪರ ವಿಚಾರ ವಿನಿಮಯ ಮಾಡಿ ಅವ್ರು ಎಲ್ಲಿ ತಪ್ಪಿದ್ದಾರೆ, ಅವ್ರಿಗೆ ಏನು ಹೆಲ್ಪ್ ಆಗಬೇಕು ನಮ್ಮಿಂದ, ಅದನ್ನು ನಾವು ಮಾಡಬೇಕು. ಆ ಉದ್ದೇಶನ ನಾವು ವರ್ತಕ ಸಂಘ ನಾವು ಶುರು ಮಾಡಿದ್ವಿ. ಇದಕ್ಕೆ ನಮಗೆ ಪ್ರೇರೇಪಣೆ ಅಂದರೆ ಮಂಗಳೂರಿನ ಕೆನಡಾ ಚೇಂಬರ್ ಆಫ್ ಕಾಮರ್ಸ್. ಸುಮಾರು 100 ವರ್ಷದ ಇತಿಹಾಸ ಇರುವಂತ ಒಂದು ಸಂಸ್ಥೆ. ಇಲ್ಲೇ ಸಂಘ ಆಗುವ ಮೊದಲು ನಾವೆಲ್ಲ ಅಲ್ಲೇ ಮೆಂಬರ್. ಆದರೆ ನಮಗೆ ಪ್ರತಿ ತಿಂಗಳ ಮೀಟಿಂಗ್ ಈಗ ಅಥವಾ ವರ್ಷದ ಒಂದು ಮೀಟಿಂಗ್ ಹೋಗಿ ಭಾಳ ಕಷ್ಟ ಆಗ್ತದೆ ನಮ್ಮ ವ್ಯವಹಾರ ಬಿಟ್ಕೊಡ್ಲಿಕ್ಕೆ. ಹಾಗೆ ನಾಮದೇವ ಪ್ರಭುಗಳ ನೇತೃತ್ವದಲ್ಲಿ ಪುತ್ತೂರಿನದು ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಇದು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮಂಗಳೂರಿನ ಹತ್ರ ಹಾಗೆ ನಾವು ಕೇರಳದಲ್ಲಿ ಒಂದು ಸಂಘ ಇದೆ, ಯಾವುದು ವರ್ತಕ ಸಂಘ. ದ ಮೋಸ್ಟ್ ಎಫೆಕ್ಟಿವ್ ಸಂಘ ಅದು ಕೇರಳದಲ್ಲಿ. ಒಬ್ಬ ಅಧಿಕಾರಿಯು ಏನು ಬೇಕಿದ್ರು ಅವರು ನಮ್ಮ ಅಂಗಡಿಗೆ ಬಂದು ಕೇಳಲಿಕ್ಕಿಲ್ಲ, ಸಂಘಕ್ಕೆ ಒಂದು ಅಪ್ಲಿಕೇಶನ್ ಅವ್ರು ಕೊಡ್ಬೇಕು, ಏನು ಡೊನೇಷನ್ ಬೇಕು ಸಂಘಕ್ಕೆ ಬಂದು ಕೊಡ್ಬೇಕು. ಆ ಎಕ್ಸಿಕ್ಯೂಟಿವ್ ಕಮಿಟಿ ಏನು ಡಿಸಿಷನ್ ತಗೊಳ್ತಾರೆ ಅಷ್ಟು ಅಮೌಂಟ್ ಅವರು ಅಲ್ಲಿ ಕೊಡ್ತಾರೆ. ಪ್ರತಿ ತಿಂಗಳು ಇಂತಿಷ್ಟು ದೇಣಿಗೆ ನಾವು ಸಂಘದ ಆಫೀಸಿಗೆ ಕೊಡ್ತೇವೆ. ಇದನ್ನು ನಾವು ಚಾರಿಟಿ ಫಂಡ್ ಅನ್ನು ಕೊಡುದು ಅಲ್ಲಿ ಕೆಲವರು. ನಾವು ಅದನ್ನು ಸಹ ಇಲ್ಲಿ ನಾವು ಮಾಡಿಕೊಂಡು ಪ್ರತಿಯೊಬ್ಬರಿಗೆ ನಮ್ಮ ವರ್ತಕರಿಗೆ ಆದಷ್ಟು ಅನುಕೂಲ ಆಗುವ ಹಾಗೆ. ಮೂರನೇದು ಅಂತ ಹೇಳಿದ್ರೆ, ನಾವು ವರ್ತಕರಂದ್ರೆ ನಾವು ಇಲ್ಲಿ ಒಂದೇ ವರ್ಗದವರು. ನಮ್ಮಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ, ಪಕ್ಷ ಯಾವುದೂ ಇಲ್ಲ. ನಾವು ವರ್ತಕ ನಮ್ಮ ಜೀವನವೇ ನಮ್ಮ ಒಂದು ಸಭ್ಯತೆ. ವರ್ತಕರ ಒಂದು ನಾವು ವರ್ತಕರದೇ ಒಂದು ಪಾರ್ಟಿ, ನಮ್ಮ ರಾಜಕೀಯ ಇಲ್ಲ. ಈ ದೃಷ್ಟಿಯಿಂದ ನಾವು ಇಡೀ ಟೀಮ್ ಆಗಿ ನಮ್ಮ ಅಧ್ಯಕ್ಷರಾಗಿರುವ ಕುಟಿನವರ ಒಂದು ನೇತೃತ್ವದಲ್ಲಿ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ಸ್, ಹೊಸ ಮೆಂಬರ್ ಬಂದಿದ್ದಾರೆ, ಯಂಗ್ಸ್ಟರ್ಸ್ ಎಲ್ಲ ಸೇರಿ ಒಳ್ಳೆ ಬ್ಲೆಂಡ್ ಆಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಮುಂದುವರಿಸ್ತೇವೆ. ಓಕೆ, ಇನ್ನಷ್ಟು ಮಾತಾಡೋಣ. ಇನ್ನು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಉಲ್ಲಾಸ್ ಪೈ ಸರ್, ನಿಮ್ಮ ಒಂದು ಅನಿಸಿಕೆ ಅಂದರೆ ಒಂದು ಅನುಭವವನ್ನು ಕೂಡ ಒಂದು ಒಡನಾಟವನ್ನು ಕೂಡ ಬಹಳ ವರ್ಷದಿಂದ ಹೊಂದಿದ್ದವರು, ಈಗ ಕಾರ್ಯದರ್ಶಿಗಳಾಗಿ ಹುದ್ದೆಯನ್ನು ನಿಭಾಯಿಸ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ ಅಂತ? ವರ್ತಕ ಸಂಘದಲ್ಲಿ ನಾನು 25 ವರ್ಷದ ಹಿಂದೆ ಸದಸ್ಯನಾಗಿದ್ದೆ. ಟಿ ವಿ ರವೀಂದ್ರನ್ ಅವರಲ್ಲಿ ನಾನು ದಿನನಿತ್ಯ ಕಲಚನೆಗೆ ಹೋಗುವಾಗ ವರ್ತಕರ ಸಮಸ್ಯೆಗಳೆಲ್ಲ ಅಲ್ಲಿ ಕೂತ್ಕೊಂಡು ಚಿಂತನೆ ಮಾಡ್ತೀನಿ. ಹಾಗಿರುವಾಗ ನನಗೂ ಒಂದು ಹೆಚ್ಚಿನ ಮುತುವರ್ಜಿ ಬಂತು, ನಾನು ಇದರಲ್ಲಿ ಕಾರ್ಯಗತ ಆಗಬೇಕು, ನಾನು ಎಲ್ಲ ವರ್ತಕರನ್ನು ಸ್ಪಂದಿಸುತ್ತೇನೆ. ಹಾಗೆ ಈ ವರ್ತಕರ ಸಮಸ್ಯೆಗೆ ನನ್ನದು ಸಹ ಒಂದು ಸೇವೆಯನ್ನು ನೀಡಬೇಕೆಂಬ ಒಂದು ಉದ್ದೇಶದಿಂದ ನಾನು ಎಲ್ತಿಮಾರ್ ಕಟ್ಟಡದಲ್ಲಿ STD ಬೂತು ಮತ್ತು ಟೆಲಿಗ್ರಾಮ್ ಮತ್ತು ಫ್ಯಾಕ್ಸ್ ಮತ್ತು ಇದು ಸ್ಟ್ಯಾಂಪ್ ವೆಂಡರ್ ಆಗಿಯೂ ಕೆಲಸ ಮಾಡಿದ್ದೇನೆ. ಮತ್ತು ಎಲ್ತಿಮಾರ್ ಕಟ್ಟಡ ಧ್ವಂಸವಾದ ನಂತರ ನನಗೆ ಬೇರೆ ಅಂಗಡಿ ಮಾಡಲಿಕ್ಕೆ ಆಗಲಿಲ್ಲ. ನಾನು ಇದ್ದ ಚಟುವಟಿಕೆಯಲ್ಲೇ ನಾನು ಜಾಸ್ತಿ ಕಾರ್ಯಪ್ರವೃತ್ತನಾಗಿದ್ದೆ. ಮತ್ತು 3 ವರ್ಷದ ಹಿಂದೆ ಸಂಘ ಸಂಸ್ಥೆಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರುಗಳೆಲ್ಲ ಆಫೀಸ್ ಹತ್ರ ಬರುವಾಗ ನಾನು ಸಡನ್ ಆಗಿ ನಾನು ಕಾರ್ಯಕಾರಿ ಸಮಿತಿಯಲ್ಲಿ ಕೆಲಸ ಮಾಡಬೇಕೆಂಬ ನನ್ನ ಇಚ್ಛೆಯನ್ನು ಇಂಗಿತವನ್ನು ಅವರಲ್ಲಿ ತೋಡಿಕೊಂಡೆ. ಹಾಗಿರುವಾಗ ಅವ್ರು ಹೇಳಿದ್ರು, ನಮಗೆ ಮ್ಯಾನೇಜರ್ ಪೋಸ್ಟ್ ಬೇಕು, ಮ್ಯಾನೇಜರ್ ಇಲ್ಲ, ಅವ್ರು ಬಿಡ್ತಾರಂತೆ ಹೇಳಿ. ಹಾಗಿರುವಾಗ ನಾನು ಸಂತೋಷದಿಂದ ಅದನ್ನು ಸ್ವೀಕರಿಸಿದ್ದೇನೆ. ಮತ್ತು ಸಂಘದ ಒಳಗೆ ಬಂದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಎಲ್ಲ ಸದಸ್ಯರುಗಳ ಅಡ್ರೆಸ್ಗಳನ್ನು, ಫೋನ್ ನಂಬರ್ಗಳನ್ನೆಲ್ಲ ಪಡ್ಕೊಂಡು ಎಲ್ಲ ನಮ್ಮ ಅಜೀವ ಸದಸ್ಯರುಗಳನ್ನು ಭೇಟಿಯಾಗಬೇಕೆಂಬ ಕೆಲವರೆಲ್ಲ ನಮಗೆ ಹೇಳಿಕೆಗಳು ಸಿಗುವುದಿಲ್ಲ, ನಮಗೆ ಪೋಸ್ಟ್ ಸಿಗುವುದಿಲ್ಲ ಹೇಳ್ತಿದ್ರು. ಅದನ್ನು ನಾನೆಲ್ಲ ಫೋನ್ನ ಮೂಲಕ ಅವರನ್ನು ಸಂಪರ್ಕಿಸಿ ಅವರ ಅಡ್ರೆಸ್ಗಳನ್ನೆಲ್ಲ ಸರಿಪಡಿಸಿಕೊಂಡಿದ್ದೇನೆ. ಮತ್ತು ಈ ಸಂಘ ಸಂಸ್ಥೆಯಲ್ಲಿ ಹಲವಾರು ಚಟುವಟಿಕೆಗಳು ನಡೀತಾ ಬಂದಿದೆ. ಇದರಲ್ಲಿ ಮಾಜಿ ಅಧ್ಯಕ್ಷರುಗಳೆಲ್ಲ ಉತ್ತಮ ರೀತಿಯಲ್ಲಿ ಬಂದು ಸಲಹೆ ಸೂಚನೆಗಳನ್ನೆಲ್ಲ ನೀಡುತ್ತಿದ್ರು. ಹಾಗೆ ಈಗಿನ ಅಧ್ಯಕ್ಷರು ಮಾಸ್ಟ್ರು ಅವರ ಬಗ್ಗೆ ಪೇಟೆಯಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಸಂಘ ಸಂಸ್ಥೆಗೆ ಅವರು ಒಳ್ಳೆಯ ಕೆಲಸ ಮಾಡುವವರು ಹೇಳಿ, ಬಟ್ ಅದನ್ನು ನಮ್ಮನ್ನು ತಂದ ರೀತಿಯಲ್ಲಿ ಅವರು ನಮ್ಮನ್ನು ನಿಭಾಯಿಸಿಕೊಂಡು ಹೋಗಿದ್ದಾರೆ.
ಹಾಗೆಯೇ ಮತ್ತೆ ನಾವು ಇಲ್ಲಿ ಬರುವಂತ ಅಧಿಕಾರಿ ವರ್ಗದವರನ್ನು, ಅಸಿಸ್ಟೆಂಟ್ ಕಮಿಷನರ್, ಡಿವೈಎಸ್ಪಿ ಮತ್ತೆ ನಗರಸಭೆಯ ಪೌರಾಯುಕ್ತರನ್ನು ಹೊಸದಾಗಿ ಇಲ್ಲಿ ಬಂದ ಕೂಡಲೇ ಅವರಲ್ಲಿ ಭೇಟಿಯಾಗಿ ನಮ್ಮ ಸಂಘ ಸಂಸ್ಥೆಯ ಚಟುವಟಿಕೆ ಬಗ್ಗೆ ಅವರಿಗೆ ತಿಳಿಸುತ್ತಾ ಅವರನ್ನು ಅಭಿನಂದಿಸಿಕೊಂಡು ಇಷ್ಟವರೆಗೆ ನಾವು ಕಾರ್ಯವನ್ನು ಮಾಡಿದ್ದೇವೆ. ಹಾಗೂ ಈಗ ಪುತ್ತೂರಿನಲ್ಲಿ ಹಲವು ಸಮಸ್ಯೆಗಳು ಇದೆ. ಆ ಸಮಸ್ಯೆಗಳನ್ನೆಲ್ಲ ತೋಡಿಕೊಳ್ತಾ ಇದ್ದಾರೆ. ಅದನ್ನು ಪರಿಹರಿಸಬೇಕಾದ್ರೆ ನಮ್ಮ ಸಂಘಟನೆ ಬಲಿಷ್ಠವಾಗಿರಬೇಕು. ಈಗ ನಾವು ಬರುವ ಮೊದಲು 310 ಸದಸ್ಯರಿದ್ದದ್ದು ಈಗ 450ಕ್ಕೆ ತಲುಪಿದೆ. ಇದನ್ನು ನಮ್ಮ ಉಪಾಧ್ಯಕ್ಷರು 1000ಕ್ಕೆ ಮುಟ್ಟಿಸಬೇಕು ಎಂಬ ಒಂದು ಅವರ ಗುರಿ ಇದೆ. ವಾಮನ್ ಪೈ ಅವರು ಇದನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ನಾವು ಈ ಸಲ ಆ ಗುರಿಯನ್ನು ತಲುಪ್ತೇವೆ. ಎಲ್ಲ ವರ್ತಕರಿಗೂ ನಾವು ನಮ್ಮ ಸದಸ್ಯರು ಹೇಳಿ ನಾವು ಭೇದ ಭಾವ ಮಾಡಲಿಲ್ಲ. ಎಲ್ಲ ವರ್ತಕರ ಪರವಾಗಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಓಕೆ, ಮತ್ತೆ ಮಾತನಾಡೋಣ. ಈಗ ಮಾಜಿ ಅಧ್ಯಕ್ಷರಾಗಿರುವಂತಹ ಸುರೇಂದ್ರ ಕಿಣಿ ಸರ್, ನಿಮ್ಮ ಒಂದು ಅನುಭವ ಈ ಒಂದು ಕೈಗಾರಿಕಾ ವಾಣಿಜ್ಯ ಸಂಘದ ಜೊತೆಗಿನ ತಮ್ಮ ಒಂದು ಒಡನಾಟದ ಬಗ್ಗೆ. ಎಲ್ಲ ವೀಕ್ಷಕರಿಗೆ ಪ್ರಥಮವಾಗಿ ನಮಸ್ಕಾರಗಳು. ಮೊದಲನೇದಾಗಿ ಈ ಸುದ್ದಿ ಸಮೂಹ ಸಂಸ್ಥೆಯ ಸ್ಥಾಪಕರು ಡಾಕ್ಟರ್ ಶಿವಾನಂದರು ಹಾಗೂ ಎಲ್ಲ ಸುದ್ದಿ ಸಮೂಹದ ಟೀಮಿಗೆ ವರ್ತಕ ಸಂಘದ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪುತ್ತೂರು ವಾಣಿಜ್ಯ ಯಾವುದೇ ಒಂದು ಸಂಘಟನೆ ಪ್ರಾರಂಭವಾಗಬೇಕಾದ್ರೆ ಅದರ ಹಿಂದೆ ಒಂದು ಬಲವಾದ ಒಂದು ಕಾರಣ ಇದ್ದೇ ಇದೆ. ಅದೇ ರೀತಿ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಕೂಡ ಸ್ಥಾಪನೆ ಆಗಬೇಕಾದ್ರೆ ಒಂದು ಬಲವಾದ ಕಾರಣ ಇತ್ತು. ಅಂದಿನ 1979ನೇ ಇಸ್ವಿಯಲ್ಲಿ ಪುತ್ತೂರಿನ ಆಗಿನ ಹಿರಿಯ ವರ್ತಕರು ಶಾರಾ ರಾಮಕೃಷ್ಣರಾವ್ ಇರ್ಬೋದು, ಬಳುವಾರ್ ನಾಮದೇವ್ ಪ್ರಭುಗಳಿರ್ಬೋದು, ಗಿಲ್ಬರ್ಟ್ ಡಿಸೋಜ ಇರ್ಬೋದು, ರಘುರಾಮ್ ಹೆಗಡೆಯವರು ಇರ್ಬೋದು, ಇಂಡಾಜೆ ರಾಮದಾಸ್ ನಾಯ್ಕರ್ ಇರ್ಬೋದು, ನನ್ನ ತೀರ್ಥರೂಪರಾದಂಥ ಜಿ ಸುಬ್ರಾಯಕಿಣಿಯವರು ಇರ್ಬೋದು, ಇಂಥ ಒಂದು ಹಲವು ಹಿರಿಯ ವ್ಯಾಪಾರಸ್ಥರು ಸೇರಿಕೊಂಡು ಈ ಒಂದು ವ್ಯಾಪಾರಿಗಳಿಗೆ ಆಗುವ ತೊಂದರೆಗಳನ್ನು ಎದುರಿಸಲಿಕ್ಕೆ ಒಂದು ಸಂಘಟನೆ ಬೇಕು ಎಂಬ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಸಂಘಟನೆಯನ್ನು ಪ್ರಾರಂಭಿಸಿದರು. ಯಾಕಾಗಿ ಪ್ರಾರಂಭ ಆಯ್ತಂದರೆ ಆಗ ಬಹಳಷ್ಟು ಈ ನಮ್ಮ ಸರಕಾರದ ನೀತಿ ನಿಯಮಗಳು ವ್ಯಾಪಾರಸ್ಥರಿಗೆ ವಿರೋಧವಾಗಿತ್ತು. ಹೆಚ್ಚಿನ ಒಂದು ನಮ್ಮ ಕಾನೂನುಗಳು ನಮ್ಮ ವರ್ತಕರಿಗೆ ತೊಂದರೆ ಕೊಡುವಂಥ ಕಾನೂನುಗಳಿತ್ತು, ಸರಕಾರದ ನೀತಿ ನಿಯಮಗಳು. ಇದರಿಂದಾಗಿ ವರ್ತಕರು ಬಹಳಷ್ಟು ಶೋಷಣೆಗೆ, ಅಧಿಕಾರಿ ವರ್ಗದವರಿಂದ ಶೋಷಣೆಗೆ ಒಳಪಡ್ತಾ ಇದ್ದರು. ಇದನ್ನು ಎದುರಿಸಬೇಕಾದ್ರೆ ಒಂದು ಇಬ್ಬರು ನಾವು ಮಾಡಿದರೆ ಆಗುವುದಿಲ್ಲ ಎಂಬ ಉದ್ದೇಶದಿಂದ ಒಂದು ಸಂಘಟನೆ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ಸುಮಾರು ಒಂದು 40 ಸದಸ್ಯರನ್ನು 40ರಿಂದ 45 ಸದಸ್ಯರನ್ನು ಹೊಂದಿದಂತಹ ನಮ್ಮ ಈ ಸಂಘಟನೆ, ನಮ್ಮ ಸಂಘಟನೆಯ ಕಾರ್ಯವೈಖರಿ ಮತ್ತು ಚಟುವಟಿಕೆಗಳನ್ನು ಗಮನಿಸುತ್ತಾ ವರ್ಷ ಹೋದಂತೆ ನಮ್ಮ ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತಾ ಹೋಗಿ ಈಗ ಪ್ರಸ್ತುತ ನಾವು ಸುಮಾರು 450 ಸದಸ್ಯರನ್ನು ಹೊಂದಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಹೇಗೆ ಕಾರ್ಯಾಚರಿಸ್ತದೆ, ಒಂದು ಮಾತನ್ನು ನಾನಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಿರಿಯ ನಮ್ಮ ಇಲ್ಲಿಯ ವರ್ತಕರಾದಂಥ KV ಶೆಣೈ ಆ್ಯಂಡ್ ಕೋ ಅದರ ಮಾಲಕರು ಶ್ರೀಯುತ ರತ್ನಾಕರ್ ಶೆಣೆಯವರು, ಅವರ ಒಂದು ಮಾರ್ಗದರ್ಶನ ಇರ್ಬೋದು ಅಥವಾ ಅವರ ಒಂದು ಸಲಹೆ ಸೂಚನೆಯ ಮೇರೆಗೆ ಪುತ್ತೂರಿನ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಇತಿಹಾಸದಲ್ಲಿ ಯಾವುದೇ ಒಂದು ಪದಾಧಿಕಾರಿಗಳಿಗೆ ಪೈಪೋಟಿ ಇಲ್ಲದೆ ನಾವು ಯಾರು ನಮ್ಮ ಸದಸ್ಯರು ನೇಮಕ ಆಗ್ತಿದ್ದರು. ಇದರ ಗೌರವ ಪುತ್ತೂರಿನ ವರ್ತಕ ಸಮುದಾಯಕ್ಕೆ ಸಲ್ಲಬೇಕು. ಯಾಕೆಂದರೆ ಈಗ ಅಧ್ಯಕ್ಷ ಸ್ಥಾನ ಇರ್ಬೋದು, ಉಪಾಧ್ಯಕ್ಷ ಸ್ಥಾನ ಇರ್ಬೋದು, ಕೋಶಾಧಿಕಾರಿ ಇರ್ಬೋದು, ನಾನಾಗ್ತೇನೆ ಅಂತ ಪೈಪೋಟಿ ಇಲ್ಲ, ಕಾಂಪಿಟಿಷನ್ ಇಲ್ಲ ನಮ್ಮೊಳಗೆ. ಯಾಕೆಂದರೆ ನಾವು ಎಲ್ಲ ವರ್ಗದ ಜನರು ಒಂದು ಸಮಾನ ಮನಸ್ಕರ ರೀತಿಯಲ್ಲಿ ಕಾರ್ಯಾಚರಿಸುವ ದೃಷ್ಟಿಯಲ್ಲಿ ಯಾರು ಹಿರಿಯರು ಅವರನ್ನು ಗೌರವ ಕೊಟ್ಟು ಪ್ರತಿ ವರ್ಷ ನಾವು ಅಧ್ಯಕ್ಷರಾಗಿ ನೇಮಕ ಮಾಡ್ತಿದ್ದದ್ದು. ಕೆಲವು ಸಂದರ್ಭದಲ್ಲಿ ಹಿರಿಯರು ಕೂಡ ಅಧ್ಯಕ್ಷರಾಗಿರ್ಬೋದು. ಈಗ ನಾನು ಕೂಡ 2 ವರ್ಷ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಆದರೆ ಯಾವುದೇ ನಮ್ಮೊಳಗೆ ಭಿನ್ನಾಭಿಪ್ರಾಯಗಳು ಮೂಡಿ ಬರಲಿಲ್ಲ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಇವತ್ತು ಪುತ್ತೂರಿನ
ಬೆಳವಣಿಗೆಗೆ ಹೇಳ್ಬೋದು, ಮುಖ್ಯವಾಗಿ ಪುತ್ತೂರಿನ ಬೆಳವಣಿಗೆಗೆ ನಾವು ಗಮನಿಸ್ತಾ ಹೋದರೆ ಮಂಗಳೂರನ್ನು ಬಿಟ್ಟರೆ ಅತಿ ದೊಡ್ಡ ಒಂದು ಕೇಂದ್ರ ಅಂದರೆ ಪುತ್ತೂರು. ಇವತ್ತು ಗ್ರಾಹಕರು ಯಾವುದೇ ಒಂದು ವಸ್ತು ಇರ್ಬೋದು, ಅದು ನಮ್ಮ ದಿನನಿತ್ಯ ಬಳಕೆಯ ವಸ್ತುವಿಂದ ಹಿಡಿದು ನಮ್ಮ ಏನು ನಾವು ಲಕ್ಸುರಿ ಐಟಮ್ ಹೇಳ್ತೇವೆ ಅಂಥ ಐಟಮ್ನ ವಸ್ತುಗಳನ್ನು ಯಾವುದಕ್ಕೂ ಕೂಡ ನಾವು ಮಂಗಳೂರನ್ನು ಆರಿಸಿಕೊಂಡು ಹೋಗುವಂಥ ಪ್ರಮೇಯವೇ ಈಗ ಇಲ್ಲ. ಒಂದು ಕಾಲ ಇತ್ತು, ನಾವು ಕೆಲವು ಐಟಮ್ಗೆ ನಾವು ಮಂಗಳೂರಿಗೆ ಹೋಗಬೇಕಿತ್ತು. ಈಗ ಪ್ರತಿಯೊಂದು ವಸ್ತು ಮಂಗಳೂರು ನಗರಕ್ಕಿಂತ ಅತ್ಯಂತ ಒಂದು ಕಡಿಮೆ ದರದಲ್ಲಿ ಪುತ್ತೂರಿನಲ್ಲಿ ಸಿಗುವಂಥ ವ್ಯವಸ್ಥೆ ಕಲ್ಪಿತ ಆಗಿದೆ ಅಂತಾದರೆ ಇದಕ್ಕೆ ಪುತ್ತೂರಿನ ವರ್ತಕರ ಕೊಡುಗೆ ಭಾಳಷ್ಟು ಇದೆ ಅಂತ ನಾವು ಖಂಡಿತ ಹೇಳಲೇಬೇಕು. ಇದು ಮಾತ್ರ ಅಲ್ಲ, ನಮ್ಮ ಸರಕಾರಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ತೆರಿಗೆಯನ್ನು ಪಾವತಿಸುವ ವರ್ಗ ಅಂದರೆ ಅದು ವರ್ತಕರು. ಪ್ರತಿಯೊಂದು ವರ್ಗದವರು ತೆರಿಗೆ ಕೊಡ್ತಾರೆ. ನಾವು ಯಾರನ್ನು ನಾನು ದೃಷ್ಟಿಟ್ಟುಕೊಂಡು ಮಾತಾಡಲಿಲ್ಲ, ಬಟ್ ವರ್ತಕರಿಂದ ದೊಡ್ಡ ಮೊತ್ತದ ತೆರಿಗೆ ಸರ್ಕಾರಕ್ಕೆ ಇವತ್ತು ಸಲ್ತಾ ಉಂಟು. ಮಾತ್ರ ಅಲ್ಲ, ಇಲ್ಲಿ ಸ್ಥಳೀಯವಾಗಿ ನಾವು ಎಲ್ಲ ಇಲಾಖೆಗಳ ಜೊತೆ, ಅದು ನಗರಸಭೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ವಾಣಿಜ್ಯ ಇಲಾಖೆ ಇರ್ಬೋದು, ಕಾರ್ಮಿಕ ಇಲಾಖೆ ಇರ್ಬೋದು, ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳ ಜೊತೆ ನಾವು ಉತ್ತಮ ಸಂಬಂಧವನ್ನು ಹೊಂದಿದ್ದೇವೆ. ಯಾಕೆಂದರೆ ನಾವು ಪ್ರತಿಯೊಬ್ಬರು ಯಾವುದೇ ಇಲ್ಲಿ ನಮಗೆ ಸಮಸ್ಯೆಗಳು ಬಂದರೂ ಅವರು ನಮ್ಮಲ್ಲಿ ಸಂಪರ್ಕಿಸ್ತಾರೆ. ಈಗ ಆ ಮಟ್ಟಿನ ಒಂದು ವಾತಾವರಣ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದಲ್ಲಿ ನಿರ್ಮಾಣ ಆಗಿದೆ. ಮುಂಚೆ ಹೇಗೆಂದರೆ ಅಧಿಕಾರಿಗಳು ಬಂದು ವರ್ತಕರಿಗೆ ಒಂದು ತೊಂದರೆ ಕೊಡುವಂಥ ಒಂದು ಕಾಲ ಇತ್ತು. ಈಗ ಅಧಿಕಾರಿಗಳು ವರ್ತಕ ಸಂಘದ ಪದಾಧಿಕಾರಿಗಳೊಟ್ಟಿಗೆ ಚರ್ಚಿಸಿ ತೊಂದರೆ ಕೊಡದೆ ಉತ್ತಮ ಬಾಂಧವ್ಯದಿಂದ ಅಂತ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಇವತ್ತು ಭಾರಿ ಹೆಮ್ಮೆ ಆಗ್ತದೆ ಮತ್ತು ಸಂತೋಷ ಪಡ್ತಾ ಇದ್ದೇವೆ. ನಾವು ಯಾವುದೇ ಇದಿರ್ಬೋದು, ಸಮಸ್ಯೆಗಳಿರ್ಬೋದು, ನಾವು ಯಾವ ಇಲಾಖೆಯ ಜೊತೆ ಸಂಪರ್ಕಿಸಿದರೂ ಇವತ್ತು ಕೂಡಲೇ ಅದಕ್ಕೆ ಪರಿಹಾರವನ್ನು ನಮಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು ನೀಡ್ತಾರೆ. ಈ ನಿಟ್ಟಿನಲ್ಲಿ ನಾವು ವರ್ತಕ ಸಂಘದ ಪರವಾಗಿ ಪುತ್ತೂರಿನ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅಂದರೆ ಈಗ ನಾವು ಏನು ಅಂತ ಎದುರಿಸುವಂಥ ಈ ಪ್ಲಾಸ್ಟಿಕ್ ಸಮಸ್ಯೆ ಇರ್ಬೋದು, ಪಾರ್ಕಿಂಗ್ ಸಮಸ್ಯೆ ಇರ್ಬೋದು, ಅಥವಾ ತೆರಿಗೆಯ ಇದಿರ್ಬೋದು, APMC ಇರ್ಬೋದು, ಇದೆಲ್ಲ ಒಂದು ಕಾಲದಲ್ಲಿ ನಮಗೆ ಬಹಳಷ್ಟು ಒಂದು ತೊಂದರೆ ನೀಡುವಂಥ ಕಾನೂನಿತ್ತು. ಆದರೆ ಇವತ್ತು ಅಧಿಕಾರಿಗಳು ನಮ್ಮ ಜೊತೆ ಚರ್ಚಿಸಿ ನಾವು ಕೇಳಿದಷ್ಟು ಸಮಯಾವಕಾಶ ನಮಗೆ ನೀಡಿ ನಮ್ಮೊಳಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡ ಕಾರಣ ಒಂದು ಉತ್ತಮ ರೀತಿಯಲ್ಲಿ ಪುತ್ತೂರಿನ ವ್ಯವಹಾರ ನಡೀತಾ ಇದೆ. ಇದೇ ರೀತಿ ಸಂಘ ಬೆಳೀಲಿ, ಇನ್ನಷ್ಟು ಕೊಡುಗೆಗಳು ವರ್ತಕರಿಂದ ಪುತ್ತೂರಿನ ಬೆಳವಣಿಗೆಗೆ ಬರಲಿ ಅಂತ ಆಶಿಸ್ತೇನೆ. ಈ ವ್ಯಾಪಾರಿಗಳ ಅಥವಾ ಉದ್ದಿಮೆದಾರರ ಒಂದು ಹಿತವನ್ನ ಕಾಯುವಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದೆ, ಜೊತೆಗೆ ಯಶಸ್ವಿ ಆಗ್ತಾ ಇದೆ ಅನ್ನುವಂಥದ್ದು. ಓಕೆ, ಬಹುಶಃ ಮುಂದಕ್ಕೆ ನಾನು ಅದನ್ನೇ ಕೇಳಬೇಕು, ಇದರ ಇಂಪಾರ್ಟೆನ್ಸ್ ಏನು, ಯಾಕಾಗಿ ಇದರ ಸದಸ್ಯರಾಗಬೇಕು, ಸದಸ್ಯರಾದವರಿಗೆ ಏನು ಪ್ರಯೋಜನ ಅನ್ನುವಂಥದ್ದು. ಅದರ ಜೊತೆಗೆ ವೀಕ್ಷಕರೇ, ನಿಮಗೆ ಈ ಒಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪದಾಧಿಕಾರಿಗಳ ಜೊತೆಗೆ ಮಾತನಾಡಬೇಕು ಅಂತ ಅನಿಸಿದ್ರೆ ಕರೆಯನ್ನ ಮಾಡಬಹುದು. ನೀವು ಕಾಲ್ ಮಾಡಬೇಕಾಗಿರುವಂತಹ ಸಂಖ್ಯೆ ಈಗಾಗಲೇ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವಂತ ಜೊತೆಗೆ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಹಂಚಿಕೊಳ್ಬಹುದು, ಸಲಹೆ ಸೂಚನೆಗಳಿದ್ರೆ ಅದನ್ನು ಕೂಡ ಕೊಡಬಹುದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಾನು ಕೇಳುವಂಥದ್ದು ಅಂದ್ರೆ ಯಾಕಾಗಿ ಬೇಕು ಅನ್ನುವಂಥದ್ದು. ಅಂದ್ರೆ ಬಹುಶಃ ನೀವು ಹಿಂದಿನ ಒಂದು ಪರಿಸ್ಥಿತಿಗಳನ್ನ ಉಲ್ಲೇಖ ಮಾಡ್ತಾ ಹೇಳಿದ್ರಿ ಯಾವ ತರ ಇತ್ತು ಮತ್ತೆ ಈಗ ಹೇಗೆ ವಾತಾವರಣ ಬದಲಾಗಿದೆ ಅನ್ನುವಂಥದ್ದು. ಸೊ ಈಗ ಒಂದು ಕಾರ್ಯವೈಖರಿಯ ಬಗ್ಗೆ ಇನ್ನಷ್ಟು ವಿಸ್ತೃತವಾಗಿ ಮಾತನಾಡೋದಿದ್ರೆ ಅಧ್ಯಕ್ಷರಿಂದ. ನೋಡಿ, ಮೊದಲು ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ನಗರಸಭೆ ಆಗಲಿ, AC ಅವರಾಗಲಿ ಈ ಸಂಸ್ಥೆಯನ್ನು ರೆಕಗ್ನೈಸ್ ಮಾಡಲಿಲ್ಲ ಅಂತ ಹೇಳುವುದಿಲ್ಲ. ಆದರೆ ಈಗ ಕೆಲ ವರ್ಷಗಳಿಂದ ಯಾವಾಗಲೂ ಫಸ್ಟಿಗೆ ಅಧ್ಯಕ್ಷರನ್ನು, ವರ್ತಕ ಸಂಘದ ಅಧ್ಯಕ್ಷರನ್ನು ಕರೆಯುವುದು, ಮತ್ತೆ ಮಾತಾಡೋದು, ಮತ್ತೆ ಆ ವಿಷಯಗಳನ್ನು ನಮ್ಮ ಸಂಘದಲ್ಲಿ ನೀವು ಚರ್ಚಿಸಿ ಅಂತ ಹೇಳುದು. ಅದೊಂದು ನಮಗೊಂದು ಹೆಮ್ಮೆ ಅಲ್ವಾ? ಫಸ್ಟ್ ಅವ್ರು ಡಿಸೈಡ್ ಮಾಡಿ ನಮ್ಗೆ ಹೇಳುದಲ್ಲ, ಒಂದು ನಮ್ಮನ್ನು ಕರೆದು ಹೀಗೆ ಏನ್ ಮಾಡೋದು, ಹೀಗೆ ಸರಿ, ಅದೊಂದು ಡಿಸ್ಕಷನ್ ನಾವೇ ಮಾಡೋದು. ಅಧ್ಯಕ್ಷರ ಅಥವಾ ನಮ್ಮ ಪದಾಧಿಕಾರಿಗಳ ಒಟ್ಟಿಗೆ ಹೋಗುದು, ಆ ಸಭೆಯಲ್ಲಿ ಭಾಗವಹಿಸುದು, ಅವ್ರು ಕರೀತಾರೆ, ನಾವು ಹೋಗುದಲ್ಲ, ಅವ್ರು ಕರೀತಾರೆ. ಸೊ ದಟ್ ಇಂಪಾರ್ಟೆನ್ಸ್ ಇಸ್ ಕಮ್.
ಆ ಒಂದು ಪ್ರಾಮುಖ್ಯತೆ ಬಂದಿದೆ. ಅದನ್ನ ಅವರು ನಮ್ಮಲ್ಲಿ ತೋರಿಸ್ತಾರೆ. ಆಗ ನಮ್ಗೊಂದು ಹೆಮ್ಮೆ ಆಗ್ತದೆ. ಯಾಕೆ ನಾವು ಏನೋ ಮಾಡಿದ್ರೆ ಅದು ನಮ್ಮ ವರ್ತಕರ ಒಳ್ಳೇದಕ್ಕಾಗಿ, ಯಾರನ್ನು ಸೋಲಿಸ್ಲಿಕ್ಕೆಲ್ಲ, ಯಾರಿಗೆ ತೊಂದರೆ ಮಾಡ್ಲಿಕ್ಕೆಲ್ಲ. ವರ್ತಕರೆಲ್ಲರೂ ಒಟ್ಟಾಗಿ ಏನು ಒಳ್ಳೇದಾಗಬೇಕೋ ಅಥವಾ ಏನು ಸೇವೆ ಮಾಡಬೇಕೋ, ಯಾರೇ ಕಿಣಿಯವರು ಹೇಳಿದಾಗೆ ಟ್ಯಾಕ್ಸ್ ಎಲ್ಲಿಂದ ನಾವು ಕೊಡುದು, ಲೆಕ್ಕಸಭೆಗೆ PC ಅವ್ರು ಕೊಡುದು, ಅದು ಆಸ್ತಿ ತೆರಿಗೆ ಯಾರು ಕೊಡುದು, ನಾವು ಕೊಡುದು, ಎಲ್ಲ ಹಣ ಇಲ್ಲಿಂದ ಹೋಗ್ತಾ ಇದೆ. ಆದ ಕಾರಣ ನಮ್ಗೆ ಕೂಡ ಪುನಃ ಬರ್ಬೇಕಂತಲ್ಲ, ನಮ್ಮ ಸೇವೆಯಲ್ಲಿ ಕೂಡ ಅವರ ಸಹಕಾರ ಬೇಕು. ಆ ದೃಷ್ಟಿಯಲ್ಲಿ ವಾಣಿಜ್ಯ ಸಂಘ, ನಮ್ಮ ವರ್ತಕ ಸಂಘ ಬಹಳ ಕೆಲಸ ಮಾಡ್ತಾ ಹೇಳಿ ಹೆಮ್ಮೆಯಲ್ಲಿ ಹೇಳಿ ತಯಾರಿದ್ದೇನೆ. ಇನ್ನು ಮುಂದಕ್ಕೂ ನಾವು ಅದು ಮಾಡ್ಲಿಕ್ಕೆ ತಯಾರಿದ್ದೇವೆ. ಅದೇ ನಮ್ಮೊಂದು ಉದ್ದೇಶ ಉಂಟು. ಇನ್ನು ಹಲವು ಮೆಂಬರ್ಗಳಿಗೆ ಈ ಪ್ರಯೋಜನ 450 ಮಂದಿಗೆ ಮಾತ್ರ ಅಲ್ಲ, ಇನ್ನೂ ಎಷ್ಟೋ ಮಂದಿ ವರ್ತಕರಿದ್ದಾರೆ, ಅವರು 1000ಕ್ಕೂ ಮಿಕ್ಕಿದ್ದಾರೆ. ಅವರು ಕೂಡ ನಮ್ಮೊಟ್ಟಿಗೆ ಸೇರಿದ್ರೆ ಅವರಿಗೂ ಉಪಕಾರ, ಮತ್ತು ನಾವು ಸಹ ಒಟ್ಟಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಅದು ನಮ್ಮ ಉದ್ದೇಶ ಇದೆ. ಓಕೆ, ಬಹುಶಃ ಅದಕ್ಕೆ ಅಡಿಷನಲ್ ಆಗಿ ಹೇಳುವಂಥದ್ದಿದೆ. ಎಸ್, ಈ ಸರ್ಕಾರಕ್ಕೆ GST ಅಥವಾ KST ಇದನ್ನು ಪಾವತಿಸುವಲ್ಲಿ ವರ್ತಕರು ಒಂದು ಮೀಡಿಯೇಟರ್ ಆಗಿ ದೇಶದ ಆರ್ಥಿಕತೆಯಲ್ಲಿ ನಮ್ಮ ಕೊಡುಗೆ ಅಪಾರ ಇದೆ. ಯಾಕಂದ್ರೆ ನಾವು ಕ್ರಮಬದ್ಧವಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಜನರಿಗೆ ಹೊರೆಯಾಗದಾಗೆ ಜನರಿಗೆ ಕನ್ವಿನ್ಸ್ ಮಾಡಿ ಜನರಲ್ಲೇ ಟ್ಯಾಕ್ಸನ್ನು ಪಾವತಿಸುವಂಥ ಒಂದು ಚಾಣಕ್ಯತೆಯಿಂದ ನಾವು ವ್ಯವಹಾರ ಮಾಡಿ, ನೀವು ನೋಡಿರ್ಬೋದು GST ಬಂದ ಮೇಲೆ ಈವನ್ ಮೊನ್ನೆ ಕೊರೋನಾ ಬರುವಾಗ ಎಲ್ಲ ಡ್ರಾಪ್ ಆಗಿತ್ತು. ಹೌದು, ರೆವಿನ್ಯೂ ಹೌದು. ಸ್ಟೇಜ್ ಬೈ ಸ್ಟೇಜ್ ಈಗ ನಾರ್ಮಲ್ ಆಗಿದೆ ವ್ಯವಹಾರ. ಈ ವ್ಯವಹಾರ ನಾರ್ಮಲ್ ಆಗುವಲ್ಲಿಗೆ ನಮ್ಮ ಒಂದು ಆತ್ಮವಿಶ್ವಾಸ, ಯಾರು ನಾವು ವ್ಯಾಪಾರಿಗಳದ್ದು, ಇದರಲ್ಲಿ ಸಿಂಹ ಪಾಲಿದೆ. ನಮಗೆ ಸರಿಯಾಗಿ ಆ ಟೈಮ್ನಲ್ಲಿ ಗೌರ್ಮೆಂಟ್ನವರು ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಇಂತಿಷ್ಟು ಸಮಯ ಕೊಡ್ತೇವೆ, ನೀವು ಮಾತ್ರ ಟ್ಯಾಕ್ಸ್ ಕಟ್ಟಿ, ನಾವು ಇದ್ದೇವೆ. ನಿಮ್ಮ ಬ್ಯಾಂಕಿಗೆ ಓಡಿಗೆ ಇಷ್ಟು ನಾವು ನಿಮಗೆ ಅಡಿಷನಲ್ ಸಬ್ಸಿಡಿ ಕೊಡ್ತೇವೆ, ನೀವು ಧೃತಿಗೆಡಬೇಡಿ, ನೀವು ಚಂದ ಮಾಡಿ ವ್ಯವಹಾರ ಮಾಡಿ. ಇದು ಕೊರೋನಾ ಅಂದರೆ ಸ್ವಲ್ಪ ಟೆಂಪರರಿ ವೇರಿಯೇಷನ್ ಬಂದಂಥ ವ್ಯವಸ್ಥೆ. ನಮಗೆ ಸಂಪೂರ್ಣವಾಗಿ ಸರ್ಕಾರದಿಂದ ನಮಗೆ ಬೇಕಾದಂಥ ಒಂದು ಸಪೋರ್ಟ್ ಸಿಕ್ಕಿ ನಾವು ಪುನಃ ಎದ್ದು ನಿಂತಿದ್ದೇವೆ ಈ ವ್ಯವಹಾರದಲ್ಲಿ. ಈ ವ್ಯವಹಾರಕ್ಕೆ ನಾವು ನಿಲ್ಲಕ್ಕೆ ನಮಗೆ ಎಷ್ಟು ನಾವು ಶಕ್ತಿ ಆಗಿದೆಯೋ ಅಷ್ಟೇ ನಮ್ಮ ಗ್ರಾಹಕರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಾವು ಏನು ಇದ್ದೇವೋ ಅದರದ್ದು 100ಕ್ಕೆ 100 ನಮ್ಮ ಗ್ರಾಹಕರ ಸಪೋರ್ಟ್. ವ್ಯಾಪಾರಿ ಮತ್ತು ಗ್ರಾಹಕರೆಂದರೆ ಒಂದು ನಾಣ್ಯದ 2 ಮುಖ, ನಾವು ಒಟ್ಟಿಗೆ ಇರಬೇಕಾಗುತ್ತದೆ. ನಮಗೆ 2 ಕಣ್ಣಿದ್ದಾಗೆ. ಹೌದು. ಅದರಿಂದಾಗಿ ನಾವು ಎಷ್ಟು ಗೌರವಿಸ್ತೇವೆ ವ್ಯಾಪಾರಿಗಳಿಗೆ, ಗ್ರಾಹಕರಿಗೆ, ಅಷ್ಟು ನಮಗೆ ವ್ಯಾಪಾರ ಒಳ್ಳೆಯದಾಗ್ತದೆ. ಇವತ್ತು ನಮ್ಮ ಮಾರ್ಕೆಟ್ ಅಂದರೆ ಗ್ರಾಹಕರ ಮಾರ್ಕೆಟ್. ಹೌದು, ಅವರು ಇವತ್ತು ಅಧಿಪತಿ ಮಾರ್ಕೆಟಿಗೆ. ನಾವು ಏನೇ ಸೇಲ್ ಮಾಡಲಿ ಅವ್ರು ಇನ್ನೊಂದು ಕಡೆ ಹೋಗಿ ಕೇಳ್ತಾರೆ, ಅಲ್ಲಿ ಹೇಗಿದೆ, ಆಪ್ಷನ್ಸ್ ತುಂಬಾ ಇದೆ. ಹೌದು. ಮತ್ತೆ ಒಂದು ಟೈಮ್ನಲ್ಲಿ ಸುಮಾರು 15-20 ವರ್ಷದ ಮೊದಲು ಜಿಲ್ಲಾ ಕೇಂದ್ರ ತಪ್ಪಿ ತಾಲೂಕಿನಲ್ಲಿ ಮಾತ್ರ ವ್ಯವಹಾರ, ಹಳ್ಳಿಯಲ್ಲಿ ಏನೂ ಇರಲಿಲ್ಲ. ಇವತ್ತು ಕೆಣಿಯರು ಹೇಳಿದಾಗೆ ಮಂಗಳೂರಿನ ರೇಟಿಗೆ ಪುತ್ತೂರು ಟೌನ್ನಲ್ಲಿ ಇವನು ಕೆಲವು ಗ್ರಾಮೀಣ ಪ್ರದೇಶ ಸಿಗ್ತದೆ ಐಟಮ್ಸ್. ನಾವು ಮತ್ತೊಂದು ಕಂಡುಕೊಂಡಂದ್ರೆ ಎಲ್ಲಿ ನೀವು ಕ್ವಾಲಿಟಿ ಪ್ರಾಡಕ್ಟ್, ಎಲ್ಲಿ ನೀವು ಒಂದು ನ್ಯಾಯಯುತವಾದ ದರದಲ್ಲಿ ನೀವು ಸಾಮಗ್ರಿ ಕೊಡ್ತೀರಾ, ನಿಮಗೆ ಜನ ಕಸ್ಟಮರ್ ಹುಡುಕಿ ಬರ್ತಾರೆ. ಇದಕ್ಕೆ ನಮ್ಮ ಒಂದು ಸಂಸ್ಥೆಯ ಕಾರಣ. ನಮ್ಮದು ಮೂಲೆ ದರ್ಬೇಲಿ ಇರುವಂಥ ಒಂದು ಸಂಸ್ಥೆ. ನಮ್ಮ ಮೋಟೋ ಅದೇ, ಗ್ರಾಹಕನಿಗೆ. ನನ್ನ ಒಬ್ಬರು ಸ್ನೇಹಿತ ಹೇಳಿರ್ತೀವಿ, ನಮಗೆ ಗುರು ಅಂತ ಹೇಳ್ಬೋದು, ಇಲ್ಲಿಯ ಸೀನಿಯರ್ ಇಂಜಿನಿಯರ್ SK ಆನಂದರ್ ಅಂತೇಳಿ. ನನ್ನ ಒಂದು ಸಂಸ್ಥೆಯನ್ನು ಅವರು ಉದ್ಘಾಟನೆಗೆ ಬಂದಿದ್ದರು. ನನಗೆ ಅವರು ಒಂದು ಅಡ್ವೈಸ್ ಮಾಡಿದರು, ನೋಡಪ್ಪ ವಾಮನ್, ನಿನ್ನ ಹೆಸರು VL ಉಂಟು, ಬಟ್ ಯು ಶುಡ್ ಒಬ್ಟೈನ್ 3 V's ಅಂತೇಳಿ. ಎಂತನ್ನು ಕೇಳಿದೆ, ನೀನು ಪರ್ಚೇಸ್ ಮಾಡುವಂಥ ಒಂದು ಐಟಮ್ ಯಾವುದೇ ಮ್ಯಾನುಫ್ಯಾಕ್ಚರ್ ಇರಲಿ, ಯಾವುದು ಹೋಲ್ಸೇಲ್ ಇರಲಿ, ಅವನ ಹತ್ರ ನೀನು ಕ್ಯಾಶ್ ಕೊಟ್ಟು ಬಾರ್ಗೇನ್ ಮಾಡಿ ಒಳ್ಳೆ ರೇಟ್ ತಗೊಳ್ಬೇಕು. ಅವನಿಗೆ ಹೇಗಾಗ್ತದೆ ಅನ್ನೋ ಖುಷಿಯಲ್ಲಿ ನಾನು ಮಾರಿದೆ, ಲಾಭ ಕಮ್ಮಿ ಆದ ಖುಷಿಯಲ್ಲಿ ಕ್ಯಾಶ್ ಸಿಕ್ಕಿತ್ತು ಅಂತ ಅವನಿಗೆ ಒಂದು ಸಮಾಧಾನ ಆಗ್ತದೆ. ಅದನ್ನು ನೀನು ಗ್ರಾಹಕರಿಗೆ ಮಾರುವಾಗ ಲಾಭಾಂಶ ಕಮ್ಮಿ ಮಾಡಿ ಕಾಂಪಿಟೇಟಿವ್ ಅದೇ ಒಳ್ಳೆ ಗುಣಮಟ್ಟದ ಅವನು ಅವರಿಗೆ ಕೊಡಬೇಕು, ಅವರಿಗೆ ಖುಷಿ ಆಗ್ತದೆ. ಇಲ್ಲಿ ಪರ್ಚೇಸರ್
ಹ್ಯಾಪಿ, ಇಲ್ಲಿ ಕಸ್ಟಮರ್ ಹ್ಯಾಪಿ, happy. ಮಧ್ಯದಲ್ಲಿ ನಾನು ವ್ಯಾಪಾರ ಹ್ಯಾಪಿ. ಈ 3 ವಿ ಇಂದ ಬೆಸ್ಟ್ ಸಕ್ಸಸ್ಫುಲ್ ಬಿಸ್ನೆಸ್ ಅಂತ ನಾನು ಕಂಡುಕೊಂಡಿದ್ದೇನೆ. ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೇನೆ. ಓಕೆ, ಬಹುಶಃ ಅದು ಮುಂದಿನ ಪೀಳಿಗೆಯ ಒಂದಷ್ಟು ಉದ್ಯಮದಾರರಿಗೆ ಅದು ಅನುಕರಣೀಯ ಅನ್ನುವಂಥದ್ದನ್ನ ಹೇಳ್ತಾ ಮಾತಾಡೋಣ. ಒಂದಷ್ಟು ಕರೆಗಳಿದೆ, ಅವ್ರ ಜೊತೆ ಮಾತನಾಡಿಕೊಂಡು ನಮ್ಮ ಮಾತುಕತೆ ಮುಂದುವರಿಸೋಣ ಅಂತ ಹೇಳ್ತಾ. ಹಲೋ 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 ಓಕೆ, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಬಹುಶಃ ತಾವು ಈಗ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ನಮಗೆ ಒಂದಷ್ಟು ಹೆಚ್ಚು ಸಮಸ್ಯೆಗಳೇ ಇಲ್ಲಿ ಕಾಣಿಸಿದ್ವು. ಅಂದರೆ ಬಹುಶಃ ಸಮಸ್ಯೆಗಳನ್ನು ನಿರಂತರವಾಗಿ ಈ ಒಂದು ವರ್ತಕ ಸಮುದಾಯ ಒಂದು ಅನುಭವಿಸಿಕೊಂಡು ಬಂದಿದೆ ಅನ್ನುವಂಥದ್ದು. ಸೊ ಅವುಗಳ ಬಗ್ಗೆ ಒಂದು ಸ್ವಲ್ಪ ಬೆಳಕನ್ನು ಚೆಲ್ಲೋದಿದ್ರೆ, ತಾವು ನಿರಂತರವಾಗಿ ಅನುಭವಿಸಿಕೊಂಡು ಬರ್ತಾ ಇರುವಂತಹ ಸವಾಲುಗಳು, ಚಾಲೆಂಜಸ್ಗಳ ಬಗ್ಗೆ ಒಂದಷ್ಟು ಮಾತನಾಡೋಣ ಅನ್ನುವಂಥದ್ದು. ಬಹುಶಃ ನಾನು ಸರ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹೇಳಿದಂತೆ ವರ್ತಕರು ಟ್ಯಾಕ್ಸ್ ಕೊಡುವಲ್ಲಿ ಪ್ರತಿಯೊಂದು ಟ್ಯಾಕ್ಸ್ ವರ್ತಕರಿಂದಲೇ ಹೋಗ್ತಾ ಇರೋದು. ಹಾಗಂತ ವರ್ತಕರು ಎಲ್ಲಿಯಾದರೂ ಅವರ ಆರೋಗ್ಯ ಸಮಸ್ಯೆಯಿಂದಾಗಿ ಆ ಸಂಸ್ಥೆ ಮುಚ್ಚಲ್ಪಟ್ರೆ ಅವನಿಗೆ ಯಾವುದೇ ಫೆಸಿಲಿಟಿ ಸರ್ಕಾರದಿಂದ ಸಿಗುವುದಿಲ್ಲ. ಇಂಥ ಒಂದು ಯೋಜನೆ ಸರ್ಕಾರ ವರ್ತಕರಿಗೆ ನೀಡಬೇಕಾಗಿದೆ. ಯಾಕಂದ್ರೆ ಒಬ್ಬ ವರ್ತಕ ಅವನ ವ್ಯವಹಾರವನ್ನು ನಡೆಸ್ತಾ ಇರ್ತಾನೆ. ಏನಾದರೂ ಆಕ್ಸಿಡೆಂಟಲ್ಲಿ ಏನಾದರೂ ಆಗಿ ಇದಾದ್ರು, ಅವನ ಮರಣ ಹೊಂದಿದ ನಂತರ ಅವನಿಗೆ ಯಾವುದೇ ಸವಲತ್ತುಗಳು ಇರುವುದಿಲ್ಲ. ಅವ ತುಂಬಾ ಸಾಲ ಮೂಲಗಳನ್ನೆಲ್ಲ ಮಾಡಿರ್ತಾನೆ. ಅದಕ್ಕೆಲ್ಲ ಅವ ಹೊಣೆಗಾರನಾಗ್ತಾನೆ. ಅವನ ಫ್ಯಾಮಿಲಿಯು ಅವರಿಗೆ ತುಂಬಾ ಬರ್ಡನ್ನಲ್ಲಿರ್ತಾರೆ. ಅದರಿಂದಾಗಿ ಸರ್ಕಾರ ಈ ವರ್ತಕರ ಪರವಾಗಿ ವರ್ತಕರಿಗೆ ಕೆಲವು ಯೋಜನೆಗಳನ್ನು ನೀಡಬೇಕು. ಯಾಕಂದ್ರೆ ತೆರಿಗೆಯು ಹೋಗುದು ವರ್ತಕರ ಮುಖಾಂತರವೇ ಆಗಿರುವಾಗ ವರ್ತಕರಿಗೂ ಏನಾದರೂ ಕೊಡ್ಬೇಕಾದ್ರೆ ವರ್ತಕರಿಗೆ ಯಾವುದೇ ಉಚಿತ ಯೋಜನೆಗಳು ಇಲ್ಲ. ಅದನ್ನು ಸರ್ಕಾರ ಇದಕ್ಕೆ ನಾವು ಸರ್ಕಾರದ ಗಮನವನ್ನು ತರಲಿದ್ದೇವೆ. ನಮ್ಮ ಕಮಿಟಿಯಲ್ಲಿ ಅದನ್ನು ಇದು ಮಾಡಿಕೊಂಡು ಮಾಡೋ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಓಕೆ, ಮಾತಾಡೋಣ. ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು MP ರೋಡಿಂದ. ನಮಸ್ತೆ, ಹೇಳಿ ಮೇಡಮ್, ಹೇಳಿ. ಸರ್, ಟ್ರಾಫಿಕ್ ಎರಡು ಟೈಮ್ ಬರ್ತದೆ. ಬಹುಶಃ ತಮ್ಮ ವಾಯ್ಸ್ ನಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಮೇಡಮ್. ಹಲೋ ಹಲೋ, ಹೇಳಿ ಮೇಡಮ್, ಹೇಳಿ. ತಮ್ಮ ಹೆಸರು? ಉಂಟು ಸರ್? ಕೇಳಿಸ್ತಾ ಇದೆ. ತಮ್ಮ ಹೆಸರು? ಶ್ವೇತಾ ಅಂತ ಸರ್. ಶ್ವೇತಾ ಅಂತ. ಎಸ್ ಮೇಡಮ್, ಮಾತಾಡಿ. ಸರ್, ಇಲ್ಲಿ MP ರೋಡಲ್ಲಿ ಒಂದೇ ಇರೋದ್ರಿಂದ ಟ್ರಾಫಿಕ್ ಪೊಲೀಸು ಪದೇ ಪದೇ ಬೆಳಗ್ಗೆ ಮತ್ತೆ ಸಂಜೆ 2 ಟೈಮ್ ಬರ್ತಾರೆ ಸರ್. ಹಾಗೆ ಬರುವಾಗ ಇಲ್ಲಿ ಕೆಲವು ಜನ ಈ ಒಂದೇನ ಆಗಿರೋದ್ರಿಂದ MP ರೋಡಿಗೆ ಎಂಟ್ರಿ ಆಗುವಾಗ ಮಾಮಯ್ಯ ದೇವಸ್ಥಾನದಿಂದ ಈಚೆ ಬರುವಾಗ ಕೆಲವರಿಗೆ ಇದ್ದು ನಮ್ಮ ಕಸ್ಟಮರ್ ಇರ್ತಾರೆ, ಪಕ್ಕ ಆಚೆ ಅಂಗಡಿಯ ಕಸ್ಟಮರ್ ಇರ್ತಾರೆ. ಒಂದು 200 ರೂಪಾಯಿದು 300 ರೂಪಾಯಿದು ವ್ಯಾಪಾರ ಮಾಡುವಾಗ 500 ರೂಪಾಯಿ ಫೈನ್ ಕಟ್ಟುವಾಗ ಮತ್ತೆ ವಾಪಸ್ ಅವ್ರು ಬರುದಿಲ್ಲ ಈಚೆ. ಹಾಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಸರ್. ಹಾಗೆ ಈಗ ಇದೇ ರೀತಿ ಕಂಟಿನ್ಯೂ ಆದ್ರೆ ಬೇರೆ ಅಂಗಡಿಗಳಿದೆ, ನಮ್ಮ ಅಂಗಡಿಗಳಿಗೆ ಬಿಸ್ನೆಸ್ ಮಾಡ್ಬೇಕಂತಿಲ್ಲ. ನಮ್ಮನ್ನ ನೋಡಿ ಬರುವಾಗ ಈ ತರ ಫೈನ್ ಕಟ್ಟಿದ್ರೆ 200 ರೂಪಾಯಿ ಐಟಮ್ಗೆ 500 ರೂಪಾಯಿ ಫೈನ್ ಕಟ್ಟಿದ್ರೆ ಮತ್ತೆ ಬರ್ತಾರೆ ಸರ್. ಹಾಗೆ ಇದೊಂದು ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಕೊಡ್ಬೇಕಾಗಿ ನಿಮ್ಮಲ್ಲಿ ಹೇಳ್ಕೊಳ್ತೇವೆ. ಓಕೆ, ಪ್ರತಿಕ್ರಿಯೆ ಕೊಡ್ತಾರೆ ಮೇಡಮ್. ಶ್ವೇತಾ ಮೇಡಮ್, ಕೇಳಿಸ್ಕೊಳ್ಳಿ. ಎಸ್, ಅದು ಹೇಳಿದ್ರೆ ಟ್ರಾಫಿಕ್ನವರು ಅಲ್ಲಿ ನಿಲ್ಲುವ ಬಗ್ಗೆ ಅದು ನಾವು ಸಹ ಗಮನ ತಗೊಂಡಿದ್ದೇವೆ. ಅಂದ್ರೆ ಅವರ ಅಂಗಡಿಯ ಬಾಗಿಲಲ್ಲೇ ನಿಲ್ಲುವಾಗ ನ್ಯಾಯವಾಗಿ ಬರುವವರು ಸಹ ಅಲ್ಲಿ ನಿಲ್ಲಿಸುವುದಿಲ್ಲ. ಅವನಲ್ಲಿ ಒಂದು ಅಳುಕು ಮನಸ್ಸಿನಲ್ಲಿ. ಆದ್ರಿಂದ ಅವರು ಸೀದಾ ಹೋಗ್ತಾನೆ. ಅಲ್ಲಿ ಬರುವ ವ್ಯಾಪಾರಿಗಳು ಸೀದಾ ಹೋಗ್ತಾರೆ. ಅದಕ್ಕೆ ಅವರು ಆ ರೋಡಿನ ಎಂಡಲ್ಲಿ ನಿಂತರೆ ಆಗ ಇವರಿಗೆ ಸ್ವಲ್ಪ ಯಾವುದೇ ಪ್ರಾಬ್ಲಮ್ ಆಗುದಿಲ್ಲ. ಎಲ್ಲರೂ ನ್ಯಾಯವಾಗಿ ಬರುವವನು ಸಹ ಅಲ್ಲಿ ನಿಲ್ಲಿಸುದಿಲ್ಲ. ಪೊಲೀಸರಿದ್ದಾರೆ, ಅವನಿಗೊಂದು ಮನುಷ್ಯನಲ್ಲಿ ಅಂಜಿಕೆ. ಅವರು ಆಕ್ಚುಲಿ ಯಾರಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಅವರಿಗೆ ಮಾತ್ರ ದಂಡ ಹಾಕುವಂತ ಕೆಲಸ ಮಾಡ್ತಾರೆ, ನೋ ಎಂಟ್ರಿಯಲ್ಲಿ ಬಂದ್ರೆ ಅಂತದೆಲ್ಲ. ಹಾಗಾಗಿ ಈ ವರ್ತಕರಿಗೆ ಅಲ್ಲಿಯ ಗ್ರಾಹಕ ಇದು ಉದ್ಯಮಿಗಳಿಗೆ ಏನಾಗ್ತದೆ ಹೇಳಿದ್ರೆ ಆ ಅಂಗಡಿ ಬಿಟ್ಟು ಸೀದಾ ಮುಂದೆ ಹೋಗ್ತಾನೆ ಅವ. ಮತ್ತೆ ಪುನಃ ಬರ್ಬೇಕಾದ್ರೆ ಇನ್ನೊಂದು ಸುತ್ತ ಹಾಕಿಕೊಂಡು ಬರ್ಬೇಕು. ಹಾಗೆ ಅದನ್ನು ನಾವು ಟ್ರಾಫಿಕ್ ಇವರಿಗೆ ನಾವು ಅದರ ಬಗ್ಗೆ ವರ್ತಕ ಸಂಘದಿಂದ ಅಧ್ಯಕ್ಷರ ಹತ್ರ ಇದು ಮಾಡಿ ಅದರಲ್ಲಿ ಗಮನ. ಓಕೆ, ಬೇರೆ ಏನಾದ್ರೂ ವಿಚಾರಗಳಿತ್ತ ಮೇಡಮ್? ಇದನ್ನ ಆದಷ್ಟು ನೋಡಿ ತೆಗೆಯೋ ಪ್ರಯತ್ನ ಮಾಡಬಹುದಾ ಅಂತ. ಓಕೆ, ಆದಷ್ಟು ಬೇಗ ಈ ಬಗ್ಗೆ ಒಂದು ಗಮನ ಹರಿಸಬೇಕು ಅನ್ನುವಂಥ ತಮ್ಮ ವಿಚಾರಗಳು. ಶೂರ್.
ಇಲ್ಲಿ ಇರೋ MT ರೋಡಲ್ಲಿ ಇದರಿಂದ ಬಂದು ಓಕೆ, ಥ್ಯಾಂಕ್ ಯು ಮೇಡಮ್. ಅಂದ್ರೆ ಬಹುಶಃ ಅವರ ಲೈನ್ ಕೂಡ ನಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಆದ್ರೆ ಈ ವಿಚಾರವನ್ನು ಅವರು ಹೇಳಿದ್ದಾರೆ, ಈ ಬಗ್ಗೆ ಗಮನ ಹರಿಸ್ತಾರೆ ಅನ್ನುವಂಥದ್ದು. ಇನ್ನೊಂದು ಕಾಲ್ ಇದೆ, ಮಾತಾಡಿಕೊಳ್ಳೋಣ. ಹಲೋ ನಮಸ್ಕಾರ. ಹಲೋ ನಮಸ್ತೆ. ನಮಸ್ತೆ. ರಾಮಚಂದ್ರ ಪ್ರಭು ಅಂತ. ರಾಮಚಂದ್ರ ಪ್ರಭುಗಳು, ನಮಸ್ತೆ ಸರ್, ಮಾತಾಡಿ, ಹೇಳಿ ಸರ್. ನಮಸ್ತೆ. ಸದ್ಯಕ್ಕೆ ಜಿಲ್ಲಾ ಕೇಂದ್ರ ಆಗುತ್ತಿರುವಂತ ದಾಪುಗಾಲು ಆಗುತ್ತಿರುವ ಪುತ್ತೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಮುಖ್ಯ ರಸ್ತೆಗಳಲ್ಲಿ ವಾಹನ ದಟ್ಟಣೆ, ಅಡ್ಡಾದಿಡ್ಡಿಯಾಗಿ ಆಟೋ ರಿಕ್ಷಾಗಳ ತಿರುಗಾಟ, ಪಾದಾಚಾರಿಗಳಿಗೆ ಸರಿಯಾಗಿ ನಡಲಿಕ್ಕೆ ಫುಟ್ಪಾತ್ಗಳಿಲ್ಲ, ಆಮೇಲೆ ಅತಿ ಹೆಚ್ಚು ಆದಾಯ ಕೊಡುತ್ತಿರುವ ಸರ್ಕಾರಕ್ಕೆ ಸದ್ಯ ಜಿಲ್ಲಾ ಕೇಂದ್ರ ಆಗುತ್ತಿರುವ ಪುತ್ತೂರಿಗೆ ಮೂಲಭೂತ ಸೌಕರ್ಯಗಳ ತುಂಬಾ ಕೊರತೆ ಇದೆ. ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹೌದು, ಅದರಲ್ಲಿ ಎಲ್ಲ ಬಂತು. ಯಾಕೆ ಹೇಳಿದ್ರೆ ಸುಗಮ ಸಂಚಾರ, ಆಮೇಲೆ ಬೇರೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಸರಿಯಾಗಿ ಸಮರ್ಪಕವಾಗಿ ಯಾವುದು 2-3 ಸಾರಿ ಅಲೆದಾಟ, ಚಿಕ್ಕ ಪುಟ್ಟ ಕೆಲಸಗಳಿಗೆ ಅಲೆದಾಟ ತಪ್ಪಿಲ್ಲ. ಈ ಡಿಜಿಟಲ್ ಇಂಡಿಯಾ ಅಂತ ಕನಸು ಇನ್ನೂ ಇಲ್ಲಿ ನನಸಾಗ್ಲಿಲ್ಲ. ಸಮರ್ಪಕವಾಗಿ ಕೆಲಸ ಆಗುತ್ತಿಲ್ಲ. ಯಾವುದೇ ಉದ್ದಿಮೆ ಪರವಾನಿಗೆ, ನವೀಕರಣ ಇತ್ಯಾದಿ ತುಂಬಾ ವಿಳಂಬವಾಗ್ತದೆ. ಅದರಿಂದಾಗಿ ವ್ಯವಹಾರಕ್ಕೆ ಇದರಿಂದಾಗಿ ತುಂಬಾ ತೊಂದರೆ ಆಗ್ತದೆ. ಮುಖ್ಯವಾಗಿ ಸುಗಮ ಸಂಚಾರ ಅದಿಲ್ಲ. ಮತ್ತೆ ಇಲ್ಲಿ ಪಾರ್ಕಿಂಗ್ ಸೌಲಭ್ಯಗಳ ಕೊರತೆ, ಪಾರ್ಕಿಂಗ್ ಮತ್ತೆ ವಾಹನ ದಟ್ಟಣೆದ್ದೊಂದು. ನಗರಾಭಿವೃದ್ಧಿ ಪ್ರಾಧಿಕಾರ ಹೇಳಿದ್ರೆ ಇನ್ನು ಬರುವ 25 ವರ್ಷಕ್ಕೆಲ್ಲ ಮೂಲಭೂತ ಸೌಕರ್ಯಗಳನ್ನು ಅವರು ಅಭಿವೃದ್ಧಿ ಮಾಡ್ಲಿಕ್ಕೆ ಎಂತ ಆಗ್ಬೇಕೆಲ್ಲ ಶುರುವಿಗೆ ಆಲೋಚನೆ ಮಾಡ್ಬೇಕು. ಅದು ಯಾವುದೂ ಇಲ್ಲ. ನಗರಾಭಿವೃದ್ಧಿ ಪ್ರಾಧಿಕಾರ ಕೇವಲ ಹೆಸರಿಗೆ ಮಾತ್ರ ಉಂಟು ಇಲ್ಲಿ ಪುತ್ತೂರಿನಲ್ಲಿ. ಆಮೇಲೆ ಯಾವುದೇ ಪಾರ್ಕಿಂಗ್ ಸೌಲಭ್ಯ ಇಲ್ಲದೆ ಬಹುಮಹಡಿ ಕಟ್ಟಡಗಳ ನಿರ್ಮಾಣ ಇನ್ನೂ ಆಗ್ತಾ ಉಂಟು ಪುತ್ತೂರಿನಲ್ಲಿ. ಇದು ಯಾರು ಕೇಳುವವರೇ ಇಲ್ಲ. ಮುಂದಿನ ಭವಿಷ್ಯದ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ. ಅದರಿಂದಾಗಿ ವ್ಯವಹಾರಕ್ಕೆ ತುಂಬಾ ತೊಂದರೆ ಅಂತ ನಾನು ಹೇಳ್ತೇನೆ. ಒಂದಷ್ಟು ಮೂಲ ಸೌಕರ್ಯಗಳು ಅಭಿವೃದ್ಧಿ ಆಗಬೇಕು, ಇನ್ನಷ್ಟು ಬೇಕು ಅನ್ನುವಂಥದ್ದು ತಮ್ಮ ವಿಚಾರಗಳು. ಹೌದು ಹೌದು. ಎಸ್ 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 ತಮಗೆ ಪ್ರತಿಕ್ರಿಯೆ ಕೊಡ್ತಾರೆ ಸರ್, ಕೇಳಿಸ್ಕೊಳ್ಳಿ. ಸರಿ ಸರಿ. ಪ್ರಭುಗಳಿಗೆ ನಮಸ್ಕಾರ. ನಮಸ್ಕಾರ. ನೋಡಿ, ನಗರ ಪ್ರಾಧಿಕಾರ ಈ ಬಗ್ಗೆ ತುಂಬಾ ಚಿಂತನೆ ನಡೆಸ್ತಾ ಇದೆ. ನಾನು ಅದರ ಸದಸ್ಯನಾಗಿದ್ದೇನೆ. ಒಂದನೇದು. ಎರಡನೇದು ಅಂತ ಹೇಳಿದ್ರೆ, ಪುತ್ತೂರು ಇರುವಂತ ಏರಿಯಾ ಇಲ್ಲಿ ಜನ ಜಾಸ್ತಿ ಆಗಿದೆ, ಟೌನ್ ಎಕ್ಸ್ಟೆನ್ಷನ್ ಆಗ್ಲಿಲ್ಲ. ಮಂಗಳೂರು ನಗರ ವಿಸ್ತರಣೆ ಆಗಿದೆ. ಹಂಪನಕಟ್ಟೆಯಿಂದ ಈ ಕಡೆ ಕೋಡಿಕಲ್ವರೆಗೆ ಎಲ್ಲವರೆಗೆ ವಿಸ್ತರಣೆ ಆಗಿದೆ. ಪುತ್ತೂರಿನ ಎಲ್ರಿಗೂ ಬಸ್ ಸ್ಟ್ಯಾಂಡ್ ಹತ್ರನೇ ಅಂಗಡಿ ಬೇಕು. ಇದ್ದ ಬಿಲ್ಡಿಂಗ್ ಅನ್ನು ಪುರಸಭೆಗೆ ತಿಳಿಸದೆ ಒಳಗಿಂದ ಒಳಗೆ ಸರಿ ಮಾಡಿ ಸೆಟ್ಟರ್ ಹಾಕೊಂಡು ಅಲ್ಲೇ ವ್ಯವಹಾರ ಮಾಡ್ತಾರೆ. ಇದರದ್ದು ಮೇನ್ ಅಲ್ಲಿ ಬೇಸಿಕ್ ತೊಂದರೆ ಇರೋದು ಅಲ್ಲಿ. ಒಂದನೇದ್ದು ನೀವು ಹೇಳಿದಾಗೆ, ಮತ್ತೆ ಯಾವುದು ಪಾದಚಾರಿಗೆ ರಸ್ತೆ, ಫುಟ್ಪಾತ್ನಲ್ಲಿ ವ್ಯವಹಾರ ಮಾಡ್ತಾರೆ. ಪಾಪ ಘಟ್ಟದಿಂದ ತರಕಾರಿ ತಕೊಂಡು ಹೂವು ತಕೊಂಡು ಬರ್ತಾರೆ, ಅವರು ಕೂಡ ಅಲ್ಲೇ ವ್ಯಾಪಾರ ಮಾಡ್ತಾರೆ. ಅವರು ಎಲ್ಲಿಂದ ಅವರ ಜೀವನಕ್ಕೆ ನಡೆಯುವಂಥದ್ದು. ಇದನ್ನು ನಮಗೆ ತೆಗಿಸ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ನಮಗೆ ಅಂದರೆ ವ್ಯಾಪಾರಿ ನಾವು ಒಬ್ಜೆಕ್ಟ್ ಮಾಡಿದ್ರು ಪುರಸಭೆ ಬೇರೆಯವರಿಗೆ ಕನ್ಸೆಷನ್ ಕೊಡ್ತಾರೆ, ಯಾಕೆಂದ್ರೆ ಅದೊಂದು ಅವರ ಜೀವನ ಉಪಾಯ ಅಂತೇಳಿ. ಮತ್ತೆ ನೀವು ಹೇಳುವುದು ಪ್ರಾಥಮಿಕ ವ್ಯವಸ್ಥೆ, ಅದು ಸ್ವಲ್ಪ ಪುತ್ತೂರು ನಗರದಲ್ಲಿ ಸ್ವಲ್ಪ ವೀಕ್ ಇದೆ. ಯಾಕೆಂದ್ರೆ ಪುರಸಭೆಯವರ ಹತ್ರ ಕೇಳಿದರೆ ಜಾಗ ಇಲ್ಲ ನಮಗೆ ಟಾಯ್ಲೆಟ್ ಮಾಡಲಿಕ್ಕೆ ಅಂತೇಳಿ. ನಾವು ಅದನ್ನು ರೆಪ್ರೆಸೆಂಟ್ ಮಾಡಿದ್ದೇವೆ ನಮ್ಮ ವರ್ತಕ ಸಂಘದಿಂದ. ನಮ್ಮ ಕಸ್ಟಮರ್ ಬರ್ತಾರೆ ನೋಡಿ, ಕಾನೂನು ಪ್ರಕಾರ ಹೇಗೆ ಇರಬೇಕಂದ್ರೆ ಒಂದು ಅಂಗಡಿಗೆ ಒಂದು ಟಾಯ್ಲೆಟ್ ಇರಲೇಬೇಕು. ಇಲ್ಲಿ ನೀವು ಪುತ್ತೂರಿಗೆ ಹೋಗಿ ಎಷ್ಟು ಅಂಗಡಿಯಲ್ಲಿ ಎಷ್ಟು ಟಾಯ್ಲೆಟ್ ಇದೆ? ಅದು ಇಲ್ಲ. ಅದಕ್ಕೆ ನಿಜವಾಗಿ ನೀವು ಕಂಪ್ಲೇಂಟ್ ಮಾಡಬೇಕಾದ ಪುರಸಭೆಗೆ. ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ಇದನ್ನು ನಾವು ತಕೊಂಡು ಹೋಗುವ ಪುರಸಭೆಗೆ. ಇದೆಲ್ಲ ಅವರು ಮಾಡುವಂಥದ್ದು. ಮತ್ತೆ ಪುತ್ತೂರು ಪೂಡಾದಿಂದ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪುತ್ತೂರು ಇನ್ನು 12 ಕಿಲೋಮೀಟರ್ ಮುಂದಕ್ಕೆ ಹೋಗುವಂತ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. 12 ಕಿಲೋಮೀಟರ್ ಪೂರ್ವಕ್ಕೆ, 12 ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ. ಅದಲ್ಲದೆ ಈ ಪುತ್ತೂರಿನ ಈ ಕ್ಷೇತ್ರದಲ್ಲಿ 3-4 ಕೆರೆಗಳಿವೆ. ಈ ಕೆರೆಯನ್ನು ಒತ್ತುವರಿ ಮಾಡಿ ಕೂತ್ಕೊಂಡಿದ್ದಾರೆ. ಸದ್ಯಕ್ಕೆ ನಮ್ಮ ಪುತ್ತೂರಿನ ತಹಶೀಲ್ದಾರು ಒಂದು ಕೆರೆಯನ್ನು ಒತ್ತುವರಿಯನ್ನು ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಬಣ್ಣೂರಲ್ಲಿ ಒಂದು ಕೆರೆಗೆ
1.8 ಕೋಟಿ ಸ್ಯಾಂಕ್ಷನ್ ಬಂದಿದೆ ಯಾವುದು ರಿಪೇರಿ ಆಗಲಿಕ್ಕೆ. ಅದು ನೀರಿನ ಸಮಸ್ಯೆ ಈ 4 ಕಡೆ ಇರುವಂಥ ಕೆರೆಯಲ್ಲಿ ಸಮಸ್ಯೆ ಪುತ್ತೂರಿನ ತುಂಬ ಕಮ್ಮಿ ಆಗ್ತದೆ. ಈ ಕೆರೆ ಡೆವಲಪ್ ಮಾಡಿದರೆ ಕೆರೆಯಲ್ಲಿ ಪರ್ಸೆಂಟ್ ನಾನು ಜಾಗ ಬಿಡಬೇಕು, ನಾನು ತಯಾರಿಲ್ಲ, ಯಾಕೆ ನಾನು ದುಡ್ಡು ಕೊಟ್ಟು ತಗೊಂಡದ್ದು. ತುಂಬ ಸಮಸ್ಯೆಗಳಿದೆ ಪ್ರಭುಗಳೇ. ಇದನ್ನು ನಾವು ಜನಸಾಮಾನ್ಯರಾಗಿ ಸರ್ಕಾರ ಒಟ್ಟಿಗೆ ಸೇರಿದರೆ ಮಾತ್ರ ಈ ಕೆಲಸ ಆಗ್ತದೆ. ನಿಮ್ಮ ಕಳಕಳಿ ನಮಗೆ ಭಾಳ ಖುಷಿ ಆಯಿತು. ಇದರ ಬಗ್ಗೆ ನಾವು ನಮ್ಮ ವರ್ತಕ ಸಂಘದಿಂದ ನಾವು ತುಂಬ ನಿಮ್ಮೊಟ್ಟಿಗೆ ಇದ್ದೇವೆ, ನಾವು ಪ್ರಯತ್ನ ಮಾಡ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್ ತಮ್ಮ ಕರೆಗಾಗಿ. ಬಹುಶಃ ಎಲ್ಲ ಒಂದು ಜನರು ಹಾಗೆಯೇ ವ್ಯಾಪಾರಿಗಳು ಇಬ್ಬರ ಹಿತದೃಷ್ಟಿಯಿಂದ ಈ ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅಭಿವೃದ್ಧಿ ಆದ್ರೆ ಎಲ್ಲರಿಗೂ ಉತ್ತಮ ಅನ್ನುವಂತ ಒಂದು ಅಂಶವನ್ನು ಅವರು ಹೇಳಿರುವಂತದ್ದು. ಇನ್ನೊಬ್ಬರಿದ್ದಾರೆ ಮಾತನಾಡೋದಿಕ್ಕೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ನಾನು ಪುತ್ತೂರು ಉಮೇಶ್ ನಾಯಕ್ ಅಂತ ಹೇಳಿ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಜೊತೆಗೆ ಉದ್ಯಮಿಗಳು. ಸರ್ ಹೇಳಿ ಸರ್. ನಾನು ಮೊದಲನೇದಾಗಿ ವರ್ತಕ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೇನೆ. ವರ್ತಕ ಸಂಘ ಈಗಾಗಲೇ ಹಲವಾರು ವರ್ಷಗಳಿಂದ ಬಹಳಷ್ಟು ಕೆಲಸವನ್ನ ಮಾಡಿದೆ. ಸುರೇಂದ್ರ ಕಿಣಿಯವರು ಇರಬಹುದು, ಪದ್ಮನಾಭ ಶೆಟ್ಟಿ ಇರಬಹುದು, ಮಾಡ್ತವ ಇರ್ಬೋದು, ಈಗ ಪ್ರಸ್ತುತ ಜಾನ್ ಕುಟೀನ್ ಅವರು ಇರ್ಬೋದು, ಹಾಗೂ ಈಗದ ಪದಾಧಿಕಾರಿಗಳಾದ ಶ್ರೀಯುತ ವಾಮನ್ ಪೈ ಅವರು, ಉಲ್ಲಾಸ್ ಪೈ ಅವರು, ಹಾಗೂ ಎಲ್ಲರೂ ಬಹಳ ಸಾಮರ್ಥ್ಯ ಇರುವವರು. ಈ ಸಂದರ್ಭದಲ್ಲಿ ನನ್ನ ಒಂದು ವಿನಂತಿ ಏನಂತ ಹೇಳಿದ್ರೆ, ಈಗಾಗಲೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹಲವಾರು ವರ್ತಕರು ದೂರನ್ನು ನೀಡಿದ್ದಾರೆ. ಏನಂತ ಹೇಳಿದ್ರೆ, ಪುತ್ತೂರಿನಲ್ಲಿರುವಂತಹ ಕೆಲವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹಾಗೂ ಕೆಲವು ಸರ್ಕಾರಿ ಸ್ವಾಮ್ಯದ ಕಚೇರಿಗಳಲ್ಲಿ ಅನ್ಯ ಭಾಷೆಯ ಸಿಬ್ಬಂದಿ ವರ್ಗದವರಿದ್ದಾರೆ. ಅವರು ಕನ್ನಡವನ್ನ ಮಾತಾಡ್ತಿಲ್ಲ. ಅದರಿಂದಾಗಿ ಬಹಳಷ್ಟು ಸಾರ್ವಜನಿಕರಿಗೆ ಸಂಭಾಷಣೆ ನಡೆಸಲಿಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಂವಹನಕ್ಕೆ ಹೌದು. ಈ ನಿಟ್ಟಿನಲ್ಲಿ ನಾನು ವರ್ತಕ ಸಂಘದ ಪದಾಧಿಕಾರಿಗಳಲ್ಲಿ ವಿನಂತಿ ಮಾಡೋದೇನಂತ ಹೇಳಿದ್ರೆ, ಕನ್ನಡವನ್ನು ಉಳಿಸುವಂತದ್ದು, ಬೆಳೆಸುವಂತದ್ದು ಕೇವಲ ಸಾಹಿತ್ಯ ಪರಿಷತ್ತಿನ ಕರ್ತವ್ಯ ಮಾತ್ರ ಅಲ್ಲ, ಎಲ್ಲ ಸಾರ್ವಜನಿಕರಿಗೂ ಅದರಲ್ಲಿ ಸಮಪಾಲಿದೆ. ಈ ನಿಟ್ಟಿನಲ್ಲಿ ವರ್ತಕ ಸಂಘದವರು ಕೂಡ ಸಾಹಿತ್ಯ ಪರಿಷತ್ನ ಜೊತೆ ಸೇರಿ ಒಂದು ಕನ್ನಡ ಮಾತಾಡೋ ಅಭಿಯಾನದಲ್ಲಿ ಕೈ ಜೋಡಿಸ್ಬೇಕಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಓಕೆ, ಎಸ್, ಪ್ರತಿಕ್ರಿಯೆ ಕೊಡ್ತಾರೆ. ಉಮೇಶ್ ನಾಯಕರೇ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಅಧ್ಯಕ್ಷರೇ. ಧನ್ಯವಾದಗಳು. ನಿಮ್ಮ ಕನ್ನಡ ಉಳಿಸಿ ಅದಕ್ಕೆ ಖಂಡಿತವಾಗಿ ವರ್ತಕ ಸಂಘದವರೆಲ್ಲರೂ ನಿಮ್ಮೊಟ್ಟಿಗಿದ್ದಾರೆ, ಕೈ ಜೋಡಿಸ್ತಾರೆ, ಸಹಾಯ ಮಾಡ್ತೇವೆ ಅಂತ ಖಂಡಿತ ನಾನು ಈಗ ಭರವಸೆ ಕೊಡ್ತಾ ಇದ್ದೇನೆ. ನಮ್ಮ ಕನ್ನಡ ರಾಜ್ಯದಲ್ಲಿ ಕನ್ನಡ ಬೇಕೇ ಬೇಕು, ಕನ್ನಡ ಮಾತಾಡಲೇಬೇಕು. ನಿಮ್ಮ ಕನ್ನಡ ಚಳವಳಿಗೆ ನಮ್ಮ ಸಹಕಾರ ಇದೇ ಇದೆ. ಅಧಿಕೃತವಾಗಿ ಪತ್ರ ಬಂತು. ನಾವು ವರ್ತಕ ಸಂಘದಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ಸಾಹಿತ್ಯ ಪರಿಷತ್ತಿಗೆ ಸಹಕಾರ ನೀಡಿದ್ದೀರಿ. ಇನ್ನು ಮುಂದೆ ಉತ್ತಮ ಸಹಕಾರವನ್ನು ಕೋರ್ತೇನೆ. ಅದನ್ನು ಮುಂದುವರಿಸ್ತೇವೆ. ಅವಕಾಶಕ್ಕೆ ವಂದನೆ. ಇದು ಬ್ಯಾಂಕ್ಗಳಲ್ಲಿ ಗ್ರಾಹಕರು ಬರುವಾಗ ಮಲಯಾಳಿ ಮಾತಾಡೋರು ಇರ್ತಾರೆ, ಹಿಂದಿ ಮಾತಾಡೋರು ಇರ್ತಾರೆ, ತೆಲುಗು ಮಾತಾಡೋರು ಇರ್ತಾರೆ. ಸೊ ಕಸ್ಟಮರಿಗೆ ಬಂದ ಕೂಡಲೇ ಅವರ ಹತ್ರ ಎಂತ ಮಾತಾಡೋದು ಮಾರಾಯ, ನಾನು ಬೇರೆ ಪ್ರೈವೇಟಿಗೆ ಹೋಗ್ತೇನೆ ಹೇಳಿ ಸೀದೆ ಎದ್ದು ಹೋಗ್ತಾರೆ. ಇದಕ್ಕೆ ಎಂತ ಮಾಡ್ಬೇಕಂದ್ರೆ, ರೀಜನಲ್ ಆಫೀಸರ್ ಮೇಲಧಿಕಾರಿಗಳು ಅಲ್ಲಿ ಕನ್ನಡ ಗೊತ್ತಿರುವಂತ ಒಂದು ಅಧಿಕಾರಿಯನ್ನು ನೇಮಿಸಬೇಕು. ಅವರು ನಿಮಗೆ ಮಾಹಿತಿಯನ್ನು, ಕನ್ನಡ ಮಾಹಿತಿಯಾದ ನಿಮ್ಗೆ ಎಂತ ಹೇಳ್ತಾರೆ ಅದಕ್ಕೆ, ಮೇ ಹೆಲ್ಪ್ ಯು ಹೇಳ್ತಾರಲ್ಲ, ಆ ಒಂದು ಬೋರ್ಡ್ ಅನ್ನು ಹಾಕಿ ನಿಮಗೆ ಸಹಾಯ ಅಂತ ಒಂದು ಬೋರ್ಡ್ ಅನ್ನು ಹಾಕಿ ಇಟ್ಟರೆ ಈ ಬಂದ ಗ್ರಾಹಕರು ಅವರನ್ನು ಮೊದಲು ಹೋಗಿ ಅಪ್ರೋಚ್ ಆಗ್ತಾರೆ. ಈಗ ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಸಹ ಕನ್ನಡ ಮಾತಾಡೋರು ಈಗ ತುಂಬಾ ಜನ ಬಂದಿದ್ದಾರೆ. ಅದರಲ್ಲೂ ಸಹ ಕೆಲವೆಲ್ಲ ಈ ಲೋನಿಗೆಲ್ಲ ಆಗುವಾಗ ಮಲಯಾಳಿ ಮಾತಾಡೋರು ಇರ್ತಾರೆ. ಅವರ ಭಾಷೆ ಇವರಿಗೆ ಅರ್ಥ ಆಗುದಿಲ್ಲ. ಅವ್ರು ಹೇಳ್ತಾರೆ ಹೇಳುವಾಗ 3-4 ಸಲ ಅಲಿಯುವುದು, ಇದೇ ಕೆಲಸಗಳಾಗ್ತದೆ. ಇದು ನಾನು ಹೇಳಿದ್ರೆ ಮೇಲಧಿಕಾರಿಗಳಿಗೆ ನಾವು ವರ್ತಕ ಸಂಘದಿಂದಲೂ ಒಂದು ಮನವಿಯನ್ನು ನೀಡಬೇಕಾಗ್ತದೆ. ಇದರಲ್ಲಿ ಕನ್ನಡ ಮಾತಾಡುವಂತ ಒಬ್ಬ ಅಧಿಕಾರಿ ಅಲ್ಲಿ ಇದ್ರೆ ಅವ ಅದನ್ನು ಕರೆಕ್ಟ್ ಆಗಿ ವಿವರಣೆಯನ್ನು ಕೊಡಬೇಕು. ಒಂದು ಎಜುಕೇಶನ್ ಲೋನು ಅದೆಲ್ಲ ಕೂಡಲೇ 1-2 ದಿನದಲ್ಲಿ ಆಗ್ಬೇಕು ಲೆಕ್ಕದಲ್ಲಿ. ಇದು ಅವರು 15 ದಿನ ಒಂದೊಂದೇ ಐಟಮ್ ಅನ್ನು ತಂದು ಇದು ಮಾಡುವಾಗ ವಿಳಂಬ ಆಗ್ತಾ ಉಂಟು. ಎಜುಕೇಶನ್ ಹೇಳಿದ್ರೆ ಮಕ್ಕಳ ವಿದ್ಯಾಭ್ಯಾಸದ ವಿಷಯ, ಅವರಿಗೆ ಡಿಲೇ ಆಗ್ಬಾರ್ದು. ಅವರಿಗೆ ಎಷ್ಟು ಬೇಗ ಕೊಡ್ತಾರೆ ಅವರ ಭವಿಷ್ಯದ ವಿಷಯ. ಓಕೆ, ಮಾತಾಡೋಣ. ಇದರಲ್ಲಿ ಇನ್ನೊಂದು ಅಂಶ ಇದೆ ನೋಡಿ. ಕೆಲವು ವರ್ಷದ ಮೊದಲೇ ಬ್ಯಾಂಕ್ ಅಂದರೆ ಸೌತ್ ಕೆನರಾದವರು, ಹೌದು, 100ಕ್ಕೆ 80 ಸ್ಟಾಫ್ ಸೌತ್ ಕೆನರಾದವರು.
ಇವತ್ತು ನಮ್ಮ ಮಕ್ಕಳಿಗೆ ಬ್ಯಾಂಕ್ ಎಲರ್ಜಿ, ಬ್ಯಾಂಕ್ ಬೇಡ, ಅದರಿಂದಾಗಿ ಬೇರೆಯವರು ಇಲ್ಲಿ ಹೋಗಿದ್ದಾರೆ, ಅನ್ಯ ರಾಜ್ಯದವರು ಹೆಚ್ಚಾಗಿದ್ದಾರೆ. ಬ್ಯಾಂಕಿನ ಕೆಲಸ ಒಳ್ಳೆ ಕೆಲಸ, ಬರೇ 6-7 ಗಂಟೆ ಕೆಲಸ ನಿಮಗೆ ದಿನಕ್ಕೆ, ಸಂಬಳ ಫೆಸಿಲಿಟಿ ಎಲ್ಲ ಒಳ್ಳೆಯದುಂಟು. ಅದರಿಂದಾಗಿ ನಾವು ನಮ್ಮ ಉಮೇಶ್ ನಾಯಕರೇ, ನಿಮ್ಮ ಸಂಪರ್ಕದಲ್ಲಿ ಇರುವಂಥ ಎಲ್ಲ ಮೆಂಬರ್ಸ್ಗೆ ಹೇಳಿ ನಮ್ಮ ಮಕ್ಕಳು ಮುಂದೆ ಬ್ಯಾಂಕಿಗೆ ಸೇರುವಂಥ ನಾವೊಂದು ಅವರಿಗೆ ಪ್ರೇರೇಪಣೆ ಮಾಡಬೇಕು. ಯಾಕೆ ಇದರಿಂದಾಗಿ ನಮಗೆ ಪರಭಾಷೆಯವರದ್ದು ಆಕ್ರಮಣವನ್ನು ನಿಲ್ಲಿಸಬಹುದು ನಮಗೆ. ಓಕೆ, ಅಂದ್ರೆ ಕನ್ನಡವನ್ನು ಬೆಳೆಸುವ ಜೊತೆಗೆ ಇಂಥ ಒಂದು ಪ್ರಯತ್ನಗಳು ಮಾಡಬೇಕು ಅನ್ನುವಂಥದ್ದು. ಓಕೆ, ವೋಕಲ್ ಸೇ ವೋಕಲ್. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ದರ್ಬೆಯಿಂದ. ನನ್ನ ಹೆಸರು ಮನೋಜ್ ಅಂತ ಹೇಳಿ. ದರ್ಬೆಯಿಂದ ಮನೋಜ್ ಅವರು? ಹೌದು. ಹೇಳಿ ಸರ್, ಮಾತಾಡಿ. ಸರ್ ನಮಸ್ತೆ ಅಧ್ಯಕ್ಷರೇ, ಮತ್ತೆ ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ, ಉಪಾಧ್ಯಕ್ಷರು, ಕಾರ್ಯದರ್ಶಿ ಅವರಿಗೆ ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಹೇಳಿ ಸರ್, ಹೇಳಿ. ಸರ್, ಒಂದು ವಿಷಯ ಹೇಳುವುದು ಏನಂತ ಹೇಳಿದರೆ, ನಾವು ಮೊನ್ನೆ ಸುದ್ದಿ ಪೇಪರ್ ಅಲ್ಲಿ ನೋಡಿದ್ದೆ, ಕ್ರಿಕೆಟ್ ಇಂಟರ್ನ್ಯಾಷನಲ್ ಇದಕ್ಕೆ ಸ್ಟೇಡಿಯಂಗೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಅಂತ. ಕ್ರಿಕೆಟ್ ಸ್ಟೇಡಿಯಂಗೆ ಸಿಕ್ಕಿದೆ ಅಂತ ಹೇಳಿದೆ. ನಾವು ಈಗ ಮೊನ್ನೆ ಒಂದು 2-3 ವರ್ಷ ಹಿಂದೆ ನಾವು ಕೊರೋನಾ ಬಂದಾಗ ನಾವೆಲ್ಲ ತುಂಬಾ ಕಷ್ಟದಲ್ಲಿದ್ದೇವೆ. ಏನು ಪೇಷಂಟ್ಗಳಿಗೆ ಇಲ್ಲಿ ಒಂದು ಸರಿ ಕಟ್ಟುವ ವ್ಯವಸ್ಥೆಗಳಿಲ್ಲ ಇತ್ತು, ಮೆಡಿಕಲ್ ಬಗ್ಗೆ ಏನು ವ್ಯವಸ್ಥೆಗಳಿಲ್ಲ ಇತ್ತು. ನಾವು ಸೀರಿಯಸ್ ಪೇಷಂಟ್ಗಳೆಲ್ಲ ಮಂಗಳೂರಿಗೆ ಕಳಿಸ್ತಾ ಇದ್ರು. ಅಲ್ಲಿ ಹೋದ್ರೆ ಏನಾಯ್ತು ಅಂತ ಹೇಳಿದ್ರೆ, ಒಂದು 100-200 ಪೇಷಂಟ್ಗಳಿಗೆ ಹೋದಾಗ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಯಾರು ವಾಪಸ್ ಬರುವಾಗಿಲ್ಲ, ಎಲ್ಲರೂ ಕೆನೆಯಾಗೆ ಬರ್ತಾ ಇದ್ರು. ಈಗ ನಾವು ಆವತ್ತಿಂದ ನಾವು ವರ್ತಕ ಸಂಘದಿಂದ ಒಂದು ಮೆಡಿಕಲ್ ಕಾಲೇಜಿನ ಬಗ್ಗೆ ನಾವು MLA ಅವರ ಹತ್ರ ಮತ್ತೆ ಸರ್ಕಾರದ ಹತ್ರ ಮಾತಾಡಿದ್ವಿ. ಇಷ್ಟವರೆಗೆ ಅದರದೊಂದು ಕರೆಕ್ಟ್ ಒಂದು ಯಾವುದೊಂದು ಇದು ಸಿಕ್ಕಿರಲಿಲ್ಲ, ಅನುಮತಿ ಸಿಕ್ಕಿದೆ ನನಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ. ಮೆಡಿಕಲ್ ಕಾಲೇಜ್ ಫಸ್ಟಿಗೆ ನಾನು ಹೇಳುದು ಏನಂತ ಹೇಳಿದ್ರೆ, ಕ್ರಿಕೆಟ್ ಗ್ರೌಂಡ್ ಸ್ಟೇಡಿಯಂ ಬಂದ್ರು ಕೂಡ ಸ್ವಲ್ಪ ಕ್ರಿಕೆಟ್ ಪ್ರೇಮಿಗಳಿಗೆ ಸಂತೋಷ ಆಗ್ಬೋದು. ನಮಗೆ ಸಾಮಾನ್ಯ ಜನಗಳಿಗೆ ಬೇಕಾದ ಅನಿವಾರ್ಯದ ವ್ಯವಸ್ಥೆ ಏನಂತ ಹೇಳಿದ್ರೆ, ಪುತ್ತೂರಿಗೆ ಅರ್ಜೆಂಟ್ ಆಗಿ ಒಂದು ಮೆಡಿಕಲ್ ಕಾಲೇಜಿನ ವ್ಯವಸ್ಥೆ ತರುವುದು. ಮೆಡಿಕಲ್ ಕಾಲೇಜ್ ಬಂದ ಆಗ ನಾವು ವರ್ತಕರಿಗೆ ತುಂಬಾ ಅದರಲ್ಲಿ ಅನುಕೂಲವಾಗುವಂತ ಒಂದು ಪರಿಸ್ಥಿತಿ ಬರ್ತದೆ. ಮಣಿಪಾಲಲ್ಲಿ ನೋಡಿ, ಮಣಿಪಾಲಲ್ಲಿ ಖಾಲಿ ಒಂದು ಮೆಡಿಕಲ್ ಕಾಲೇಜ್ ಇದ್ದ ಕಾರಣ ಮಾತ್ರ ಆ ಒಂದು ಮಣಿಪಾಲ ಹೆಸರು ಇಡೀ ವರ್ಲ್ಡ್ಗೆ ಒಂದು ಹೆಸರಾಂತ ಜಾಗ ಆಗಿದೆ. ಅದೇ ರೀತಿ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜ್ ಬಂದ್ರೆ ನಾವು ವರ್ತಕರಿಗೂ ಮತ್ತೆ ಇಲ್ಲಿ ಇದ್ದ ಎಲ್ಲ ಜನಗಳ ಆರೋಗ್ಯದ ಬಗ್ಗೆ ಒಂದು ಒಳ್ಳೆ ಇದು ಒಂದು ವ್ಯವಸ್ಥೆ ಆಗ್ತದೆ. ಈ ಕ್ರಿಕೆಟ್ ಗ್ರೌಂಡ್ಗಿಂತ ಮೊದಲಾಗಬೇಕಾದ್ರೆ ಯಾವುದಂತ ಹೇಳಿದ್ರೆ ನಮ್ಗೆ ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ. ಅದೊಂದು ನಾವು ವರ್ತಕರ ಸಂಘದಿಂದ ಇನ್ನೂ ಕೂಡ ವರ್ತಕರ ಮುಖಾಂತರ ಒಂದು MLAಗೆ ಅಥವಾ ಮಿನಿಸ್ಟ್ರಿಗಳಿಗೆ ಒಂದು ಮನವಿ ಕೊಟ್ಟು ಆದಷ್ಟು ಬೇಗ ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ ತರುವ ಒಂದು ವ್ಯವಸ್ಥೆ ಮಾಡಿದರೆ ಒಳ್ಳೆದಿತ್ತು ಅಂತ ನನ್ನ ಅಭಿಪ್ರಾಯ. ಓಕೆ, ಪ್ರತಿಕ್ರಿಯೆ ಕೊಡ್ತಾರೆ ಮನೋಜ್ ಅವರು, ಕೇಳಿಸ್ಕೊಳ್ಳಿ. ಮನೋಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನೀವು ಹೇಳಿದಾಗೆ ಮೆಡಿಕಲ್ ಕಾಲೇಜ್ ಬಗ್ಗೆ MLA ಅವರಿಂದ ಸ್ಪಂದನೆ ನಡೆದಿದೆ. ಫಸ್ಟ್ ಸ್ಟೆಪ್ ಆಗಿ ಪುತ್ತೂರಿನ ಸರ್ಕಾರ ಆಸ್ಪತ್ರೆ 300 ಬೆಡ್ಡಿಗೆ ಮೇಲ್ದರ್ಜೆಗೆ ಏರಿಸುವಂತ ಒಂದು ಕೆಲಸ ಆಗ್ತಾ ಇದೆ. ಸರ್ಕಾರದ ಇನ್ನೊಂದು ಕಂಡೀಷನ್ ಅಂದ್ರೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆದ್ರೆ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ ಅಂತೇಳಿ. ನಮ್ಮ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ 12 ಮೆಡಿಕಲ್ ಕಾಲೇಜ್ಗಳಿವೆ. ಹಾಗೆ ಇನ್ನು ಮಂಗಳೂರಿನಲ್ಲಿ ಅವರು ಕೊಡುವಾಗಿಲ್ಲ, ಮುಂದಿನ ಸರ್ಕಾರಿ ಕಾಲೇಜ್ ಪುತ್ತೂರಿಗೆ ಬರ್ತಾರೆ ಅಂತೇಳಿ ಅವರಿಗೆ ಮುಖ್ಯಮಂತ್ರಿಗಳಿಂದ ನಮ್ಮ MLA ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು. ಎರಡನೇದು, ಕ್ರಿಕೆಟ್ ಸ್ಟೇಡಿಯಂ ಉಂಟಲ್ಲ, ಸುಮಾರು 8-9 ವರ್ಷ ಹಿಂದಿನ ಪ್ರಪೋಸಲ್, ಅದು ಹೊಸದಾಕಿದಲ್ಲ. 8 ವರ್ಷದ ಮೊದಲಿಂದ ಇಲ್ಲಿಯ ಉದ್ಯಮಿ ನಮ್ಮ ಸಂಸ್ಥೆಯ ಸದಸ್ಯ ಕೆ ವಿಶ್ವನಾಥ್ ನಾಯಕ್, ಸಂಪೆ KR ನಾಯಕರ ಮಗ, ಅವರ ಭಗೀರಥ ಪ್ರಯತ್ನದಿಂದಾಗ ಆದಂತ ಒಂದು ಕೆಲಸ ಇದು. ನಮ್ಮ MLA ಅವರು ಲಾಸ್ಟ್ ಕೌನ್ಸಿಲ್ ಮೀಟಿಂಗಿಗೆ ಹೋಗಿ ಮುಖ್ಯಮಂತ್ರಿ ಹತ್ರ ಕೂತ್ಕೊಂಡು ದಸ್ಕತ್ ತಗೊಂಡು ಸ್ಯಾಂಕ್ಷನ್ ತಗೊಂಡಂತ ಇದು ಅವರ ಕೌನ್ಸಿಲ್ ಅಲ್ಲಿ ಪಾಸ್ ಆದಂಥದ್ದು. ಯಾಕೆಂದ್ರೆ ಈಗ 5 ಸೆನ್ಸ್ಗಿಂತ ಮೇಲೆ DC-ಗೆ 10 ಸೆನ್ಸ್ವರೆಗೆ ಮತ್ತಿದೆಲ್ಲ ನಮ್ಮ ಸರ್ಕಾರದ ಮಂತ್ರಿಗಳ ಕಚೇರಿಯಿಂದ ಅಂದ್ರೆ ಅವರ ಕೌನ್ಸಿಲಿಂದ ಪಾಸ್ ಆಗಬೇಕಾಗ್ತದೆ. ಅದನ್ನು ಅವರು ಮಾಡಿದ್ದಾರೆ. ಹಾಗೆ ನಿಮ್ಮ ಹಾಗೆ ನಮಗೆ ಸಹ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬರಬೇಕು. ನೋಡಿ, ಸುಳ್ಯ ನೋಡಿ, ನೀವು ಸುಳ್ಯ ಏನಿತ್ತು ಎಂತ ಇರಲಿಲ್ಲ. KVG ಮೆಡಿಕಲ್ ಕಾಲೇಜ್ ಬಂದು ಎಷ್ಟು ದೊಡ್ಡ ಸುಳ್ಯ, ಪುತ್ತೂರಿಗೆ ಕಾಂಪೀಟ್ ಕೊಡುವಷ್ಟಾಯ್ತು. ಈಗ ಪುತ್ತೂರಿಗೆ ನೀವು ಹೇಳಿದಾಗೆ ಮೆಡಿಕಲ್ ಕಾಲೇಜ್ ಬಂದ್ರೆ ಎಲ್ಲಾ ವರ್ಗದ ವ್ಯಾಪಾರಿಗಳಿಗೆ ಪ್ಲಸ್, ಎಲ್ರಿಗೂ ನಿಮ್ಮೊಟ್ಟಿಗೆ ನಾವು ಇದ್ದೇವೆ. ಥ್ಯಾಂಕ್ ಯು ಸರ್ ತಮ್ಮ ಕರೆಗಾಗಿ. ಬಹುಶಃ ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಸರ್, ಹೇಳಿ ಸರ್. ನಮಸ್ತೆ, ತಮ್ಮ ಹೆಸರು ಸರ್?
ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ ಸರ್, MT ರೋಡಿಂದ. ಪ್ರಕಾಶ್ ಅವರು MT ರೋಡಿಂದ. ಎಸ್ ಸರ್, ಹೇಳಿ. ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಪದಾಧಿಕಾರಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ತಮ್ಮ ವಿಚಾರ ಪ್ರಾಬ್ಲಮ್ ಅಲ್ಲ ಸರ್, ಹೇಳಿ ಸರ್, ಹೇಳಿ. ನಮ್ದು ಪ್ರಾಬ್ಲಮ್ ಏನು ಸರ್, ಇಲ್ಲಿ MT ರೋಡಲ್ಲಿ ಒಂದೇ ಆದ ಕಾರಣದಿಂದ ವ್ಯಾಪಾರಕ್ಕೆ ತುಂಬಾ ತೊಂದರೆ ಆಗ್ತಾ ಉಂಟು. ಇನ್ನೊಂದೇನಂದ್ರೆ ನೋಡಿ, ಮುಂಚೆ ನಮಗೆ ನೋಡಿ ಮಾಮೆ ಟೆಂಪಲ್ ಇಂದ ಹಿಡಿದು ಮೇನ್ ರೋಡ್ ಬರ್ಲಿಕ್ಕೆ ಪರ್ಮಿಷನ್ ಇತ್ತು. ಈಗ ಯಾವ್ದೇ ತರ ಪರ್ಮಿಷನ್ ಇಲ್ಲ. ನಾವು ಎಂಟ್ರಿ ಆಗುವಾಗ್ಲೇ ನಮ್ಮನ್ನ ಹಿಡಿದು ಫೈನ್ ಹಾಕ್ತಾರೆ. ಅದಾದ ನಂತರ ನೋಡಿ, ಈಗ ಶಾಪ್ ಎದುರುಗಡೆ ಪೊಲೀಸ್ ಒಂದು ದಿನಕ್ಕೆ 2 ಸರಿ 3 ಸರಿ ಬರ್ತಾರೆ ಟ್ರಾಫಿಕ್ನವರು, ಫೈನ್ ಹಾಕ್ತಾನೆ ಇರ್ತಾರೆ. ಇನ್ನೊಂದೊಂದುವರೆ ನಮ್ಗೆ ನೋಡಿ ವ್ಯಾಪಾರ ಇಂಪ್ರೂವ್ಮೆಂಟ್ ಆಗ ಪಾರ್ಕಿಂಗ್ ಇಲ್ಲ ಸರ್. ಪುತ್ತೂರಲ್ಲಿ ನೀವು ಎಲ್ಲೇ ಯಾವ್ದೇ ಶಾಪ್ ಹೋಗ್ತಾ ಪಾರ್ಕಿಂಗ್ ಇಲ್ಲ. ಮತ್ತೆ ಶಾಪ್ ಎದುರುಗಡೆ ಗಾಡಿ ನಿಲ್ಲಿಸ್ತಾರೆ, ಪೊಲೀಸ್ನವ್ರ ಕಾಟ ಇದೆ. ನಾವು ಇದನ್ನ MLA ಹತ್ರ ಒಂದ್ಸರಿ ಮಾತಾಡಿದ್ವಿ. MLA ಅವರು ಪೊಲೀಸ್ನವ್ರಿಂದ ಹತ್ರ ಪೊಲೀಸ್ ಇದರಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರು. ಅವ್ರು ಇಲ್ಲಿವರೆಗೂ ಮಾತಾಡ್ಲಿಲ್ಲ. ಹಾಗೇನೆ ಉಂಟು ಈಗ್ಲೂ. ಓಕೆ, ಬಹುಶಃ ತಾವು ಪ್ರಸ್ತಾಪ ಮಾಡಿದಂತ ವಿಚಾರವನ್ನ ಈ ಹಿಂದೆ ಕೂಡ ಒಬ್ರು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಉತ್ತರವನ್ನ ಕೂಡ ಪದಾಧಿಕಾರಿಗಳು ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಬಹುಶಃ ಆ ಒಂದು ಪ್ರಯತ್ನ ಸಂಘದ ಮೂಲಕ ಇಲ್ಲ ಸರ್, ಇದ್ರ ಬಗ್ಗೆ ನಾವು ತುಂಬಾ ಸರಿ ಮಾತಾಡಾಯ್ತು ಸರ್. ಸಂಘದ ಮೀಟಿಂಗ್ ಅಲ್ಲಿ ಮಾತಾಡಿದ್ವಿ ನಾವು. ಆದ್ರೆ ಇದ್ರ ಬಗ್ಗೆ ಯಾವ್ದೇ ತರ ನೋಡಿ, MT ರೋಡ್ ಅಲ್ಲಿ ಖಾಲಿ ಯಾವ ಲೈನ್ ಅಲ್ಲಿ ಇಲ್ಲ. ಒಂದು ಕೋರ್ಟ್ ರೋಡ್ ಅಲ್ಲಿ MT ರೋಡ್ ಅಲ್ಲಿ ಮಾತ್ರ ಪೊಲೀಸ್ನವ್ರ ಕಾಟ ಉಂಟು. ಬಾಕಿ ಯಾವ ಏರಿಯಾದಲ್ಲಿ ಪೊಲೀಸರು ಇರೋದಿಲ್ಲ. ಓಕೆ, ಈಗ ಉತ್ತರ ಕೊಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ. ನಾವೀಗ ವರ್ತಕ ಸಂಘದಿಂದ ಅದರ ಬಗ್ಗೆ ಈಗ ನಾವು ಒಂದು ಚಿಂತನೆ ಮಾಡಿದ್ದೇವೆ. ಏನ್ ಹೇಳಿದ್ರೆ, ಬಸ್ ಸ್ಟ್ಯಾಂಡ್ ಇಂದ ಆ ಮಾಮಯ್ಯ ಟೆಂಪಲ್ ರೋಡಿಗೆ ಹೋಗ್ಬೇಕಾದ್ರೆ 100 ಮೀಟರ್ ಇರುದು. ಅಲ್ಲಿ ಹತ್ತಿರವೇ 1 ಮೀಟರ್ ದೂರ ಹೋಗ್ಬೇಕಾದ್ರೂ ಅವ ಗಾಡಿ ಹೋಗಿ ದೊಡ್ಡ ಸುತ್ತಾಕೊಂಡೇ ಬರಬೇಕು. ಅದರಿಂದಾಗಿ ಪೊಲೀಸ್ ಇಲಾಖೆಗೆ ನಾವು ಇದನ್ನೊಂದು MLA ಮೂಲಕ ನಾವು ಮನವಿ ಮಾಡಲಿದ್ದೇವೆ. ಏನ್ ಹೇಳಿದ್ರೆ, 2 ವೀಲರ್ಗಳಿಗೆ ಹೋಗಿ ಬರ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಕು ಹೇಳಿ. ಒಂದು MT ರೋಡ್, ಮತ್ತೊಂದು ಕೋರ್ಟ್ ರೋಡ್, ಅದೆಲ್ಲ ನಮ್ಮ ಮುಖ್ಯ ರಸ್ತೆಗೆ ಕನೆಕ್ಟೆಡ್ ರೋಡ್. ಅಲ್ಲಿಂದ ಒನ್ ವೇ ಆದ್ರೆ ತುಂಬಾ ದೊಡ್ಡ ಸುತ್ತಾಕಿಕೊಂಡು ಬರಬೇಕು, ಟ್ರಾಫಿಕ್ ಜಾಮ್ ಆಗುದೆಲ್ಲ ಅದರಲ್ಲಿ ನಡೀತದೆ. ಅದೇ ದ್ವಿಚಕ್ರ ವಾಹನಕ್ಕೆ ಆದ್ರೂ ಅಟ್ಲೀಸ್ಟ್ ಹೋಗಿ ಬರಲು ಅನುಮತಿ ನಾವು ಕೇಳಲಿಕ್ಕೆ ಸಿದ್ಧರಿದ್ದೇವೆ. ಓಕೆ, ಥ್ಯಾಂಕ್ ಯು. ಹೌದು ಸರ್, ಅಲ್ಲ ಅದಕ್ಕಾದ್ರೆ ಒಂದು ಪರ್ಮಿಷನ್ ಕೊಟ್ರೆ ನಮ್ಗೆ ಒಂದು ವ್ಯಾಪಾರಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಅದಕ್ಕೊಂದು ಅನುಕೂಲ ಮಾಡ್ಕೊಡಿ ಸರ್. ಓಕೆ, ನಾವು ಕೇಳ್ತೇವೆ, ಪ್ರಯತ್ನ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್, ಬಹುಶಃ ಸಂಘದ ಬಗ್ಗೆ ಮಾಹಿತಿಯನ್ನ ಪಡೆಯುವ ಜೊತೆಗೆ ಒಂದಷ್ಟು ಜನ ಕರೆ ಮಾಡಿ ಅವರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಕೂಡ ತೋಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಬಹುಶಃ ಮುಂದಿನ ವಿಚಾರ, ನಾವು ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು. ಬಹುಶಃ ಬೇರೆ ಬೇರೆ ವಿಭಾಗವನ್ನ ತಾವು ಪ್ರತಿನಿಧಿಸ್ತಾ ಇದ್ದೀರಿ. ಒಟ್ಟು ತಮ್ಮ ತಮ್ಮ ವಿಭಾಗಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಹುಶಃ ನಾನು ಸುರೇಂದ್ರ ಕಿಣಿ ಸರ್ ತಮ್ಮಿಂದ ಆರಂಭಿಸ್ತಾ ಇದ್ದೇನೆ. ಸವಾಲುಗಳು ತಮ್ಮ ವರ್ತಕ ಸಮುದಾಯ ಪ್ರಸ್ತುತ ಎದುರಿಸ್ತಾ ಇರುವಂಥದ್ದು. ಒಂದನೇದು ಏನಂದರೆ, ಈಗ ಇಲ್ಲಿ ಸ್ಥಳೀಯವಾಗಿ ನಾವು ಹೇಳುವುದಾದರೆ, ಈಗಾಗಲೇ ಪ್ರಸ್ತಾವನೆ ಬಂತು ರಾಮಚಂದ್ರ ಪ್ರಭುಗಳಿಂದ. ಈ ಮೂಲಭೂತ ಸೌಲಭ್ಯ, ಮೂಲಭೂತ ಸೌಕರ್ಯ ಏನಿದೆ ಅದು ಇನ್ನಷ್ಟು ಅಭಿವೃದ್ಧಿ ಆಗುವ ಅವಶ್ಯಕತೆ ಇದೆ. ಯಾಕೆಂದರೆ ಈಗ ಬೈಪಾಸ್ ಆಗಿದೆ, ಆದರೆ ಹೆಚ್ಚಿನ ವಾಹನಗಳು ಪೇಟೆಯಿಂದಲೇ ಹಾದು ಹೋಗ್ತಾ ಇವೆ. ಇದರಿಂದಾಗಿ ವ್ಯವಹಾರಸ್ಥರಿಗೆ ಮತ್ತು ಈ ವಾಹನ ಸಂಚಾರಕ್ಕೆ ಬಹಳ ಅಡಚಣೆ ಉಂಟಾಗ್ತಾ ಇದೆ. ಅಂದರೆ ಪ್ರತಿಯೊಂದು ಕಟ್ಟಡದವರು ಆ ಕಟ್ಟಡಕ್ಕೆ ಬರುವಂತಹ ಗ್ರಾಹಕರಿಗೆ ಇಷ್ಟೇ ಒಂದು ಪಾರ್ಕಿಂಗ್ ಕೊಡಬೇಕೆಂಬುದು ನೀತಿ ನಿಯಮ ಇಲ್ಲಿ ಸ್ಥಳೀಯ ಆಡಳಿತದಲ್ಲಿದೆ. ಅದು ಪ್ರತಿಯೊಂದು ಕಟ್ಟಡದವರು ಅದು ಕೊಟ್ಟಿದ್ದಾರಾ ಇಲ್ಲ ಎಂಬುದು ಗಮನಿಸಬೇಕಾದಂಥ ಕರ್ತವ್ಯ ನಗರಸಭೆಗ ಯಾವುದಕ್ಕೆ ಅವರಿಗಿದೆ. ಅವರು ಇದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿದರೆ, ಈಗ ಆ ಪಾರ್ಕಿಂಗ್ ಇಲ್ಲದ ಕಾರಣ ಹೆಚ್ಚಿನ ವಾಹನಗಳು ಈ ಮಾರ್ಗದಲ್ಲೇ ನಿಲ್ತವೆ. ಇದರಿಂದಾಗಿ ವ್ಯವಹಾರಕ್ಕೆ ಬರುವವರಿಗೆ, ಆ ಅಂಗಡಿಗೆ ಬರುವವರಿಗೆ, ವ್ಯವಹಾರಸ್ಥರಿಗೆ ತೊಂದರೆ ಆಗ್ತದೆ. ಅಲ್ಲಿ ಪಾರ್ಕಿಂಗ್ ಇಲ್ಲ, ಯಾರೋ ನಿಲ್ಲಿಸಿ ಹೋಗಿರ್ತಾರೆ. ಇದರಿಂದಾಗಿ ಒಂದು. ಎರಡನೇದು ಏನಂದರೆ, ಈಗ ರಸ್ತೆಗಳು, ನಾವು ಜಿಲ್ಲಾ ಕೇಂದ್ರವಾಗಿ ಯಾವಾಗ ಈಗ ಪುತ್ತೂರು ಮೂಡಿ ಬರುವಂಥ ಒಂದು ಆಶಯ ನಮ್ಮಲ್ಲಿದೆ, ಆಗ ನಮ್ಮ ಏನಿದೆ ಈ ಟ್ರಾನ್ಸ್ಪೋರ್ಟೇಷನ್, ಈ ರೋಡಿನ ಎಂತ ಹೇಳ್ತಾರೆ ಕ್ವಾಲಿಟಿ ಇರ್ಬೋದು, ಅದು ಈಗ ನಾವು ಮುಂದಿನ ಒಂದು 25 ವರ್ಷಕ್ಕೆ ಆಲೋಚನೆ ಇಟ್ಟುಕೊಂಡು ಈಗ ಸ್ಥಳೀಯ ಆಡಳಿತದವರು ಮಾಡಬೇಕು ಎಂಬುದು ನಮ್ಮ ಒಂದು ಆಶಯ. ಯಾಕೆಂದರೆ
1 ವರ್ಷದಲ್ಲಿ ಹಾಕಿದಂಥ ಕಾಂಕ್ರೀಟ್ ಇರ್ಬೋದು ಅಥವಾ ಡಾಮರೀಕರಣ ಇರ್ಬೋದು, ಒಂದು 6 ತಿಂಗಳಲ್ಲಿ ಪುನಃ ಅದನ್ನು ಡಿಂಗಿಗೆ ಮಾಡ್ತಾರೆ. ಯಾಕೆಂದರೆ ಒಂದು ವಾಟರ್ ಕನೆಕ್ಷನ್ ಇದೆ, ಇಲ್ಲರೆ ಒಂದು ಯಾವುದೋ ಒಂದು ಪ್ರೈವೇಟ್ ಟೆಲಿಫೋನ್ನವರಿಗೆ ಕನೆಕ್ಷನ್ ಕೊಡ್ತಾರೆ, ಅವರು ಡಿಗ್ ಮಾಡ್ತಾರೆ. ಅವರು ಅದರ ಖರ್ಚನ್ನು ನಗರಸಭೆಗೆ ಕಟ್ಟಿರ್ತಾರೆ, ಆದರೆ ಅದು ರಿಪೇರಿ ಆಗ್ತಾ ಇಲ್ಲ. ನಾವು ಈಗಾಗಲೇ ಮುಖ್ಯ ರಸ್ತೆಯಲ್ಲಿ ನೋಡ್ತೇವೆ, ನಮ್ಮ ಅಲ್ಲಿ ಭವಾನಿ ಶಂಕರ ಟೆಂಪಲ್ ಆ ರೋಡ್ ರಸ್ತೆಯಲ್ಲಿ ನೋಡ್ತೇವೆ, ಈಗಾಗಲೇ 6 ತಿಂಗಳಿಂದ ಡಿಗ್ಗಿಂಗ್ ಆದಂಥ ರಸ್ತೆ ಅದು ಇಷ್ಟವರೆಗೆ ಸರಿಯಾಗಲಿಲ್ಲ. ಇದು ಇಂಥದ್ದು ನಡೆದಿದ್ರೆ ನಮಗೆ ನಮ್ಮ ಪೇಟೆ ಸ್ವಲ್ಪ ಬೆಳೀಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಯಾಕೆಂದರೆ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬರುವವರು ಮುಖ್ಯವಾಗಿ ನೋಡುವುದೇನೆಂದರೆ ಸ್ವಂತ ವಾಹನದಲ್ಲಿ ಬಂದರೆ ವಾಹನ ನಿಲ್ಲಿಸುವುದಿಲ್ಲ ಎಂಬುದು. ಅದಕ್ಕೆ ಸರಿಯಾದ ವ್ಯವಸ್ಥೆಗಳು ಪುತ್ತೂರಲ್ಲಿ ಇಷ್ಟ ಮಟ್ಟಿಗೆ ಪ್ರಯತ್ನ ಆಗ್ತಾ ಇದೆ, ಆದರೂ ಕೆಲವೊಂದು ಲೋಪದೋಷಗಳು ಇವೆ, ಅದನ್ನು ಸರಿಪಡಿಸಬೇಕು. ಎರಡನೇದು, ಈಗಾಗಲೇ ಮೂಲಭೂತ ಸೌಕರ್ಯದಲ್ಲಿ ಒಂದು ಇದು ಏನು ಟಾಯ್ಲೆಟ್, ಅದು ಏನಂದರೆ ಈಗಾಗಲೇ ಇದೆ, ನಗರಸಭೆಗಳು ಕೆಲವು ಕಡೆ ಮಾಡಿದ್ದಾರೆ, ಆದರೆ ಅದು ಎಂಥ ಉತ್ತಮ ರೀತಿಯಲ್ಲಿ ಅದು ಇದು ಆಗ್ತಾ ಇಲ್ಲ. ಎಂಥದ್ದು ಅದನ್ನು ಹೌದು ಅದನ್ನು ನೋಡಿಕೊಳ್ಳುವವರು ಅದನ್ನು ಯಾವುದಾದ್ರು ನಿರ್ವಹಣೆ ಆಗ್ತಾ ಇಲ್ಲ. ಇದರಿಂದಾಗಿ ಈಗ ಇಲ್ಲಿ KSRTC ಬಸ್ ಸ್ಟ್ಯಾಂಡಲ್ಲಿ ಉಂಟು, ಅದು ಅಷ್ಟು ಚಲ ಇಲ್ಲ, ಬಡವರಲ್ಲಿ ಇದೆ, ದರ್ಬೆಯಲ್ಲಿ ಇದೆ, ಬಟ್ ಅದು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ, ಅದನ್ನು ಯಾರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ಅದನ್ನು ಸ್ವಲ್ಪ ಹೆಚ್ಚು ಗಮನದಲ್ಲಿ ನಮ್ಮ ನಗರಸಭೆ ಮುತುವರ್ಜಿ ತಗೊಳ್ಬೇಕು ಎಂಬುದು ನಮ್ಮ ಆಶಯ. ಮೂರನೇದೇನೆಂದ್ರೆ ಈಗ ನಮ್ಮದು ನಗರ ಬೆಳೀತಾ ಇರುವಾಗ ಈಗ ಇದು ಏನು ಇಲ್ಲಿಗೆ ಸೌಲಭ್ಯಗಳು ಏನಿದೆ ಅಂತ ಬರುವಂತ ಉದ್ಯಮ ಇರ್ಬೋದು, ಈಗ ದೊಡ್ಡ ದೊಡ್ಡ ಉದ್ಯಮಗಳು ಇರ್ಬೋದು, ಕೈಗಾರಿಕೆಗಳು ಇರ್ಬೋದು, ಈ ಪುತ್ತೂರಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ಅವರು ಇಲ್ಲಿಯ ಪರಿಸರದ ವ್ಯವಸ್ಥೆಗಳನ್ನು ನೋಡ್ತಾರೆ. ಈಗ ಮಂಗಳೂರಿಂದ ಇಲ್ಲಿ ಬರ್ಲಿಕ್ಕೆ ಅವನಿಗೆ ಒಂದು 3 ಗಂಟೆ ಬೇಕಂತಾದ್ರೆ ಅವ ಪುತ್ತೂರಿಗೆ ಬರುವುದೇ ಇಲ್ಲ. ಅಥವಾ ಈ ಕಡೆ ಸುಳ್ಯ ಬೆಳ್ಳಾರಿಯಿಂದ ಪುತ್ತೂರಿಗೆ ಬರ್ಲಿಕ್ಕೆ ಅವನಿಗೆ 1 ಗಂಟೆ 2 ಗಂಟೆ ಬೇಕಂತಾದ್ರೆ ಅವನು ಪುತ್ತೂರಿಗೆ ಬರುವುದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ವ್ಯವಹಾರ ನಡೀತದೆ, ನಮ್ಮ ನಗರ ಪ್ರದೇಶದಲ್ಲಿ ವ್ಯವಹಾರಗಳು ಇದು ಒಂದು ಬರುವಂತಹ ಸಾಧ್ಯತೆಗಳಿವೆ. ಇದಕ್ಕೆ ನಾವು ವರ್ತಕ ಸಂಘದಿಂದ ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತೇವೆ. ಸರ್ಕಾರಕ್ಕೆ ಇದು ಎಂತ ಒತ್ತಡ ತರುವಂತ ಕೆಲಸ ನಮ್ಮ ಸಂಘದಿಂದ ಮಾಡ್ತೇವೆ ಅಂತ ಎಂಬುದು ನಾನು ಈ ಸಂದರ್ಭದಲ್ಲಿ ಭರವಸೆಯನ್ನು ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಕೊಡ್ತಾ ಇದ್ದೇನೆ. ಎರಡನೇದು ಏನಂದ್ರೆ, ಈಗ ನಗರ ಸ್ಥಳೀಯ ಇದಿರ್ಬೋದು, ಯಾವುದು ನಗರಸಭೆ ಇರ್ಬೋದು, ಅವರು ಯಾವುದೇ ಒಂದು ನೀತಿ ನಿಯಮಗಳನ್ನು ಮಾಡುವಾಗ ಪುತ್ತೂರಿನ ವರ್ತಕರ ಪ್ರತಿನಿಧಿಯನ್ನು ಕರಿಬೇಕು. ಈಗ ಕರೆದಿದ್ದಾರೆ, ನಮ್ಮನ್ನು ಹಲವು ಮೀಟಿಂಗ್ ಕರೆದಿದ್ದಾರೆ, ಆದ್ರೆ ಅದನ್ನು ನಾವು ಹೇಳಿದಂತ ಸಲಹೆಗಳಲ್ಲಿ ಹೆಚ್ಚಾಗಿ ಅವರು ಪಾಲನೆ ಮಾಡ್ತಾ ಇಲ್ಲ. ಅಂದ್ರೆ ಹೆಚ್ಚು ಪ್ರಾಕ್ಟಿಕಲ್ ಆಗಿರುವವರು ವರ್ತಕರ ಸಲಹೆಯನ್ನು ಅವರು ತಗೊಳ್ಳೋದು ಮಾತ್ರ ಅಲ್ಲ, ಅದನ್ನು ಅಳವಡಿಸಬೇಕು ಎಂಬುದು ನಮ್ಮ ಒತ್ತಡ. ಯಾಕೆಂದ್ರೆ ನಾವು ಪ್ರಾಕ್ಟಿಕಲ್ ಫೀಲ್ಡ್ ಅಲ್ಲಿ ಇರುವವರು, ನಾವು ಹೀಗೆ ಮಾಡಿದ್ರೆ ಒಳ್ಳೆಯದು ಎಂಬುದು ಅವರಿಗೆ ಗೊತ್ತಿರುವುದಿಲ್ಲ. ಅವರು ಸರ್ಕಾರಿ ಅಧಿಕಾರಿಗಳು ಕಚೇರಿಯಲ್ಲಿ ಕೂತು ಮಾಡುವಂತ ನಿಯಮಗಳು ಅದು ಪ್ರಾಕೃತಿಕವಾಗಿ ಇಲ್ಲಿ ಬರುವಾಗ ವ್ಯತ್ಯಾಸ ಆಗಬಹುದು. ಈ ನಿಟ್ಟಿನಲ್ಲಿ ನಮ್ಮ ಏನಿದೆ ಆಗ್ರಹ ಏನಿದೆ ಅಂದ್ರೆ, ವರ್ತಕ ಸಮುದಾಯದವರ ಸಲಹೆ ಏನಿದೆ ಅದನ್ನು ಸ್ಥಳೀಯ ಅಧಿಕಾರಿಗಳು ಗಣನೆಗೆ ತೆಗೆದುಕೊಂಡು ಅದನ್ನು ಜಾರಿ ತರುವಂತೆ ಆಗಬೇಕು. ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡುತ್ತೇವೆ. ಮತ್ತೆ ಯಾವುದೇ ತೆರಿಗೆ, ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಘನ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ಜಾರಿ ತರುವಂತಹ ತೆರಿಗೆಗಳು, ನೀತಿ ನಿಯಮಗಳಿಗೆ ಕೂಡ ವರ್ತಕರ ಸಲಹೆಗಳನ್ನು ಪಡೆದುಕೊಳ್ಳಬೇಕು ಎಂಬ ನಮ್ಮ ಒಂದು ಆಗ್ರಹ. ಅದನ್ನು ನಾವು ನಮ್ಮ ಮಾತೃ ಸಂಸ್ಥೆ ಕೆನರಾ ಚೇಂಬರ್ ಆಫ್ ಕಾಮರ್ಸ್, ಅದರ ಮೇಲಿನ ಸಂಸ್ಥೆ ಫೆಡರೇಷನ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಬ್ಯಾಂಗ್ಳೂರ್, ಇವರ ಮೂಲಕ ನಾವು ಇದನ್ನು ಒತ್ತಡ ತರುತ್ತೇವೆ. ಸರ್ಕಾರ ಯಾವುದೇ ನಿಯಮಗಳನ್ನು ಸಾರ್ವಜನಿಕರಿಗೆ ಜಾರಿಗೊಳಿಸುವ ಮುನ್ನ ಅದನ್ನು ವರ್ತಕ ಸಮುದಾಯದವರಲ್ಲಿ ಚರ್ಚಿಸಿ ಒಂದು ಅಭಿಪ್ರಾಯ ಪಡೆಯಬೇಕು ಎಂಬ ಒಂದು ಮಾತ್ರ ವಿಷಯ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡಲಿಕ್ಕೆ. ಓಕೆ, ತಮ್ಮ ಒಂದು ಅಭಿಪ್ರಾಯ ಪಡಿಬೇಕು ಅನ್ನೋದು ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ಜಯರಾಮ್ ಕುಲಾಲ್ ಅವರು ಮಾತಾಡಿ ಸರ್. ಇದು ಏನು ಅಂತ ಹೇಳಿದ್ರೆ, ನಿಮಗೆ ಅಧ್ಯಕ್ಷರಿಗೆ ನಮಸ್ಕಾರ.
ಓಕೆ ಸರ್, ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ತಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಹಲೋ, ಜಯರಾಮ್ಕುಲ್ ಅವರು. ಓಕೆ, ಹೇಳಿ ಜಯರಾಮ್ಕುಲ್ ಅವರೇ, ಮುಂದುವರಿಸಿ. ನಾನು ರಿಕ್ಷಾ ಯೂನಿಯನ್ ಅಧ್ಯಕ್ಷ. ಓಕೆ, ರಿಕ್ಷಾ ಯೂನಿಯನ್ ಅಧ್ಯಕ್ಷರು. ಹೌದೌದು. ಈಗ ನಾನು ಅಧ್ಯಕ್ಷರಲ್ಲಿ ಎಲ್ಲ ಕೇಳುದು ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ವ್ಯಾಪಾರ ಅಭಿವೃದ್ಧಿಯಲ್ಲಿ ವರ್ತಕರದ್ದು ರಿಕ್ಷಾ ಚಾಲಕರ ಪಾತ್ರ ಮಹತ್ವದ್ದಾಗಿದೆ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಎಲ್ಲಿ ಒಂದು ಹೊಸ ಅಂಗಡಿ ವ್ಯಾಪಾರ ಓಪನ್ ಮಾಡಿದ್ರೆ ಅಲ್ಲಿ ಗ್ರಾಹಕರನ್ನ ಹೆಚ್ಚಾಗಿ ಪುತ್ತೂರಲ್ಲಿ ಕೊಂಡೋಗುವವರು ರಿಕ್ಷಾ ಚಾಲಕರು. ಆದ್ರಿಂದ ವರ್ತಕರು ಕೂಡ ನಮಗೆ ರಿಕ್ಷಾ ಚಾಲಕರಿಗೆ ಸ್ವಲ್ಪ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ಳುದು. ಏನು ಅಂತ ಹೇಳಿದ್ರೆ, ಒಂದು ಅದ್ರ ಹೇಳ್ತೇನೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಪುತ್ತೂರಿನಲ್ಲಿ ದೊಡ್ಡ ದೊಡ್ಡ ವ್ಯಾಪಾರ ಕೇಂದ್ರಗಳು ಓಪನ್ ಆಗ್ತಾ ಇದೆ. ಈಗ ಒಂದು ನೀವು ದರ್ಬೆಯಲ್ಲಿ ನೋಡಿದ್ರೆ ರಿಲಯನ್ಸ್ ಓಪನ್ ಆಗಿದೆ. ರಿಲಯನ್ಸ್ ಎದುರಿನಲ್ಲಿ ಅಲ್ಲಿಂದ ಗ್ರಾಹಕರಿಗೆ ಹೋಗ್ಲಿಕ್ಕೆ ರಿಕ್ಷಾ ಬೇಕು, ಆದ್ರೆ ಅಲ್ಲಿ ನಿಲ್ಲಿಸ್ಲಿಕ್ಕೆ ಅವಕಾಶ ಇಲ್ಲ. ಮೊನ್ನೆ ಒಂದು 20 ರಿಕ್ಷಾ ಚಾಲಕರಿಗೆ ಅಲ್ಲಿ ಪೊಲೀಸರು ಕೇಸ್ ಹಾಕಿದ್ರು. ಅಂದ್ರೆ ಇಲ್ಲಿ ಪಾರ್ಕಿಂಗಿನ ವ್ಯವಸ್ಥೆಯನ್ನ ಅಲ್ಲಿ ಮಾಲ್ಗಳು ಓಪನ್ ಆದಾಗ ಅದಕ್ಕೆ ವ್ಯವಸ್ಥೆಯನ್ನ ಮಾಡುದಿಲ್ಲ ನಗರಸಭೆಯವರು. ಈಗ ಅರುಣದತ್ರ ದೊಡ್ಡ ಒಂದು ಮಾಲ್ ಓಪನ್ ಆಗ್ತಾ ಇದೆ. ಇಲ್ಲಿ ಕೂಡ ಎಷ್ಟೋ ಸಾವಿರಾರು ಜನ ಬರ್ತಾರೆ, ಇಲ್ಲಿಂದ ರಿಕ್ಷಾ ಬೇಕು ಅಲ್ಲಿ ಹೋಗ್ಲಿಕ್ಕೆ. ಆದ್ರೆ ಅಲ್ಲಿ ನಿಲ್ಲಿಸುವಂತ ವ್ಯವಸ್ಥೆಗಳು ಪುತ್ತೂರಿನಲ್ಲಿ ಇಲ್ಲ, ವ್ಯವಸ್ಥೆ ಆಗ್ಲಿಲ್ಲ. ಇದು ಕೂಡ ವರ್ತಕ ಸಂಘರು ಇದರ ಬಗ್ಗೆ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತೆ ಮೇಡಮ್ ಆಗೊಬ್ಬರು ಮಾಡಿದ್ರು, ಅಂದ್ರೆ ಏಕಮುಖ ಸಂಚಾರ ಎಂಟು ರೋಡ್ ನಲ್ಲಿ ಅವರು ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ಏಕಮುಖ ಸಂಚಾರವನ್ನ ತೆಗಿಬೇಕು ಅಂತ ಹೇಳುವಂತದ್ದು ಹೇಳಿದ್ದವರು. ಯಾಕಂತ ಹೇಳಿದ್ರೆ ಅಲ್ಲಿಂದ ಮಹಾಮಾಯಿ ದೇವಸ್ಥಾನದಿಂದ ಸೀದಾ ಬರ್ತಾರೆ, ಅಂದ್ರೆ ಅಲ್ಲಿ ಏಕಮುಖ ಸಂಚಾರ ಇದೆ. ಅವ್ರು ಗೊತ್ತಿರುವುದಿಲ್ಲ, ಅಲ್ಲಿ ಜನರಿಗೆ ಗೊತ್ತಿರುವುದಿಲ್ಲ ಏಕಮುಖ ಸಂಚಾರ ಇರುವುದು ಗೊತ್ತಿರುವುದಿಲ್ಲ. ಆದ್ರಿಂದ ಅಲ್ಲಿ ಈಗ ರಸ್ತೆಗಳು ಅಗಲ ಆಗಿದೆ. ಆದ್ರಿಂದ ಸಣ್ಣ ವಾಹನಕ್ಕೆ ಈಗ ರಿಕ್ಷಾ ಇರ್ಬೋದು, ಕಾರ್, ಬೈಕ್ಗಳಿಗೆ ದ್ವಿಮುಖ ಸಂಚಾರ ಎರಡು ಸೈಡ್ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಬಹುದು. ಅಲ್ಲಿ ಅಷ್ಟು ಅಗಲ ಇದೆ, ಎರಡು ಸೈಡ್ ಹೋಗುವಂತ ವ್ಯವಸ್ಥೆಯನ್ನು ಮಾಡಬಹುದು. ಯಾವುದು ಸಣ್ಣ ವಾಹನಕ್ಕೆ ಆ ಸೈಡ್ ಇಂದ ಬರುವಂತ ವ್ಯವಸ್ಥೆಯನ್ನು ಮಾಡಬಹುದು. ಯಾಕೆಂದ್ರೆ ಅಲ್ಲಿ ಅಗಲ ಆಗಿದೆ, ಆದ್ರಿಂದ ಅಲ್ಲಿ ವ್ಯವಸ್ಥೆ ಮಾಡಬಹುದು. ಎರಡು ಸಂಚಾರ ವ್ಯವಸ್ಥೆಯನ್ನು ಮಾಡಬಹುದು. ಮತ್ತೊಂದು ಏನು ಅಂತ ಹೇಳಿದ್ರೆ, ಇಲ್ಲಿ ಪುತ್ತೂರಿನಲ್ಲಿ ನೋಡಿ ಎಲ್ಲ ಕಟ್ಟಡವನ್ನ ಕಟ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ರಿಕ್ಷಾ ನಿಲ್ದಾಣಕ್ಕೆ ಅಂತ ಹೇಳಿ ವ್ಯವಸ್ಥೆಗಳು ಇಲ್ಲ, ಮಾಡ್ಲಿಲ್ಲ ಇಲ್ಲಿವರೆಗೆ. ಎಲ್ಲ ನೋಡಿ ನೀವು ಮಂಗಳೂರು ಪೇಟೆಯಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಕಟ್ಟಡದ ಎದುರುದಲ್ಲಿ ರಿಕ್ಷಾ ನಗರ ಪಾಲಿಕೆಯಿಂದ ಅವರು ರಿಕ್ಷಾ ನಿಲ್ದಾಣ ಮಾಡ್ತಾರೆ. ಆದ್ರೆ ಇಲ್ಲಿ ಈಗ ಅಧಿಕಾರ ಇರುವಂತದ್ದು ನಾನು ಹೇಳಿದಲ್ಲ, ಇಲ್ಲಿ ಪುರಸಭೆ ಇರ್ಲಿ ನಗರಸಭೆ ಇರ್ಲಿ ಯಾರು ಕೂಡ ಒಂದು ಪಾರ್ಕಿಂಗ್ ಅನ್ನ ಮಾಡ್ಲಿಲ್ಲ, ರಿಕ್ಷಾ ನಿಲ್ದಾಣ ಅಂತ ವ್ಯವಸ್ಥಿತವಾದಂತ ರಿಕ್ಷಾ ನಿಲ್ದಾಣ ಮಾಡ್ಲಿಲ್ಲ, ರಿಕ್ಷಾ ಮಾಡ್ಲಿಲ್ಲ. ಇನ್ನೊಂದು ಏನು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೆಲವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ ರಿಕ್ಷಾಗಳು ಅಡ್ಡಾದಿಡ್ಡಿ ತಿರುಗಿಸ್ತಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ವಿಷಯ ಇರುವುದು ಏನು ಅಂತ ಹೇಳಿದ್ರೆ, ಇಲ್ಲಿ 6,000ಕ್ಕಿಂತ ಪುತ್ತೂರು ತಾಲೂಕಿಗೆ 6,000 ರಿಕ್ಷಾ ಕೊಟ್ಟಿದ್ದಾರೆ, ಪರ್ಮಿಟ್ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಒಂದು ಯೋಜನೆ ತರುವಾಗ ಅದಕ್ಕೆ ಒಂದು ಧಾರಣ ಸಾಮರ್ಥ್ಯ ಅಂತ ಉಂಟಲ್ಲ, ಎಷ್ಟು ಬೇಕು ಅಂತ ಹೇಳಿ. ಈಗ ಒಂದು ನಗರಕ್ಕೆ ಒಂದು ಅಂಗಡಿ ಅಂತ ಹೇಳಿದ್ರೆ ಎಲ್ಲ ಜೀನ್ಸ್ ಅಂಗಡಿ ಹಾಕಿದ್ರೆ ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದೇ ರೀತಿ ಒಂದು ಹಾಸ್ಪಿಟಲ್ ಅಂತ ಹೇಳಿದ್ರೆ ಎಲ್ಲ ಕಡೆ ಹಾಸ್ಪಿಟಲ್ ಮಾಡಿದ್ರೆ ಅಲ್ಲಿ ಯಾರು ಬರ್ತಾರೆ? ಯಾರಿಗೆ ಹಾಸ್ಪಿಟಲ್ ಬೇಕು? ಅದೇ ರೀತಿ ಇಲ್ಲಿ ಎಷ್ಟು ಬೇಕಾ ರಿಕ್ಷಾಗಳು, ಅದಕ್ಕಿಂತ 10 ಪಾಲು ಪರ್ಮಿಟ್ ಅನ್ನ ಕೊಟ್ಟರು. ಇದರ ಬಗ್ಗೆ ನಾವು ಎಷ್ಟು ಹೋರಾಟವನ್ನು ಮಾಡಿದ್ದೇವೆ, ಪರ್ಮಿಟ್ ನಿಲ್ಲಿಸಬೇಕು ಅಂತ. ಇದು ಮಾಡ್ಲಿಲ್ಲ. ಆದ್ರಿಂದ ಇಲ್ಲಿ ತೊಂದರೆ ಆಗ್ತದೆ ಅಂತ ಹೇಳುವಂತದ್ದು ಜನರಿಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಎಷ್ಟು ರಿಕ್ಷಾಗಳು ಬೇಕಾ, ಅದಕ್ಕಿಂತ 10 ಪಾಲು ರಿಕ್ಷಾಗಳನ್ನ ಪರ್ಮಿಟ್ ಕೊಟ್ಟರು. ಆದ್ರಿಂದ ಅಲ್ಲಿ ತೊಂದರೆ ಆಯ್ತು. ಮತ್ತೆ ಇಲ್ಲಿ ಬೇಕಾದಷ್ಟು ರಿಕ್ಷಾ ನಿಲ್ಲಿಕ್ಕೆ ನಿಲ್ದಾಣಗಳಿಲ್ಲ. ಎಷ್ಟು ಪರ್ಮಿಟ್ ಕೊಟ್ಟಿದ್ದಾರೆ ಅಷ್ಟು ವ್ಯವಸ್ಥೆಗಳಿಲ್ಲ ಇಲ್ಲಿ, ಅದರಿಂದ ತೊಂದರೆ ಆಗಿದೆ. ಇನ್ನೊಂದು ಎಂತಂತ ಹೇಳಿದ್ರೆ, ಈಗ ನಾವು ಸಣ್ಣ ಸಣ್ಣ ಅಂಗಡಿಯವರು ನೋಡ್ತೇವೆ ನಾವು. ಈಗ ಪ್ಲಾಸ್ಟಿಕ್ ನೋಡಿ, ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಎಲ್ಲಾ ಪ್ಲಾಸ್ಟಿಕ್ ಅನ್ನು ಮಾರ್ತಾರೆ. ಆದ್ರೆ ಕೇಸ್ ಹಾಕುವಂಥದ್ದು ಸಣ್ಣ ಸಣ್ಣ ಅಂಗಡಿಗಳಿಗೆ ಹೋಗಿ ನಗರಸಭೆಯವರು ಕೇಸ್ ಹಾಕ್ತಾರೆ. ಇದು ಯಾವುದು ನ್ಯಾಯ? ಇದರ ಬಗ್ಗೆ ವರ್ತಕ ಸಂಘದವರು ಏನ್ ಮಾಡ್ತಾರೆ ಅಂತ ಹೇಳಿ, ಅಂದ್ರೆ ಅವರೀಗ ಮಾರುದನ್ನೇ ನಿಲ್ಲಿಸಿದ್ರೆ, ಈಗ ನಿಷೇಧಿತ ಪ್ಲಾಸ್ಟಿಕ್ ಅನ್ನು ಮಾರುದನ್ನೇ ನಿಲ್ಲಿಸಿದ್ರೆ ಪ್ಲಾಸ್ಟಿಕ್ ಅಂಗಡಿಯವರು ಇವರು ತಗೊಳ್ಳೋದಿಲ್ಲಿಂದ ಬರುವುದನ್ನೇ ನಿಲ್ಲಿಸಬೇಕು. ಯಾಕಂತೇಳಿ ಸಣ್ಣ ಸಣ್ಣ ಅಂಗಡಿಯವರಿಗೆ ಕೇಸ್ ಹಾಕುವ ಬದಲಿಗೆ ಇದನ್ನು ಮಾರಾಟವನ್ನೇ ನಿಲ್ಲಿಸ್ಲಿ, ಹಾಗಾದ್ರೆ ಅವರು ತಗೊಳ್ಳುವಂತದ್ದು ಪ್ರಶ್ನೆ ಬರುದಿಲ್ಲಲ್ಲ. ಅಂಗಡಿಯವರು ಸುಮ್ಮನೆ ಅವರಿಗೆ 5,000 ರೂಪಾಯಿ ಫೈನ್ ಹಾಕಿದ್ರೆ ಅವು ಎಲ್ಲಿಂದ ಕಟ್ಟೋದು? ಸರಿ. ಆದ್ರಿಂದ ಇದರ ಬಗ್ಗೆ ತಾವು ಅಧ್ಯಕ್ಷರು ಏನ್ ಹೇಳ್ತಾರೆ ಅಂತೇಳಿ. ಈಗ ಮಾಲ್ಗಳಾಗಿರ್ಬೋದು, ಈ ತರ ಈ ಪಾರ್ಕಿಂಗ್ ನ ಸಮಸ್ಯೆ ನಾನು ಹೇಳಿದ್ರು, ರಸ್ತೆ ಸಣ್ಣದಿದೆ. ಮತ್ತೆ ಜಾಗವನ್ನು ಯಾರು ಕೂಡ ಬಿಲ್ಡಿಂಗ್ ಕಟ್ಟುವಾಗ ಬಿಡುದಿಲ್ಲ, 1 ಇಂಚು ಕೂಡ ಬಿಡುದಿಲ್ಲ. ಇದರಿಂದಾಗಿ ಇಲ್ಲಿ ರಸ್ತೆಗಳು ಸಣ್ಣದು ಅಂತ ಕಾಣ್ತದೆ. ಅಂದ್ರೆ ವಾಹನಗಳು ಹೆಚ್ಚಾಗಿದೆ, ಬೇರೆ ವಾಹನಗಳು ನಿಯಂತ್ರಣ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ಕಾರಕ್ಕೆ. ಹೌದು,
ಆದ್ರೆ ಇದು ಸರ್ಕಾರದ ಮೂಲಕ ಇರುವಂತ ಸರ್ಕಾರ ಪರ್ಮಿಟ್ ಕೊಡುದು, ಇದಕ್ಕೆ ಇಲಾಖೆ ಪರ್ಮಿಟ್ ಕೊಡುದು, ಸಾರಿಗೆ ಇಲಾಖೆ. ಇದನ್ನು ನಿಯಂತ್ರಣ ಸರ್ಕಾರಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಮಾಡ್ಬೇಕು, ಅದಕ್ಕೆ ವರ್ತಕ ಸಂಘರು ಕೂಡ ಸೇರಬೇಕು ಅಂತ ನಾನು ಕೇಳುದು. ಓಕೆ, ತಮ್ಮ ವಿಚಾರಗಳು ಅರ್ಥ ಆಗಿದೆ. ಈಗ ಪ್ರತಿಕ್ರಿಯೆ ಉತ್ತರವನ್ನ ಕೊಡ್ತಾರೆ, ಕೇಳಿಸ್ಕೊಳ್ಳಿ ಜಯರಾಮ್ ಕುಲಾಲ್ ಅವರೇ. ಸರ್, ಜಯರಾಮ್ ಕುಲಾಲ್ ಅವರೇ, ನಿಮ್ಮ ತುಂಬಾ 2-3 ವಿಷಯ ಹೇಳಿದ್ರಿ ನೀವು. ಪ್ಲಾಸ್ಟಿಕ್ನ ಬಗ್ಗೆ ಹೇಳೋದಾದ್ರೆ, ಇದು ನಗರಸಭೆ ಮತ್ತು ನಮಗೆ ತುಂಬಾ ಸಲ ನಾವು ಇದರ ಬಗ್ಗೆ ಕೂತ್ಕೊಂಡಿದ್ದೇವೆ, ಮಾತಾಡಿದ್ದೇವೆ, ಅವರು ಒಪ್ಪಿದ್ದಾರೆ. ಈಗ ವಿಷಯ ಏನಂದ್ರೆ, ಪ್ಲಾಸ್ಟಿಕ್ ನಿಷೇಧ ಯಾವುದು? ಕೈ ಚೀಲ ನಿಷೇಧ, ಸಿಂಗಲ್ ಯೂಸ್, ಕೈ ಹಿಡಿಯುವ ಚೀಲ, ಸಿಂಗಲ್ ಯೂಸ್, ತಿಳುವುದು ಕೂಡುದು. 50 GSM ಅಲ್ಲ, 50 GSM ದೊಡ್ಡ ಚೀಲಗಳನ್ನು ಉಪಯೋಗ ಮಾಡಬಹುದು. ಪ್ಯಾಕಿಂಗ್ ಪ್ಲಾಸ್ಟಿಕ್ ಅಂತ. ಕೈ ಚೀಲ ಎಂಬ ಶಬ್ದ ಕೇಂದ್ರ ಸರ್ಕಾರದ ನಿಯಮಗಳು, ಕೆಲವು ನಿಯಮಗಳನ್ನು ಪಾಲಿಸಬೇಕಲ್ಲ ನಾವು. ಆ ನಿಯಮ ಪ್ರಕಾರ ಕೈ ಚೀಲಗಳು ಕ್ಯಾನ್ಸಲ್. ಉಳಿದ ಯಾವುದೇ ಚೀಲಗಳನ್ನು ಕೈ ಚೀಲ, ಇದು ಕೈಯಿಂದ ಹ್ಯಾಂಡ್ಲ್ ಇದ್ದದ್ದು, ಹ್ಯಾಂಡ್ಲಿ ಕೊಡುದು, ಹ್ಯಾಂಡ್ಲ್ ನೋಡಿದ್ರೆ ಆಗುದಿಲ್ಲ, ಅದು ಕೇಂದ್ರ ಸರ್ಕಾರದ ನಿಯಮ, ನಾವೇ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಬಗ್ಗೆ ನಾವು ಮಾತಾಡಿದ್ದೇವೆ. ಮತ್ತೆ ನೀವೊಂದು ಹೇಳಿದ್ರಿ, ಮ್ಯಾನುಫ್ಯಾಕ್ಚರನ್ನು ಹಿಡಿಬೇಕಂತ. ಯಾವುದು ಕರೆಕ್ಟ್, ಅದು ನಾವು ಸಹ ಅದನ್ನು ಹೇಳಿದ್ದೇವೆ. ಕ್ಲೋಸ್ ದ ಮ್ಯಾನುಫ್ಯಾಕ್ಚರರ್, ಅವ್ರಿಗೆ ಹೇಳಿ ಇಂಥದ್ದೇ ಮಾಡ್ಬೇಕಂತ, ಇದು ಮಾಡ್ಲಿಕ್ಕೆ ಕೊಡುದು, ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಲಿ ಅದಂತ ನಾವು ಹೇಳಿದ್ದೇವೆ. ನಿಮಗೆ ಸಹಮತ ನಮ್ಮಲ್ಲಿ ಉಂಟು, ಅದನ್ನು ಪುನಃ ನಾವು ಒತ್ತಿ ಹೇಳ್ತೇವೆ. ಮತ್ತೆ ಇನ್ನೊಂದು ನೀವು ಹೇಳಿದ್ದು, ನಿಮ್ಮ ಇಲ್ಲಿ ಯಾವ್ದು ಎಂಟಿ ರೋಡ್ ಒನ್ ವೇ ಟೂ ವೇ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ. ತಪ್ಪಲ್ಲ, ನಮಗೆ ಸಹ ಅನಿಸ್ತದೆ. ಈಗ ನೋಡೋ ಸ್ಕೂಟರ್ಗಳಿಗೆ, ಯಾವ ಸಣ್ಣ ಸಣ್ಣ ವೆಹಿಕಲ್ಗೆ ಹಾಗೆ ಮಾಡಬಹುದು ಆಲೋಚನೆಯನ್ನು ನಾವು ನಮ್ಮ ಟ್ರಾಫಿಕ್ ಮಾತಾಡ್ತೇವೆ. ಖಂಡಿತ ನಿಮ್ಮ ಕಷ್ಟ ಗೊತ್ತಾಗಿದೆ, ನಮಗೆ ಈಗ ಪ್ರಾಕ್ಟಿಕಲ್ ಆಗದ ಮಾಡಬಹುದು. ಅದು ನಾವು ಹೇಳುದಲ್ಲ, ನಾವು ಒತ್ತಾಯ ತರಬಹುದು. ಯಾರ ಹತ್ರ? ಇವರು ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟ ಇಲಾಖೆ ಟ್ರಾಫಿಕ್, ಅವ್ರ ಹತ್ರ ಸ್ವಲ್ಪ ಮಾತಾಡ್ತೇವೆ ನಾವು. ಟ್ರಾಫಿಕ್ AC DC ಹೌದು, ಅದೆರಡು ಕೂಡ ನಾವು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಿಮ್ಮೊಟ್ಟಿಗೆ ನಾವು ಇದ್ದೇವೆ, ಅದು ಖಂಡಿತ. ಸರಿ, ಬೇರೆ ಯಾವುದಿಲ್ಲ ಅವ್ರದ್ದು. ಅದೇ, ಓಕೆ, ಸರಿ. ಥ್ಯಾಂಕ್ ಯು ಸರ್ ಜಯರಾಮ್ ಕುಲಾಲ್ ಅವರೇ. ತಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಇನ್ನೋರ್ವ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ನಾನು ಶ್ರೀಕಾಂತ್ ಕೊಳತ್ತಾಯ ಅಂತ. ಶ್ರೀಕಾಂತ್ ಕೊಳತ್ತಾಯ ಸರ್, ನಮಸ್ತೆ. ಹೇಳಿ ಸರ್, ಹೇಳಿ. ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಸದಸ್ಯ. ಹೇಳಿ ಸರ್. ನಾನು ಪ್ರಥಮವಾಗಿ ನಮ್ಮ ಅಧ್ಯಕ್ಷರಾದ ಶ್ರೀ ಜಾನ್ ಗುಡ್ ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಈಗ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಒಂದು ಅತ್ಯಂತ ನಿರ್ಣಾಯಕವಾದ ಒಂದು ಸಂದರ್ಭದಲ್ಲಿ ಈಗ ಅಧ್ಯಕ್ಷ ಪದವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಪುತ್ತೂರು ಜಿಲ್ಲಾ ಕೇಂದ್ರವಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಈಗ ನಾವು ಗಮನಕ್ಕೆ ತೆಗೆದುಕೊಳ್ಳುವ ಅಂಶ ಅಂದ್ರೆ, ಈಗ ಪುತ್ತೂರಿನಲ್ಲಿ ಸುಮಾರು 3,000 ವರ್ತಕರಿದ್ದಾರೆ. ಆದ್ರೆ ನಮ್ಮ ಸಂಘದ ಸದಸ್ಯರ ಸಂಖ್ಯೆ ಸಾಧಾರಣ 500 ಮಾತ್ರ. ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡುವುದೇನೆಂದ್ರೆ, ಸದಸ್ಯರ ಸಂಖ್ಯೆಯನ್ನು ವಿಸ್ತಾರಗೊಳಿಸಬೇಕು. ಮತ್ತೆ ಎಲ್ಲ ವರ್ತಕರನ್ನು ಈ ಸಂಘದ ಸದಸ್ಯರಾಗಿ ನೋಂದಣಿ ಮಾಡಬೇಕು. ಅದರಿಂದಾಗಿ ನಮಗೊಂದು ನಮ್ಮ ಸಂಘಕ್ಕೆ ಒಂದು ಒಗ್ಗಟ್ಟಿನ ಬಲ ಬರ್ತದೆ. ನಾವು ಒಂದೇ ವಾಯ್ಸ್ ನಲ್ಲಿ ಸರ್ಕಾರವನ್ನು ಪ್ರತಿನಿಧಿಸಲು ನಮಗೆ ಅನುಕೂಲ ಆಗ್ತದೆ. ಇದೊಂದು ನನ್ನ ರಿಕ್ವೆಸ್ಟ್ ಅಧ್ಯಕ್ಷರಲ್ಲಿ. ಖಂಡಿತ ನಿಮ್ಮ ಸಲಹೆಯನ್ನು ಖಂಡಿತ ತಗೊಳ್ತೇವೆ. ಸದಸ್ಯರ ಸಂಖ್ಯೆ ಹೆಚ್ಚಾಗಬೇಕೆಂಬ ವಿಷಯ ಖಂಡಿತ 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 100ಕ್ಕೆ 100 ಸತ್ಯ. ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡ್ತೇವೆ. ನೀವು ಕೂಡ ನಮ್ಮೊಟ್ಟಿಗೆ ಸೇರ್ಬೇಕು. ಬೇರೆ ಯಾವುದಿಲ್ಲ, ಅದೆಲ್ಲ ಒಂದೇ. ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಿ. 3,000 ಅಂತ ಹೇಳಿದ್ದೀರಿ, 1000ಗಳಲ್ಲಿ ಮಾಡುವ. ಎಷ್ಟು ಆಗ್ತದೆ ಅಷ್ಟು. 1000 ಗಂಟೆ ಆಗ್ಬೇಕು, 1000ದ ಮೇಲೆ. ಆ ಮೂಲಕ ನಿಮ್ಮ ಒಗ್ಗಟ್ಟು ಹೆಚ್ಚಾಗಬೇಕು ಅನ್ನುವಂಥದ್ದು ಹೇಳಿರೋದು. ಥ್ಯಾಂಕ್ ಯು. ಇನ್ನೋರ್ವರಿದ್ದಾರೆ, ಮಾತಾಡಿಕೊಳ್ಳೋಣ. ಹಲೋ ಸರ್, ನಮಸ್ತೆ. ನಮಸ್ತೆ, ನಾನು ಜಯರಾಮ್ ಕುಲಾಲ್ ಅಂತ ಹೇಳಿ. ಓಕೆ, ಜಯರಾಮ್ ಕುಲಾಲ್ ಅವರು ಈಗಾಗಲೇ ಮಾತನಾಡಿರುವಂತವ್ರು, ಹೇಳಿ. ಹೌದೌದು. ಏನು ಅಂತ ಹೇಳಿದ್ರೆ ಸರ್, ಅಧ್ಯಕ್ಷರಿಗೆ ಒಂದು ಈಗ ನೋಡಿ ಸರ್, ಇನ್ನೊಂದು ಸಮಸ್ಯೆ ಇದೆ. ಏನಂತ ಹೇಳಿದ್ರೆ, ಈಗ ಮುಖ್ಯ ರಸ್ತೆಯಲ್ಲಿ ನಾನು ಅಧ್ಯಕ್ಷರಲ್ಲಿ ನನಗೆ ಅಂದ್ರೆ ಎಲ್ಲ ರಿಕ್ಷಾ ಚಾಲಕರು ಅಲ್ಲಿ ಹೇಳ್ತಾರೆ, ನಾನು ಹೋರಾಟ ಸಮಿತಿ ಅಧ್ಯಕ್ಷರು.
ಆದ್ರಿಂದ ಏನು ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ನೋಡಿ ಯಾವುದೇ ಊರಿನಲ್ಲಿ ಇಲ್ಲ, ಪುತ್ತೂರಿನಲ್ಲಿ ಮಾತ್ರ ಮುಖ್ಯ ರಸ್ತೆಯಲ್ಲಿ ರಿಕ್ಷಾಗಳಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲ. ನೋಡಿ ಸಂಜು ಶೆಟ್ಟಿ ಅಂಗಡಿಯಿಂದ ಈ ಚರ್ಚಿನವರೆಗೆ ರಿಕ್ಷಾಗಳಿಗೆ ಬರ್ಲಿಕ್ಕೆ ಮಾತ್ರ ಅವಕಾಶ ಇಲ್ಲ ಅಂತ ಮಾಡಿದ್ರು. ನೋಡಿ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಗ್ರಾಮಾಂತರದಿಂದ ನಮಗೇನು ತೊಂದರೆ ಇಲ್ಲ. ಗ್ರಾಮಾಂತರದಿಂದ ಬರುವಂತ ಈಗ ಹಾಸ್ಪಿಟಲ್ಗೆ ಬರ್ಬೋದು ಅಲ್ಲವಾ ಅಂಗಡಿಗಳೇ ಬರ್ಬೋದು, ಎಲ್ಲ ಬರುವಂತ ರಿಕ್ಷಾ ಚಾಲಕರಿಗೆ ಇಲ್ಲಿ ಪೊಲೀಸರು ಕೇಸನ್ನ ಹಾಕ್ತಾರೆ. ಇದರಿಂದ ಇಲ್ಲಿ ರಿಕ್ಷಾ ಚಾಲಕರಿಗೆ ಒಂದು ತೊಂದರೆ ಆಗ್ತದೆ. ಮತ್ತೆ ನೀವು ನೋಡಿ ಚರ್ಚಿಂದ ಸೆನ್ಸಿಟಿ ಅಂಗಡಿವರೆಗೆ ಅಲ್ಲಿ ವ್ಯಾಪಾರ ಮಾಡುವಂತ ವರ್ತಕರಿಗೆ ಎಲ್ಲರಿಗೂ ವ್ಯಾಪಾರ ಇಲ್ಲ. ಈಗ ಅವರು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಾವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ, ಪೊಲೀಸ್ ಇಲಾಖೆ ಕೊಟ್ಟಿದ್ದೇವೆ, AC ಅವರಿಗೆ ಮೊನ್ನೆ ಜಿಲ್ಲಾಧಿಕಾರಿ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ನಾವು. ಅಂದ್ರೆ ಅವರು ಏಕಮುಖ ಸಂಚಾರ ಮಾಡೋ ಬದಲಿಗೆ ಅಲ್ಲಿ ಜನರನ್ನು ಇಳಿಸ್ಲಿಕ್ಕಿಲ್ಲ ಅಂತ ಮಾಡಿದ್ರೆ, ಜನರನ್ನು ಈಗ ಇಳಿಸುವಂತದ್ದು ಬಸ್ ಸ್ಟ್ಯಾಂಡ್ ಅಲ್ಲೇ ಮಾಡಿದ್ರೆ ಅಲ್ಲಿ ಸೀದಾ ಹೋಗುವವರಿಗೆ ಹೋಗ್ಬೋದು, ಅಂದ್ರೆ ನೇರವಾಗಿ ಹೋಗುವವರಿಗೆ ಅವಕಾಶ ಕೊಡ್ಬೇಕು ಅಂತ ನಾವು ಕೇಳಿದ್ದೇವೆ. ಇದರಿಂದ ಪುತ್ತೂರಿಗೆ ಬರುವಂತವರಿಗೆ ಎಷ್ಟೋ ಜನರಿಗೆ ತೊಂದರೆ ಆಗ್ತದೆ, ಒಬ್ಬರಿಗೆ ಅಂತಲ್ಲ ಎಲ್ಲ ರಿಕ್ಷಾದವರಿಗೆ ಬೇರೆ ತಾಲೂಕಿಂದ ಬರ್ತಾರೆ ತೊಂದರೆ ಆಗ್ತದೆ. ಇನ್ನೊಂದು ಅಂತ ಹೇಳಿದ್ರೆ ಅಲ್ಲಿಯೂ ವ್ಯಾಪಾರಸ್ಥರಿಗೆ, ಆ ಏರಿಯಾದ ವ್ಯಾಪಾರಸ್ಥರಿಗೆ ನೀವು ವರ್ತಕ ಸಂಘದ ಅಧ್ಯಕ್ಷರು ಕೇಳಿ ನೋಡಿ, ಅಲ್ಲಿಯವರಿಗೆ ವ್ಯಾಪಾರವೇ ನಿಂತಿದೆ. ಎಲ್ಲಿ ಸಂಜು ಶೆಟ್ಟಿ ಅಂಗಡಿಯಿಂದ ಚರ್ಚಿನವರೆಗೆ ವ್ಯಾಪಾರ ಯಾರು ಮಾಡ್ತಾರೆ ಅವರಿಗೆ ವ್ಯಾಪಾರ ಕಮ್ಮಿ ಆಗಿದೆ. ಆದ್ರೆ ಇದು ಪುತ್ತೂರಲ್ಲಿ ಮಾತ್ರ ಇರುವಂತದ್ದು. ಈಗ ಘನ ವಾಹನಗಳಿಗೆ ಸಂಚಾರ ಇಲ್ಲ ಅಂತ ಕೆಲವು ಊರಿನಲ್ಲಿ ಉಂಟು, ಆದ್ರೆ ಸಣ್ಣ ವಾಹನಗಳಿಗೆ ಈ ರೀತಿ ಇರುವಂತದ್ದು ಇಲ್ಲ ಎಲ್ಲಿಯೂ ಕೂಡ. ಇದರ ಬಗ್ಗೆ ನೀವು ಕೂಡ ಒಂದು ಸಪೋರ್ಟ್ ಮಾಡಬೇಕು ಅಂತ, ಇದರ ಬಗ್ಗೆ ಮಾತಾಡಬೇಕು ಅಂತ ನಾನು ಕೇಳುದು. ಓಕೆ, ಅದರ ಬಗ್ಗೆ ಮಾತನಾಡಬೇಕು ಅನ್ನುವಂತ ವಿನಂತಿಯನ್ನು ಅವರು ಮಾಡಿಕೊಂಡಿದ್ದಾರೆ. ಎಸ್, ನೋಡಿ ಜಯರಾಮ್ ಸುವರ್ಣರೇ, ನೀವು ಹೇಳಿದ ಈ ಒನ್ ವೇ ಎಂಟ್ರಿ ಅಂದ್ರೆ ಆಟೋ ರಿಕ್ಷಾದವರಿಗೆ ಟ್ರಾಫಿಕ್ ಪೊಲೀಸ್ ಸ್ಟಡಿ ಮಾಡಿ ಅದ್ರಿಂದ ಏನ್ ತೊಂದರೆ ಆಗಿದೆ, ನಾನು ಇದರಲ್ಲಿ ಈ ಓಪನ್ ಆಗಿ ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ನಾನು ಅವರು ಒಂದು ಸೂಕ್ತ ನಿರ್ಧಾರ ತಗೊಂಡಿದ್ದಾರೆ. ನಮ್ಮ ಅಭಿಪ್ರಾಯ ಅದು ಕರೆಕ್ಟ್ ಇದೆ. ನಿಮ್ಮ ಮಾತು ಪ್ರಕಾರ ವ್ಯಾಪಾರ ಯಾರಿಗೆ ಕಮ್ಮಿ ಆಗ್ಲಿಲ್ಲ. ಈಗ ಜನರಿಗೆ ಸಾಮಾನ್ಯ ಗೊತ್ತಾಗಿದೆ, ಆ ರಿಕ್ಷಾ ಮಾಡಿ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಮೇಲೆ ಎಡಕ್ಕೆ ಸಂಜೆ ಟೈಮ್ ಎಡಕ್ಕೆ ತಿರುಗಿ ಮೇಲೆ ಹತ್ತಿ ಬರ್ತಾರೆ. ಅದು ಎಲ್ರಿಗೂ ಆಗಿದೆ, ಅದು ಅಭ್ಯಾಸ ಆಗಿದೆ. ದಯವಿಟ್ಟು ಅದು ಮುಂದುವರಿಸುವ, ಅದರಿಂದ ಎಲ್ರಿಗೆ ಒಳ್ಳೇದಾಗಿದೆ. ರಿಕ್ಷಾದವರಿಗೆ ಏನು ತೊಂದರೆ ಆಗಲಿಲ್ಲ, ರಿಕ್ಷಾದವರಿಗೆ ಬಾಡಿಗೆ ಸಹ ಕಮ್ಮಿ ಆಗಲಿಲ್ಲ. ಇದು ನಮ್ಮ ಅಭಿಪ್ರಾಯ. ನಾವು ಇದರ ಬಗ್ಗೆ ಫಸ್ಟಿಗೆ ನಾವು ಟ್ರಾಫಿಕ್ ಪೊಲೀಸ್ ಹತ್ರ ಕೇಳಿದ್ದೇವೆ. DC ಇಂದ ಬಂದ ಆರ್ಡರ್ ಅದು. ಈಗ ಆರ್ಡರ್ ಅನ್ನು ಟ್ರಾಫಿಕ್ನವರಿಗೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ, DC ಇಂದ ತೆಗಿಬೇಕಷ್ಟೇ. ಹೌದು, ವಿಕ್ಟರ್ಸ್ ಇಂದ ಅದಕ್ಕೆ ಮಕ್ಕಳಿಗೆ ತೊಂದರೆ ಆದ ವಿಷಯದಲ್ಲಿ ಕೂಡ ಕಂಪ್ಲೇಂಟ್ ಕೂಡ ಹೋಗಿದೆ. ಅದಲ್ಲದೆ ಈಗಿನ ಪ್ರಾಕ್ಟಿಕಲ್ ನಾವು ನೋಡಿದ ಪ್ರಕಾರ ಬಸ್ ಸ್ಟ್ಯಾಂಡ್ ಇಂದ ಸಂಜು ಶೆಟ್ಟಿ ಅಂಗಡಿಯವರೆಗೆ ಈಗ ಬ್ಲಾಕ್ ಆಗುವಂತ ಸಂಖ್ಯೆ ತುಂಬಾ ಕಮ್ಮಿ ಆಗಿದೆ. ಶಾಲೆಯ ಮಕ್ಕಳಿಗೆ ತುಂಬಾ ಸಂತೋಷವಾಗಿದೆ. ಇದು ಪ್ರಾಕ್ಟಿಕಲ್ ಆಗಿರುವಂತದ್ದು. ದಯವಿಟ್ಟು ನಿಮ್ಗೆ ಮನಸ್ಸಿಗೆ ನೋವಾದ ಕ್ಷಮಿಸಬೇಡಿ, ಅದ್ರ ವಿಷಯ ನಿಮ್ಗೆ ನಾನು ತಿಳಿಸಿದಷ್ಟೇ. ಅಲ್ಲ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ. ಏನಂತ ಹೇಳಿದ್ರೆ ಈಗ ಕಾನೂನನ್ನು ಜಾರಿ ಮಾಡ್ಲಿ ಸರ್, ಬೇಡ ಅಂತಲ್ಲ, ಆದ್ರೆ ಅದು ಯಾವ ಊರಿನಲ್ಲಿ ಇದೆ ಇಲ್ಲ, ಎಲ್ಲಿಯೂ ಕೂಡ ಇಲ್ಲಲ್ಲ ಸರ್ ಅದು. ಸರ್ ಇದರ ಬಗ್ಗೆ ನಮ್ಗೆ ನಿಮ್ಗೆ ರಿಪ್ಲೈ ಕೊಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ವಿಷಯ ತಿಳಿಸಿ ನೀವು ಒಂದೇ ಮಾಡೋದು ಬೇಡ, ತೊಂದರೆ ಆಗಿದೆ ಹೇಳಬೇಕಲ್ಲ. ಅವರು ನಾವು ಕೇಳುದೇನು ಅಂತ ಹೇಳಿದ್ರೆ ಅವರು ಸೀದಾ ಹೋಗುವವರಿಗೆ ಬಿಡ್ಲಿ ಅಂತ ಅಷ್ಟೇ, ಅದು ಅಲ್ಲಿ ಇಳಿಸ್ಲಿಕ್ಕೆ ಬೇಡ. ನಾವು ನಿಮ್ಮ ಇದನ್ನು ನಾವು ನೋವನ್ನು ನಾವು ಅವರಿಗೆ ಹಂಚಿಕೊಳ್ತೇವೆ. ನಾವು DC ಅವರಿಗೆ ನಾವು ಕೇಳುದೇನು ಅಂತ ಹೇಳಿದ್ರೆ ಅಲ್ಲಿ ಜಗಳ ನಿಲ್ಲಿಸುದು ಬೇಡ, ಅವರು ಅದೇ ರೀತಿ ಹೋಗ್ಲಿ ಸೀದಾ ನೋಡಿ, ಅವರು ಮೇಲೆ ಇಳಿಸ್ಲಿ, ಬಸ್ ಸ್ಟ್ಯಾಂಡ್ ಹತ್ರ ಇಳಿಸ್ಲಿ. ಓಕೆ ಓಕೆ ಆಯ್ತು. ತಮ್ಮ ಈ ಬಗ್ಗೆ ನಾವು ಇದು ಲೆಟರ್ ಹಾಕೋ, ನೇರವಾಗಿ ಹೋಗುವವರಿಗೆ ಬಿಡಬಹುದು. ರಿಕ್ವೆಸ್ಟ್ ಈ ಬಗ್ಗೆ ಸೂಕ್ತವಾಗಿ ಸ್ಪಂದಿಸ್ತೇವೆ ಅನ್ನುವಂತ ಭರವಸೆಯನ್ನು ಇಲ್ಲಿ ವರ್ತಕ ಸಂಘದ ಅಧ್ಯಕ್ಷರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಎಸ್, ಈಗ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ನಾ MT ರೋಡ್ ಇಂದ ಸರ್. ಹಲೋ, MT ರೋಡ್ ಇಂದ ಸರ್. MT ರೋಡ್ ಇಂದ ಹೇಳಿ ಸರ್, ತಮ್ಮ ಹೆಸರು? ಜಯರಾಮ್. ಜಯರಾಮ್ ಅವರು. ಎಸ್, ಮಾತಾಡಿ ಸರ್, ಹೇಳಿ. ನಮ್ದು ಮೊಬೈಲ್ ಶಾಪ್ ಇದೆ, ಹೇಳಿ. ಅದು ಟ್ರಾಫಿಕ್ ನಾವು ಬೆಳಗ್ಗೆ 3 ಸತಿ ಬರ್ತಾರೆ, ಸಂಜೆ 2-3 ಸತಿ ಬರ್ತಾರೆ. ವ್ಯಾಪಾರ ಭಾರಿ ಪ್ರಾಬ್ಲಮ್ ಆಗ್ತಾ ಉಂಟು. ಓಕೆ ಓಕೆ, ಅಟ್ಲೀಸ್ಟ್ ಒಂದು ಆದ್ರೂ ತೆಗೆದುಕೊಳ್ಳಿ ಸರ್. ಈ ವಿಚಾರಗಳು 2-3 ಕರೆಯಲ್ಲಿ ಪ್ರಸ್ತಾಪ ಆಗಿದೆ ಸರ್ ಈಗಾಗಲೇ. ಹೌದು, ಈ ಬಗ್ಗೆ ಸ್ಪಂದಿಸ್ತೇವೆ. ಮಾತ್ರ ಹೇಳ್ಬೋದು ಸರ್, ಮತ್ತೆ ಯಾತ್ರ ಹೇಳೋದು. ನಾವು ಚಿಕ್ಕ ವ್ಯಾಪಾರ ಅವರು ಸರ್, ದಿನಕ್ಕೆ ನೋಡಿ 1-2 ಸಾವಿರ ವ್ಯಾಪಾರಕ್ಕೆ ಅದು ಸಹ ಆಗೋದಿಲ್ಲ. ಅಂಗಡಿಗೆ ಬಾಡಿಗೆ ಎಲ್ಲಿಂದ ಕೊಡೋದು, ಕೆಲಸ ಎಲ್ಲಿಂದ ಕೊಡೋದು, ಸಮಸ್ಯೆ ಇದೆ ಸರ್. ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡಿ. ಪ್ರಯತ್ನ ಮಾಡ್ತೇವೆ ನಾವು, ವ್ಯವಸ್ಥೆ ಮಾಡಿ ಕೊಡಿ ಸರ್. ಧನ್ಯವಾದ.
ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಬಹುಶಃ ಇನ್ನೊಂದಷ್ಟು ನಾವು ಮಾತನಾಡುವಂಥದ್ದು ಕೂಡ ಬಾಕಿ ಇದೆ. ನಾವು ಬಹಳಷ್ಟು ಮಾತುಕತೆಯನ್ನ ಮುಂದುವರಿಸಿದ್ದೇವೆ. ಬಹುಶಃ ಸವಾಲುಗಳ ಬಗ್ಗೆ ಹೇಳಿದ್ರು ಅಥವಾ ಏನಾಗಬೇಕು ಅನ್ನುವಂಥ ಬೇಡಿಕೆಗಳ ಬಗ್ಗೆ ಒಂದಷ್ಟು ಸುರೇಂದ್ರ ಕಿಣಿ ಅವರು ಬೆಳಕನ್ನು ಚೆಲ್ಲಿದ್ರು. ಅದಕ್ಕೆ ಪೂರಕವಾಗಿ ತಮಗೆ ಸರ್ಕಾರ ಇರ್ಬೋದು, ಸ್ಥಳೀಯ ಅಂದ್ರೆ ನಗರಸಭೆ ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು, ತಮಗೆ ಯಾವ ರೀತಿಯ ನೆರವು ಅವರವರಿಂದ ಸಿಕ್ಕಿದ್ರೆ ಒಟ್ಟು ಒಂದು ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಹೋಗ್ಬೋದು ಅಥವಾ ಎಲ್ಲರಿಗೂ ಒಂದು ಅನುಕೂಲವಾಗುವ ರೀತಿ ಹೇಗಿರ್ಬೋದು ಅನ್ನುವಂಥದ್ರ ಬಗ್ಗೆ ಮಾತನಾಡೋದಿದ್ರೆ. ನಾನು ಆವಾಗಲೇ ಉಲ್ಲೇಖ ಮಾಡಿದ್ದೆ, ವ್ಯಾಪಾರಿ ಮತ್ತು ಕಸ್ಟಮರ್ಸ್ ಅಂದ್ರೆ ಗ್ರಾಹಕರು ಎರಡು ಕಣ್ಣಿದ್ದಾಗೆ. ನಮ್ಗೆ ಸರ್ಕಾರ ಮತ್ತೆ ಬೇರೆ ಬೇರೆ ಇಲಾಖೆ, ಸರ್ಕಾರ ಹೇಳ್ಬೋದು, ಇದರೊಟ್ಟಿಗೆ ನಾವು ಹೊಂದಾಣಿಕೆ ಮಾಡಬೇಕಾಗ್ತದೆ, ಗ್ರಾಹಕರೊಟ್ಟಿಗೆ ಹೊಂದಾಣೆ ಮಾಡಬೇಕಾಗ್ತದೆ. ವ್ಯಾಪಾರಿಗಳ ಪರಿಸ್ಥಿತಿ ಹಾಗೆ ಇದೆ ಈಗ. ಒಂದಂತೂ ಈಗ ವ್ಯಾಪಾರ ಎಷ್ಟು ವಿಸ್ತರಣೆ ಆಗ್ತದೆ ಅಷ್ಟು ಕಡೆ ಜನರಿಗೆ ಅನುಕೂಲ ಆಗ್ತದೆ. ನಾನು ಸಣ್ಣ ಒಂದು ವಿಷಯ ನಿಮ್ಗೆ ಹೇಳ್ತೇನೆ. ಒಂದು ಟೈಮ್ನ ಪುತ್ತೂರಿನಲ್ಲಿ ಫುಟ್ವೇರ್ ಅಂದ್ರೆ 2 ಅಥವಾ 3 ಜನರಲ್ ಫುಟ್ವೇರ್, ಪ್ರಕಾಶ್ ಫುಟ್ವೇರ್ ಎರಡೇ ಇತ್ತು. ಜನಸಂಖ್ಯೆ ಕಮ್ಮಿ ಇತ್ತು, ಬೆಳೀತಾ ಬಂತು, ಫುಟ್ವೇರ್ಗಳು ತುಂಬಾ ಜಾಸ್ತಿ ಆಗ್ತಾ ಇತ್ತು. ಎಷ್ಟು ಕಡೆ ಜನರಿಗೆ 1 ಕಿಲೋಮೀಟರ್ ನಡಿಬೇಕಂತಿಲ್ಲ, 10-25 ಮೀಟರ್ ಒಳಗೆ ಒಂದು ಅಂಗಡಿ ಇದೆ ಈಗ. ಇದೇ ರೀತಿ ಪ್ರತಿಯೊಂದು ವ್ಯವಹಾರವು ಮುಂದೆ 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 ಹೋಗ್ಬೇಕು. ನಮ್ಮ ಯುವಕರು ವ್ಯವಹಾರಕ್ಕೆ ತಿರುಗಬೇಕು. ಈ ಅನ್ಎಂಪ್ಲಾಯ್ಮೆಂಟ್ ಅನ್ನು ನಾವು ಸ್ವಲ್ಪ ಮಟ್ಟದಲ್ಲಿ ಇದರಲ್ಲಿ ಆತ್ಮನಿರ್ಭರತೆ ಹೇಳ್ತೇವೆ, ಅದ್ರಲ್ಲಿ ನಾವು ಮಾಡ್ಕೊಳ್ಬಹುದು. ಇದರಿಂದಾಗಿ ನಮ್ಮ ಹುಡುಗರು ದಾರಿ ತಪ್ಪದುಕೊಂಡು ನಿಲ್ತಾರೆ. ಒಬ್ಬರಿಗೆ ನಾವು ಪೇರೆಂಟ್ಗಳು, ಈ ಗ್ರಾಹಕರು, ನಿಮ್ಮ ಮನೆ ಹತ್ರ ನಿಮ್ಮ ಮಕ್ಕಳಿಗೆ ಒಂದು ವ್ಯವಹಾರ ಮಾಡ್ಲಿಕ್ಕೆ ನೀವು ಅನುಕೂಲ ಮಾಡಿಕೊಡಿ. ಅವರಿಗೆ ನಮ್ಮ ಹತ್ರ ನಮ್ಮ ಹಿರಿಯ ವ್ಯಾಪಾರಿಗಳಿಗೆ ಕರ್ಕೊಂಡು ಬಂದು ಸ್ವಲ್ಪ ಮಾರ್ಗದರ್ಶನ ತಕೊಂಡು ಅಲ್ಲಿ ವ್ಯಾಪಾರ ಮಾಡಿ. ಆವಾಗ ಜನರಿಗೆ ತುಂಬಾ ಅನುಕೂಲ ಆಗ್ತದೆ. ಇದರಲ್ಲಿ 2 ವಿಷಯ ಇದೆ. ಆ ಹುಡುಗನು ಅವನ ಒಂದು ಜೀವನ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ, ಅದರೊಟ್ಟಿಗೆ ಜನರ ಸೇವೆ ಸಹ ಮಾಡ್ತಾನೆ. ಇದೇ ನಮ್ಮ ವ್ಯಾಪಾರದ ಗುಟ್ಟು. ಇದನ್ನು ವಿಸ್ತರಣೆ ಮಾಡ್ತಾ ಹೋದ್ರೆ ಸುಮಾರು ಈ ಪ್ರಾಬ್ಲಮ್ ನಗರ ಕೂಡ ಅಭಿವೃದ್ಧಿ ಆಗ್ತದೆ. ಈಗ ಒಂದು ಎಕ್ಸ್ಟೆನ್ಷನ್ ಬಂತು, ಈಗ ಸಾಮಾಜಿಕ ಅಂತ ಹೇಳುವ, ಅಲ್ಲಿ ನಾನು 3-4 ನೋಡಿದ್ದೇನೆ. ಮನೆ ಹೊರಗಡೆ ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಂಡು ಸಣ್ಣ ಅಂಗಡಿ, ಅದರಲ್ಲಿ ಜನರಲ್ ಸ್ಟೋರ್ ಎಲ್ಲ ಜೀನ್ಸ್ ಇರದದ್ದು, ನಿಮ್ಮ ಪೇಂಟ್ ಕೂಡ, ಇಲೆಕ್ಟ್ರಿಕಲ್ ಪ್ಲಗ್ ಸ್ವಿಚ್, ಮಿನಿಮಮ್ ಮನೆಗೆ ಬೇಕಾದೆಲ್ಲ ಅಲ್ಲಿ ಇರ್ತಾರೆ ಅವರು. ಅವನಿಗೆ ವಾಪಸ್ ಪೇಟೆಗೆ ಬರಬೇಕಿದ್ದಿಲ್ಲ. ತುಂಬಾ ಸಮಸ್ಯೆಗಳು ಅಲ್ಲಿ ಸಾಲ್ವ್ ಆಗ್ತದೆ. ಇದೆಲ್ಲ ಆದ್ರೆ ವ್ಯಾಪಾರದ ರಂಗೇ ಬಹಳ ಚಂದ ಆಗ್ತದೆ. ಪ್ರತಿಯೊಬ್ಬರಿಗೂ ವ್ಯಾಪಾರ ಮಾಡ್ಬೇಕಂತದೆ. ವ್ಯಾಪಾರದಲ್ಲಿ ಒಂದು ಆರೋಗ್ಯಕರವಾದ ಕಾಂಪಿಟೇಷನ್ ಕೂಡ ಬರ್ತದೆ. ಇದು ಮತ್ತೆ ಈ ವ್ಯಾಪಾರದಲ್ಲಿ ಅನ್ಹೆಲ್ದಿ ಅಂದ್ರೆ ಈ ಕಾಂಪಿಟೇಷನ್ ಉಂಟಲ್ಲ, ಒಬ್ಬರನ್ನು ಎಲ್ದು ಕಾಂಪೀಟ್ ಮಾಡ್ಲಿಕ್ಕೆ ಸದ್ಯದಲ್ಲಿ ಪುತ್ತೂರಲ್ಲಿ ಆ ಪರಿಸ್ಥಿತಿ ಇಲ್ಲ. ಅದು ಇತ್ತೀಚೆಗೆ ಹೊರಗಿಂದ ಬಂದವರು ಶುರು ಮಾಡಿದ್ದಾರೆ ವ್ಯಾಪಾರ ಮಾಡ್ಲಿಕ್ಕೆ. ಪುಣ್ಯಾತ್ಮರು ಸರಿಯಾದ ಟ್ಯಾಕ್ಸ್ ಕೂಡ ಇಲ್ಲ, ಸರಿಯಾಗಿ 3-4 ತಿಂಗಳಿಗೆ ಬೇರೆ ಒಂದರಲ್ಲಿ ಬಂದು ಕೂತ್ಕೊಳ್ತಾರೆ ಅಂತ ನಮ್ಮ ಪರಿಸ್ಥಿತಿಯಾಗಿ ವ್ಯವಹಾರದ ಮಟ್ಟ ಸ್ವಲ್ಪ ಕೆಳಗೆ ಬರುವ ಹಾಗೆ ಆಗ್ತಾ ಇದೆ. ಇದಕ್ಕೆ ನಾನು ನಮ್ಮ ಸಂಸ್ಥೆಯ ವತಿಯಿಂದ ನಾವು ಶೀಘ್ರವಾಗಿ GST ಕಮಿಷನರ್ ಮತ್ತೆ DC ಅವರಿಗೆ ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಯಾರು ವ್ಯಾಪಾರ ಮಾಡಲಿ ಅದು ಆರೋಗ್ಯಕರವಾಗಿ ಚೆಂದಾಗಿ ಆಗಬೇಕು. ಎಲ್ಲರೂ ಯಾವುದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೀಗೆ ಆಗಬೇಕಂತ ನಮ್ಮ ಒಂದು ಅಭಿಪ್ರಾಯ ಈ ಸಂಗತಿ. ಓಕೆ, ಇನ್ನು ಕಾರ್ಯಚಟುವಟಿಕೆಗಳು, ಸಂಘದ ಮೂಲಕ ಆಗಿರುವಂತಹ ಕೆಲವೊಂದು ಪ್ರಮುಖ ಕಾರ್ಯಚಟುವಟಿಕೆಗಳ ಬಗ್ಗೆ ಬೆಳಕು ಚೆಲ್ಲುವಂತ ಒಂದು ಪ್ರಯತ್ನವನ್ನ ಮಾಡೋದಿದ್ರೆ ಏನೆಲ್ಲ ಕೆಲಸ ಕಾರ್ಯಗಳಾಗಿದೆ? ಬಹುಶಃ ಕೋವಿಡ್ ಟೈಮಲ್ಲಿ ಒಂದಷ್ಟು ಸವಾಲುಗಳಿತ್ತು, ಎಲ್ಲವನ್ನು ಕೂಡ ಎದುರಿಸಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಚಟುವಟಿಕೆಗಳ ಬಗ್ಗೆ ವ್ಯಾಪಾರಿ ವರ್ಗದವರಂದರೆ ಎಲ್ಲ ವರ್ಗದ ಜನರನ್ನು ಒಂದು ಪ್ರೀತಿಸುವಂತಹ ಒಂದು ವರ್ಗ. ನಮ್ಮ ವ್ಯವಹಾರದ ಜೊತೆಗೆ ಸಾಮಾಜಿಕ ಕೊಡುಗೆಗಳಿಗೆ ಕೂಡ ಗಮನ ಹರಿಸುತ್ತಿರುವುದು ಇವತ್ತು ವರ್ತಕರು ಹೆಚ್ಚು. ಉದಾಹರಣೆಗೆ ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇಲ್ಲಿ ಈಗಾಗಲೇ ನೀವು ನೋಡಿರ್ಬೋದು, ಬಸ್ಸು ನಿಲ್ದಾಣಗಳು ಅಂದರೆ ಜನರ ಸೌಕರ್ಯಕ್ಕೆ ಬಸ್ಸು ನಿಲ್ದಾಣಗಳು ಬಹಳಷ್ಟು ನಗರಸಭೆಯ
ಮೂಲಕ ಸ್ಥಾಪನೆ ಆಗಿದೆ. ಹೆಚ್ಚಿದ್ದೆಲ್ಲ ವರ್ತಕರೇ ಕೊಡುಗೆಯಾಗಿ ನೀಡಿದಂಥವು ಅದರಲ್ಲಿ ಹೆಸರಿದೆ, ನೀವು ಈಗಾಗಲೇ ನೋಡಿರ್ಬೋದು. ಮತ್ತು ಇದರ ಈ ಹಿಂದೆ ಇಲ್ಲಿ ನಮ್ಮ ರೈತರ ಹಿತರಕ್ಷಣೆಗೋಸ್ಕರ ಒಂದು ಸ್ಥಾಪನೆ ಆದದ್ದು ಸರ್ಕಾರದಿಂದ, ಇದು APMC ಅಂತ ಒಂದು ಕಾಯ್ದೆ ಇತ್ತು, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇದು ಅಂತ. ಹೌದು, ರೈತರ ಏನಿದೆ ಐಟಮ್ಗಳಿಗೆ ಸೂಕ್ತ ರೇಟ್ ಸಿಕ್ಕಬೇಕೆಂಬ ದೃಷ್ಟಿಯಿಂದ ಈ ಒಂದು ಪ್ರಾರಂಭವಾದದ್ದು. ಆದರೆ ಅದು ಕ್ರಮೇಣವಾಗಿ ಒಂದು ವರ್ತಕರಿಗೆ ಒಂದು ಹೊರೆಯಾಗುವಂಥ ಸ್ಥಿತಿ ಬಂತು. ರೈತರಿಗೂ ಲಾಭ ಇಲ್ಲ, ಈ ಕಡೆಯಿಂದ ವರ್ತಕರಿಗೆ ಹೊರೆಯಾಗುವಂಥ ಇದು ಬಂತು. ಅಂದರೆ ಸುಮಾರು ಒಂದು ರೇಟ್ನಲ್ಲಿ ಸುಮಾರು 1.5% ನಾವು ಟ್ಯಾಕ್ಸ್ ಆಗಿ ನೀಡಬೇಕಿತ್ತು ಸರ್ಕಾರಕ್ಕೆ. ವ್ಯಾಪಾರಸ್ಥರಿಗೆ ಸಿಕ್ಕುವ ಲಾಭಕ್ಕಿಂತ ಹೆಚ್ಚು ತೆರಿಗೆ ಹೋಗುವ ಒಂದು ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಮೂಲಕ ನಾವು ಬೇರೆ ಬೇರೆ ರೀತಿಯಲ್ಲಿ ಸ್ಥಳೀಯ ಶಾಸಕರನ್ನು ಹಿಡಿದು ನಮ್ಮ MP ಅವರನ್ನು ಹಿಡಿದು ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರುಗಳನ್ನು ಮಾತನಾಡಿ ಬಹಳಷ್ಟು ಒತ್ತಡ ಹಾಕಿ ಕೇವಲ ಪುತ್ತೂರಿನ ಮಾತ್ರ ಅಲ್ಲ, ಎಲ್ಲ ಕಡೆಯ ವ್ಯಾಪಾರಿ ಸಂಘಟನೆಗಳ ಮೂಲಕ ಈ ಒಂದು ತೆರಿಗೆಯನ್ನು ತೆಗಿಬೇಕು ಎಂಬ ಒಂದು ನಾವು ಒತ್ತಡವನ್ನು ಸರ್ಕಾರದ ಮೇಲೆ ತಂದೆವು. ಇದರಿಂದ ಏನು ತೊಂದರೆ ವ್ಯವಹಾರಸ್ಥರಿಗೆ ಆಗ್ತದೆ ಮತ್ತು ಏನು ತೊಂದರೆ ರೈತರಿಗೆ ಆಗ್ತದೆ ಎಂಬುದು ಒಂದು ಸರ್ಕಾರ ಮಟ್ಟದಲ್ಲಿ ಮನವರಿಕೆ ಮಾಡಿಕೊಟ್ಟೆವು. ಅದನ್ನು ಗಮನಿಸುತ್ತಾ ರಾಜ್ಯ ಸರ್ಕಾರ ಅದನ್ನು ಸುಮಾರು 1.5% ಇದ್ದದನ್ನು 0.65% ತಂದು ನಿಲ್ಲಿಸಿದೆ. ಇದು ವರ್ತಕ ಸಮುದಾಯಕ್ಕೆ ಸಿಕ್ಕಿದಂಥ ದೊಡ್ಡ ಜಯ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ 1.5% ತೆರಿಗೆಯನ್ನು ನಾವು ಗ್ರಾಹಕರ ಮೇಲೆ ಹೇರಬೇಕಾಗಿತ್ತು, ಅನಿವಾರ್ಯ, ನಮಗೆ ಬೇರೆ ದಾರಿ ಇಲ್ಲ. ಆ ಪರ್ಸೆಂಟೇಜ್ ಇವತ್ತು ಕಮ್ಮಿ ಆದ ಕಾರಣ ಗ್ರಾಹಕರಿಗೆ ಸ್ವಲ್ಪ ಕಮ್ಮಿಯಲ್ಲಿ ಸಿಗ್ತದೆ. ಮತ್ತು ಈಗ ರೈತರು ತರುವಂಥ ತೆಂಗಿನಕಾಯಿ ಇರ್ಬೋದು, ಕೊಬ್ಬರಿ ಇರ್ಬೋದು, ಕಾಳುಮೆಣಸು ಇರ್ಬೋದು, ಅಡಿಕೆ ಇರ್ಬೋದು, ಸುಮಾರು 150 ಐಟಮ್ಸ್ ಇತ್ತು ಇದರ ಅಡಿಯಲ್ಲಿ. ಇದಕ್ಕೆಲ್ಲ 1.5% ಟ್ಯಾಕ್ಸ್ ಹೇಳುವಾಗ ಅದು ಗ್ರಾಹಕರಿಗೆ ಅದು ಸೂಕ್ತ ಬೆಲೆ ಸಿಗ್ತಿರಲಿಲ್ಲ. ಇವಾಗ ತೆರಿಗೆಯನ್ನು ಕಮ್ಮಿ ಮಾಡಿದ ಕಾರಣ ಅದರ ಹೆಚ್ಚಿನ ಲಾಭ ನಮ್ಮ ರೈತರಿಗೆ ಸಿಗ್ತಾ ಇದೆ, ಗ್ರಾಹಕರಿಗೆ ಸಿಗ್ತಾ ಇದೆ. ಇದರಿಂದ ಗ್ರಾಹಕರು ಸಹ ಸಂತುಷ್ಟರಾದರು, ನಾವು ವರ್ತಕರು ಸಹ ಸಂತುಷ್ಟರಾದರು. ಇದಕ್ಕೆ ನಾನು ಸರ್ಕಾರಕ್ಕೆ ವರ್ತಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ವರ್ತಕರ ಸಮಸ್ಯೆಯನ್ನು ಆಲಿಸಿಕೊಂಡು ಟ್ಯಾಕ್ಸನ್ನು ಅವರು ಕಮ್ಮಿ ಮಾಡಿದ್ದಾರೆ. ಮತ್ತೆಂದರೆ ಈ ಹಿಂದೆ ಗೊತ್ತಿರ್ಬೋದು, ಇಲ್ಲಿ ನಾವು ವರ್ತಕ ಸಂಘದ ಮೂಲಕ ಈ ಟ್ರೈನ್ ಏನಿದೆ, ಮಂಗಳೂರು ಬೆಂಗಳೂರು ಟ್ರೈನ್ ಆಗಬೇಕು ಎಂಬ ಒಂದನ್ನು ದೊಡ್ಡ ಹೋರಾಟ ಮಾಡಿದ್ದೆವು. ಅಂದಿನ ಅಧ್ಯಕ್ಷರು ಲೋಕೇಶ್ ಹೆಗ್ಡೆ ಅವರ ನೇತೃತ್ವದಲ್ಲಿ. ಇದೆಲ್ಲ ಏನಂದರೆ ಸಾಮಾಜಿಕ ಕಳಕಳಿ, ಕೇವಲ ವರ್ತಕರ ವ್ಯಾಪಾರ ಮಾತ್ರ ಅಲ್ಲ, ಇದರಿಂದ ಸಾಮಾಜಿಕ ಕಳಕಳಿಯನ್ನು ಕೂಡ ವರ್ತಕ ಸಂಘ ಮೂಡಿಸ್ತಾ ಇದೆ, ಬೆಳೆಸ್ತಾ ಇದೆ. ಅಂದರೆ ಸ್ಥಳೀಯವಾಗಿ ಏನೆಲ್ಲ ಬೇಕು, ಆ ಊರಿಗೆ ಬೇಕಾಗುವ ಸೌಲಭ್ಯಗಳಿಗೂ ಕೂಡ ವರ್ತಕ ಸಂಘ ಹೋರಾಟ ಮಾಡಿದೆ. ಇನ್ನು ಮುಂದೆಯೂ ಕೂಡ ಏನು ನಮ್ಮ ಸಾಮಾನ್ಯ ಜನರಿಗೆ, ಈಗಾಗಲೇ ರಿಕ್ಷಾ ಮಾಲಕರು ಹೇಳಿದರು, ಅದೇ ರೀತಿ ಬಹಳಷ್ಟು ಬೇಡಿಕೆಗಳಿರ್ಬೋದು. ಪುತ್ತೂರು ನಗರಕ್ಕೆ ಒಂದು ಹೆಲಿಪ್ಯಾಡ್ ಆಗಬೇಕೆಂಬುದು ಬೇಡಿಕೆ ಬಹಳ ವರ್ಷ ಹಿಂದಿನಿಂದ ಇದೆ. ಯಾಕೆಂದರೆ ಇಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಬೇಕಾದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಅಥವಾ ದೊಡ್ಡ ದೊಡ್ಡ ಅದಕ್ಕೆ ಬರುವಂಥ ಅಧಿಕಾರಿಗಳಿಗೆ ಅವರು ಬೈ ರೋಡ್ ಬರಲಿಕ್ಕೆ ತಯಾರಿರುವುದಿಲ್ಲ. ಯಾಕೆಂದರೆ ಅವರ ಟೈಮ್ ಈಸ್ ಸೋ ವ್ಯಾಲ್ಯೂಯೇಬಲ್. ಅವರೇನು ಇಂಥ ಹೆಲಿಕಾಪ್ಟರ್ ಅಥವಾ ವಿಮಾನ ಬರುವಂಥ ವ್ಯವಸ್ಥೆಗಳಿದ್ದರೆ ಮಾತ್ರ ಅವರು ಬರ್ತಾರೆ ಅದಕ್ಕೋಸ್ಕರ ಇಲ್ಲಿ ಮೊಟ್ಟೆದಡ್ಕದಲ್ಲಿ ನಮ್ಮ ಗೇರು ಸಂಶೋಧನಾ ಕೇಂದ್ರ ಏನಿದೆ, ಆ ಪ್ರದೇಶದಲ್ಲಿ ಭಾಳ ಹಿಂದೆ ಒಂದು ವರ್ತಕ ಸಂಘದಿಂದ ಪ್ರಯತ್ನ ಮಾಡಿದ್ದೆವು. ಅಲ್ಲಿ ಒಂದು ಹೆಲಿಪ್ಯಾಡ್ ಬರಲಿಕ್ಕೆ ಒತ್ತಡ ತಂದಿದ್ದೆವು. ಅದು ಕಾರಣಾಂತರದಿಂದ ಆಗಲಿಲ್ಲ. ಆದರೆ ಈಗ ನಮ್ಮ ಶಾಸಕರ ಮುತುವರ್ಜಿಯಿಂದ ಇಲ್ಲಿ ಬಲ್ನಾಡಲ್ಲಿ ಒಂದು ಹೆಲಿಪ್ಯಾಡ್ ಆಗ್ತದೆ ಎಂಬ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಇದರಿಂದ ಇನ್ನಷ್ಟು ಪುತ್ತೂರು ಬೆಳಿಬೋದು ಎಂಬುದು ನಮ್ಮ ಆಶಯ. ಅಂದರೆ ಇದಕ್ಕೆ ವರ್ತಕ ಸಂಘ ಪ್ರಯತ್ನ ಪಟ್ಟಿದೆ ಹಿಂದೆ. ಅದಕ್ಕೂ ಕೂಡ ಇನ್ನೊಂದೇನೆಂದರೆ, ಈಗ ರೈಲ್ವೆ ರೋಡ್ ರಸ್ತೆ, ಬಳ್ವಾರಿಂದ ರೈಲ್ವೆ ಸಂಪರ್ಕ ಮತ್ತು ಈ ಕಡೆಯಿಂದ ಸಂಪರ್ಕ, ಅದು ಬಹಳ ವರ್ಷದ ಒಂದು ಬೇಡಿಕೆ ಇತ್ತು, ಪುತ್ತೂರಿನ ಜನತೆಯ ಬೇಡಿಕೆ ಅದು. ಅದಂದರೆ ಕನೆಕ್ಟಿಂಗ್ ರೋಡ್. ಅದು ಈ ಮೇನ್ ರೋಡಿನ ಒತ್ತಡ ಕಮ್ಮಿ ಆಗ್ತದೆ. ಬಳ್ವಾರಿಂದ ಉಪ್ಪಿನಂಗಡಿಯಿಂದ ಬರುವಂಥವರು ಆಚೆಯಿಂದಾಗಿ ಡೈರೆಕ್ಟ್ ದರ್ಬೆಗೆ ಹೋಗ್ಬೋದು. ಇಲ್ಲಿ ನಮ್ಮ APMCಯ ಸರಿ ಹೋಗುವಂಥದ್ದು ಮುಖ್ಯ ರಸ್ತೆಯಲ್ಲಿ ಒತ್ತಡ ಕಮ್ಮಿ ಆಗುವಂಥ ಒಂದು ರಿಂಗ್ ರೋಡಿನ ಹಾಗೆ ಇದನ್ನು ಅಭಿವೃದ್ಧಿಪಡಿಸಬೇಕಂತ ಬಹಳಷ್ಟು
ಒತ್ತಡ ವರ್ತಕ ಸಂಘ ಬಹಳ ಹಿಂದಿಂದ ಮಾಡಿದೆ. ಅದಕ್ಕೆ ಅಂತಿಮವಾಗಿ ಮೊನ್ನೆ ಅದಕ್ಕೆ ಕಾರ್ಯರೂಪಕ್ಕೆ ಬಂತು. ಇದು ಕೂಡ ನಾನು ವರ್ತಕ ಸಂಘದ ಒಂದು ಪರಿಶ್ರಮದ ಫಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂಥ ಹಲವಾರು ಸಾಮಾಜಿಕ ಕೆಲಸಗಳು ವರ್ತಕ ಸಂಘದಿಂದ ಆಗಿವೆ. ಇನ್ನು ಮುಂದಕ್ಕೂ ಕೂಡ ಬರುವಂಥ ಈಗಿನ ಅಧ್ಯಕ್ಷರು ಇರ್ಬೋದು, ಈ ಹಿಂದಿನ ಎಲ್ಲ ಅಧ್ಯಕ್ಷರು ಕೇವಲ ವರ್ತಕ ಸಮುದಾಯಕ್ಕೆಲ್ಲ ಪುತ್ತೂರಿನ ಸಮಗ್ರ ಬೆಳವಣಿಗೆಗಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆ ಬರುವಂಥ ಅಧ್ಯಕ್ಷರು ಕೂಡ ಇದೇ ನಿಟ್ಟಿನಲ್ಲಿ ಸಂಘದ ಮೂಲಕ ಕೆಲಸ ಮಾಡ್ತಾರೆ ಎಂಬುವ ಧೈರ್ಯ ನಮ್ಮಲ್ಲಿದೆ, ಆಶಯ ಇದೆ. ಮುಂದಿನ ಒಂದು ಯೋಜನೆಗಳ ಬಗ್ಗೆ ಹೇಳೋದಿದ್ರೆ ಅಧ್ಯಕ್ಷರು ಮತ್ತೆ ಎಲ್ಲರೂ ಕೂಡ ಸೇರಿಕೊಂಡು ಮುಂದಿನ ಚಿಂತನೆಗಳು ಏನೇನಿದೆ, ಕನಸುಗಳೇನೇನಿದೆ, ಬಹುಶಃ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಇದೆ ಮುಂದಕ್ಕೆ ಇರುವಂಥದ್ದು. ಮೆಡಿಕಲ್ ಕಾಲೇಜಸ್ ನಾವು ಯಾವಾಗಲೂ ಮಾತಾಡ್ತಿದ್ದೆ, ಅದು ಖಂಡಿತ ಜಾರಿ ಆಗ್ತದೆ. ಇದು ಒತ್ತಡ ಆಗ್ತಾ ಇದೆ, ಅದು ಒಂದು ಉದ್ದೇಶ ಇಂಪ್ರೂವ್ ಆಗಿದೆ. ಒಂದು ಸದಸ್ಯರ ಸಂಖ್ಯೆ ಜಾಸ್ತಿ ಮಾಡ್ತಾ ಇದ್ದೇವೆ. ಮತ್ತೆ ಬೇರೆ ಕುಡಿಯುವ ನೀರಿನ ಒಂದು ಪ್ಲಾಂಟ್ ಪುತ್ತೂರಿಗೆ ಆಕ್ಚುಲಿ ಅವಶ್ಯಕ. ಯಾಕಂದ್ರೆ ಈ ಬಾಟ್ಲ್ ಅನ್ನು ತಗೊಳ್ಳುವಂತದ್ದು ಅವಾಯ್ಡ್ ಆಗ್ತದೆ. ಅಂದ್ರೆ ಕುಡಿಯುವ ನೀರಿನ ಪ್ಲಾಂಟ್ ಅಲ್ಲಲ್ಲಿ ಇದ್ರೆ ಈ ನಮ್ಮ ಎಸ್ಟಿಡಿ ಗೊತ್ತಿದ್ದಾಗೆ ಅಲ್ಲಿ ಬೇಕಾದಷ್ಟು ಈಗ 20 ಲೀಟರ್ ನೀರನ್ನು 10 ರೂಪಾಯಿಗೆ ತಗೊಳ್ಳುವಂಥದ್ದು ಇಂಥದ್ದೆಲ್ಲ ಕೆಲವು ರಾಜ್ಯದಲ್ಲಿ ಇದೆ. ಅದರಿಂದಾಗಿ ನಮ್ಮಲ್ಲಿ ಸಹ ನಮ್ಮ ಈ ತಾಲೂಕಿನಲ್ಲಿ ಇಂಥ ಒಂದು ಪ್ಲಾಂಟ್ಗಳು ಬಂದ್ರೆ ಉತ್ತಮ. ಹೇಳಿದ್ರೆ ಕುಡಿಯುವ ನೀರಿಗೆ ಅವರ ಸ್ವಂತ ಬಾಟ್ಲಲ್ಲಿ ಉಪಯೋಗ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಘನತ್ಯಾಜ್ಯ ಇಲ್ಲಿ ಪುತ್ತೂರಿನ ಇಡೀ ಒಂದು ಘನತ್ಯಾಜ್ಯ ಇದು ಮಾಡುವುದು ಬಹಳ ಒಂದು ಇದಿತ್ತು, ನಗರಸಭೆಗೆ ದೊಡ್ಡ ಚಾಲೆಂಜ್ ಆಗಿತ್ತು. ಇದನ್ನು ನಾವು ವರ್ತಕ ಸಂಘದಿಂದ ಅದನ್ನು ಯಾವ ರೀತಿಯಲ್ಲಿ ರೀಸೈಕಲಿಂಗ್ ಮಾಡಬಹುದು ಎಂಬ ಒಂದು 2-3 ಕಾರ್ಯಾಗಾರವನ್ನು ಮಂಗಳೂರಿನ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಯನ್ನು ಇಲ್ಲಿ ತಂದು ನಗರಸಭೆಗೆ ಆಗ ಇಲ್ಲಿ ರೂಪಾ ಶೆಟ್ಟಿ ಇದ್ರು ಅವರಿರುವಾಗ ನಾವು ವರ್ತಕ ಸಂಘದ ಮೂಲಕ ಅವರನ್ನು ಇಲ್ಲಿ ತಂದು ಪ್ರಾತ್ಯಕ್ಷಿಕೆ ಮಾಡಬಹುದು. ಈಗ ಹೋಟೆಲ್ಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇದನ್ನು ಅಳವಡಿಸಿ ಅದನ್ನು ಯಾವ ರೀತಿಯಲ್ಲಿ ಗೊಬ್ಬರ ಮಾಡಬಹುದು, ನೀರು ಮಾಡಬಹುದು, ರೀಸೈಕ್ಲಿಂಗ್ ಈ ತರದ ಒಂದು ಮಾಡಿ ನೀವು ಇದನ್ನು ನಗರಸಭೆಯಿಂದ ಅಳವಡಿಕೆ ಮಾಡಬೇಕು. ನಿಮ್ಮಿಂದ ಅಸಾಧ್ಯವಾದಲ್ಲಿ ಸರ್ಕಾರಿ ಇದಕ್ಕೆ ಕೊಡಿ, ಸಂಘಟನೆಗಳಿಗೆ ಕೊಡಿ ಎಂಬ ಮನವಿಯನ್ನು ಕೂಡ ಮಾಡಿದೆವು. ಅದು ಒಂದು 2-3 ವರ್ಷಗಳ ಹಿಂದೆ ಜೆಸಿ ಎಂಬ ನಮ್ಮ NGOಗೆ ಕೊಟ್ಟಿದ್ದು, ಆದರೆ ಅದು ಕಾರ್ಯಗತ ಆಗಲಿಲ್ಲ. ಈ ವರ್ಷ ನಮ್ಮ ಮನವಿಯನ್ನು ಸ್ವೀಕರಿಸಿ ರೋಟರಿ ಎಂಬ ಸಂಸ್ಥೆಗೆ ಅವರು ರೋಟರಿ ಈಸ್ಟ್ ಈಗ ಅದರ ನೇತೃತ್ವ ವಹಿಸಿದೆ, ನಗರಸಭೆ ಮುತುವರ್ಜಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನಾನು ನಗರಸಭೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಅದರ ಒಂದು ಪ್ರಾರಂಭ ಕೂಡ ವರ್ತಕ ಸಂಘದಿಂದ ಆದದ್ದು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಇನ್ನು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ ನಾವು. ಕೊನೆಯದಾಗಿ ಬಹುಶಃ ನಾನು ತಮ್ಮಿಂದ ಆರಂಭ ಮಾಡ್ತೇನೆ. ಕೊನೆಯದಾಗಿ ಒಂದು ಜನತೆಗೆ ಇರಬಹುದು, ಸಾರ್ವಜನಿಕರಿಗೆ ಒಂದು ತಮ್ಮ ಮನದ ಮಾತನ್ನು ಹೇಳೋದಿದ್ರೆ. ವರ್ತಕರಿಂದ ನಾವು ಏನು ಆಶಯ ಪಡ್ತಾ ಇದ್ದೇವೆ ಅಂದರೆ, ಸಾರ್ವಜನಿಕರು ಈಗಾಗಲೇ ವಾಮನ ಪೈಗಳು ಹೇಳಿದಾಗೆ ಸಾರ್ವಜನಿಕರು ಮತ್ತು ವ್ಯಾಪಾರಿಗಳು ಅಂದರೆ ಒಂದು ಅನ್ಯೋನ್ಯತೆಯಿಂದ ಇರುವಂಥ ಒಂದು ವ್ಯವಸ್ಥೆ ಪ್ರತಿಯೊಂದು ಊರಲ್ಲಿ ಆಗಬೇಕು. ಅದು ಯಾವುದೇ ಸಮುದಾಯದವರು ಇರ್ಬೋದು. ಈಗ ಎಲ್ಲ ಸಮುದಾಯದವರು ನಮ್ಮ ವರ್ತಕ ಸಂಘದಲ್ಲಿದ್ದಾರೆ. ಅದೇ ರೀತಿ ಎಲ್ಲ ಸಮುದಾಯದ ಗ್ರಾಹಕರು ಪ್ರತಿಯೊಬ್ಬ ವ್ಯವಹಾರಸ್ಥನಿಗೆ ಇರ್ತದೆ. ನಾವು ಇಲ್ಲಿ ಏನಂದರೆ ಅನ್ಯೋನ್ಯತೆಯಿಂದ ವ್ಯವಹರಿಸಬೇಕು. ಯಾವುದೇ ಅಲ್ಲಿ ಜಾತಿ ಧರ್ಮದ ಕಳಂಕವು ನಮ್ಮ ವ್ಯಾವಹಾರಿಕ ಕೇಂದ್ರದಲ್ಲಿ ಬರಬಾರ್ದು ಎಂಬುದು ನಮ್ಮ ಕಲ್ಪನೆ. ಇದಕ್ಕೆ ಗ್ರಾಹಕರು ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತ. ಅಂದರೆ ಬೇರೆ ಬೇರೆ ನಮ್ಮ ಯೋಚನೆಗಳಿರುವ ವ್ಯಕ್ತಿಗಳು, ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಇದು, ನಾವು ಏನನ್ನು ಮಾಡ್ಬೋದು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಇದಿರ್ತದೆ. ಆದರೆ ನಾವು ಒಂದು ಗ್ರಾಹಕರ ಆಗಿ ಒಂದು ಸಂಸ್ಥೆಗೆ ಹೋಗುವಾಗ ಆ ಸಂಸ್ಥೆಯನ್ನು ನಾವು ಗೌರವಿಸಬೇಕು. ಅಲ್ಲಿಯ ಒಂದು ಏನು ಇರ್ಬೋದು ಅದಕ್ಕೆ ನಾವು ಪೂರಕವಾಗಿ ವ್ಯವಹರಿಸಬೇಕು ಎಂಬುದು ನಮ್ಮ ಆಶಯ. ಎರಡನೇದು ಏನಂದರೆ, ಈಗಾಗಲೇ ನಾವು ಎಲ್ಲ ವರ್ಗದ ಈಗ ರಿಕ್ಷಾಗಳಿರ್ಬೋದು ಅಥವಾ ಎಲ್ಲ ಸಂಬಂಧಪಟ್ಟ ಎಲ್ಲದವರಿಗೆ ನಾವು ಸ್ಪಂದಿಸಿದ್ದೇವೆ. ಅದೇ ರೀತಿ ಅವರು ಕೂಡ ಯಾರು ಅಂದರೆ ಈಗ ರಿಕ್ಷಾದವರು ಇರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದ ಬರುವಂಥ ವಾಹನದ ಅವರು ಕೂಡ ಈ ವರ್ತಕರಿಗೆ ಒಂದು ಪೂರಕವಾಗಿ ಸ್ಪಂದಿಸಬೇಕು ಎಂಬುದು ನಮ್ಮ ಆಶೆ. ಯಾಕೆಂದರೆ ಹೆಚ್ಚಿನ ಕಡೆಗಳಲ್ಲಿ ನಾವು ನೋಡ್ತೇವೆ, ಈಗ ಈ ಪಾರ್ಕಿಂಗಿನ ವಿಷಯಗಳು ಬರುವಾಗ ಎಲ್ಲಿಂದಲೋ ಒಬ್ಬರು ಬರ್ತಾರೆ, ಒಬ್ಬನ ಅಂಗಡಿ ಎದುರು ನಿಲ್ಲಿಸಿ ಅವರು ಎಲ್ಲಿಯೇ ಹೋಗ್ತಾರೆ.
ನಿಜವಾಗಿ ಅವನಿಗೆ ಅಲ್ಲಿ ವ್ಯವಹಾರ ಇರುವುದಿಲ್ಲ, ಆ ಸಂಸ್ಥೆಯಲ್ಲಿ ವ್ಯವಹಾರ ಇಲ್ಲ, ಆದರೂ ಅವನ ಅಂಗಡಿ ಎದುರು ನಿಂತು ಅವು ಎಲ್ಲಿ ಅಂದರೆ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇಂಥ ಒಂದು ಪರಿಜ್ಞಾನ ಬರುವಂಥ ಗ್ರಾಹಕರು ಕೂಡ ಅದನ್ನು ತಿಳುವಳಿಕೆ ಅಂದರೆ ಎಲ್ಲರೂ ನಾವು ಇವತ್ತು ಬುದ್ಧಿವಂತರು, ವಿದ್ಯಾವಂತರು ಇದನ್ನು ಪಾಲನೆ ಮಾಡಬೇಕಂತಂದರೆ ಆ ವ್ಯಕ್ತಿಗೆ ತೊಂದರೆ ಆಗ್ತದೆ ಎಂಬುದನ್ನು ನಾವು ಗ್ರಹಿಸಿ ವ್ಯವಹರಿಸಿದರೆ ಯಾವುದೇ ಒಂದು ಅಹಿತಕರ ಘಟನೆ ಯಾವುದೇ ಪ್ರದೇಶದಲ್ಲಿ ಆಗಲಿಕ್ಕೆ ಅವಕಾಶ ಇರುವುದಿಲ್ಲ. ಇದನ್ನು ಎಲ್ಲ ಗ್ರಾಹಕರು, ಸಾರ್ವಜನಿಕರು ಮನದಟ್ಟು ಮಾಡಿಕೊಂಡು ಒಂದು ವ್ಯವಹಾರಸ್ಥರ ಒಟ್ಟಿಗೆ ಅನ್ಯೋನ್ಯವಾಗಿ ವ್ಯವಹರಿಸಬೇಕು ಅಂತ ಹೇಳುತ್ತಾ, ನಾವು ವ್ಯವಹಾರಸ್ಥರು ಕೂಡ ಎಲ್ಲರ ಒಟ್ಟಿಗೆ ಉತ್ತಮ ರೀತಿಯಲ್ಲಿ ಬಾಂಧವ್ಯದಲ್ಲಿ ವ್ಯವಹರಿಸ್ತೇವೆ. ಮತ್ತು ಯಾವುದೇ ಸಂಘಟನೆ ಇರ್ಬೋದು, ಯಾವುದೇ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಕೊಡುಗೆ ನೀಡುವವರು ವರ್ತಕರು. ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಅಥವಾ ಯಾವುದೇ ದೇವಸ್ಥಾನ ಇರ್ಬೋದು, ಅಥವಾ ದೈವಸ್ಥಾನ ಇರ್ಬೋದು, ಅಥವಾ ಯಾವುದೇ ಕ್ರಿಕೆಟ್ ಇರ್ಬೋದು, ಆಟೋಟ ಪಂದ್ಯಗಳಿರ್ಬೋದು, ಮೊದಲು ದೇಣಿಗೆ ಕೊಡುವವರು ವರ್ತಕರೇ. ಯಾಕೆಂದರೆ ಅವರು ಪೇಟೆಯಲ್ಲಿ ಬರೋದು ಕಲೆಕ್ಷನಿಗೆ, ಯಾವುದೇ ಸಂಘಟನೆಯವರು. ನಾವು ಯಾವ ಸಂಘಟನೆಯವರು ಬಂದರೂ ಇಲ್ಲ ಅಂತ ಹೇಳುವಂಥ ಜಾಯಮಾನದವರು ವರ್ತಕರಲ್ಲ, ಮತ್ತು ಯಾವ ಜಾತಿಯವ ಕೂಡ ಅಂತ ನೋಡುವ ಇದಿಲ್ಲ. ನಾವು ನಮ್ಮಿಂದ ಆದಷ್ಟು ಶಕ್ತಿ ಅನುಸಾರವಾಗಿ ಸಮಾಜ ಸೇವೆ ಮಾಡ್ತಾ ಇದ್ದೇವೆ. ಇದನ್ನು ಕೂಡ ಗ್ರಾಹಕರು, ಸಾರ್ವಜನಿಕರು ಒಪ್ಪಿಕೊಂಡು, ಅಂದರೆ ವರ್ತಕರ ಮೇಲೆ ಪ್ರೀತಿ ಇಟ್ಟುಕೊಂಡು ವರ್ತಕರ ವ್ಯವಹಾರಕ್ಕೆ ಪ್ರೋತ್ಸಾಹ ನೀಡಬೇಕು. ಸ್ಥಳೀಯವಾಗಿ ಇವತ್ತು ಏನೋ ಆನ್ಲೈನ್ ಇದು ಬಂದಿದೆ, ಹೆಚ್ಚು ಅದಕ್ಕೆ ವಿರೋಧ ಆಗ್ತಾ ಇದೆ. ಅದು ಕೂಡ ವಿನಂತಿ ಏನಂದರೆ, ಇವತ್ತು ಆನ್ಲೈನ್ನಲ್ಲಿ ಹೆಚ್ಚು ಜನ ಮೋಸಗೊಂಡಿದ್ದಾರೆ. ಒಂದು 100-200 ರೂಪಾಯಿ ಕಮ್ಮಿ ಸಿಗ್ತಾ ಹಾಗೆ ಕಾಣ್ತದೆ ನಮಗೆ, ಬಟ್ ನಾವು ವಸ್ತು ಬರುವಾಗ ನಾವು ಹೆಚ್ಚಿನವರು ಮೋಸಗೊಂಡಿದ್ದೇವೆ ಗ್ರಾಹಕರು. ಅದಕ್ಕಿಂತ ಒಂದು 100 ರೂಪಾಯಿ ಹೆಚ್ಚಾಗಲಿ ನಮ್ಮ ಸ್ಥಳೀಯವಾಗಿ ಮಾಡುವಂಥ ವ್ಯವಹಾರಸ್ಥರಿಗೆ ನಾವು ಪ್ರೋತ್ಸಾಹ ನೀಡಬೇಕು, ಗ್ರಾಹಕರಾಗಲಿ ಸಾರ್ವಜನಿಕರಾಗಲಿ. ಇದರಿಂದಾಗಿ ನಮ್ಮ ಪುತ್ತೂರು ಬೆಳೀತದೆ, ನಮ್ಮ ವ್ಯವಹಾರ ಬೆಳೀತದೆ, ನಮ್ಮ ಊರು ಬೆಳೀಲಿಕ್ಕೆ ಸಹಕಾರ ಆಗ್ತದೆ ಅಂತ ವಿನಂತಿಸುತ್ತಾ ಹೇಳ್ತಾ ಇದ್ದೀನಿ. 23ಕ್ಕೊಂದು ಕಾರ್ಯಕ್ರಮ ಕೂಡ ನಡೆಯೋದಕ್ಕಿದೆ, ಅದರ ಬಗ್ಗೆ ಮಾಹಿತಿ ಜೊತೆಗೆ ಕೊನೆಯ ಮಾತು ಕಾರ್ಯದರ್ಶಿಗಳು. ಸರ್, ನಾವೀಗ ಕೆನರಾ ಚೇಂಬರ್ನೊಟ್ಟಿಗೆ ನಮ್ಮ ಸಂಘಟನೆ ಉಪಾಧ್ಯಕ್ಷರು ಮಾತುಕತೆಯನ್ನು ಮಾಡಿದ್ದಾರೆ. ಹೇಳಿದರೆ ಪುತ್ತೂರಿನ ಬೆಳವಣಿಗೆಗೆ ನಮಗೆ ಅವರ ಮಾರ್ಗದರ್ಶನ ಅವಶ್ಯಕ ಇದೆ. ಅದರಿಂದಾಗಿ 23ಕ್ಕೆ ಅವರ 18 ಜನರ ತಂಡ ಪುತ್ತೂರಿಗೆ ಬರಲಿಕ್ಕಿದ್ದಾರೆ. ಆಗ ನಮ್ಮ ಪುತ್ತೂರಿನ ವರ್ತಕರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಮುಂದಿನ ಒಂದು ಬೆಳವಣಿಗೆಗೆ ಉತ್ತಮ ಒಂದು ಸಲಹೆ ಸೂಚನೆಗಳನ್ನು ನಾವು ವಿಮರ್ಶೆ ಮಾಡಲಿಕ್ಕಿದ್ದೇವೆ. ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಈಗ ವಾಹನ ಮಾಲಕರು ವಾಹನದಲ್ಲಿ ಅನಧಿಕೃತವಾಗಿ ಲೈಟ್ಗಳನ್ನು LED ಬಲ್ಬ್ ಕೆಳಗಿನಿಂದ ಮೇಲಿಂದ ಎಲ್ಲ ಕಡೆಯಲ್ಲಿ ಇದನ್ನು ಹಾಕಿಕೊಂಡು ಸಂಜೆ 7 ಗಂಟೆ ನಂತರ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವು ಕಡಿವಾಣ ಹಾಕ್ಬೇಕಾಗಿದ್ರೆ ಅದನ್ನು ಇದು ವಾಹನ ಚಾಲಕರೇ ಅದನ್ನು ಗಮನಿಸಬೇಕು. ಆಕ್ಚುಲಿ ಅದನ್ನು ಮೆಲ್ಲ ಬ್ಲಿಂಕ್ ಮಾಡೋದು, ಅದು ಕಣ್ಣಿಗೆ ಇದಾಗುವಾಗ ಅಲ್ಲಿ ರಸ್ತೆಯಲ್ಲಿ ಹೊಂಡಗಳಿದ್ರೂ ಗೊತ್ತಾಗುದಿಲ್ಲ, ಎಷ್ಟೋ ಜನ ಬಿದ್ದಿದ್ದಾರೆ. ಇದಕ್ಕೆ ಪೊಲೀಸ್ ಇಲಾಖೆ ಸರಿಯಾದ ಸೂಕ್ತ ಕ್ರಮ ತಗೊಳ್ಬೇಕು ಎಂಬ ಒಂದು ನಮ್ಮ ನಿರ್ಧಾರ. ಎಂತ ಹೇಳಿದ್ರೆ, ಇಲ್ಲದ ಗ್ಲಾಸ್ಗಳಿಗೆ ಒಂದು ಬ್ಲ್ಯಾಕ್ ಸ್ಟಿಕ್ಕರ್, ಅರ್ಧ ಸ್ಟಿಕ್ಕರ್ ಮೊದಲೆಲ್ಲ ಆಗ್ತಿದ್ರು, ಒಂದು ಅದನ್ನಾದ್ರೂ ಅಳವಡಿಸ್ಬೇಕು. ಇಲ್ಲದಿದ್ರೆ ಈ ದೊಡ್ಡ ದೊಡ್ಡ ವಾಹನದಲ್ಲಿ ಹಲವಾರು ಲೈಟಿಂಗ್ಸ್ಗಳು, ಈ 2000-3000 ಬಲ್ಬ್ ಬರ್ತದೆ, ಅದು ಕಣ್ಣು ಕೊರೈಸುವಂತ ಇದು. ಅದು ಆ್ಯಕ್ಚುಲಿ ಅದನ್ನು ಹಾಕ್ಲಿಕ್ಕೆ ಇಲ್ಲ ಅವರು, ಬಟ್ ಅದನ್ನು ಹಾಕಿ ಉಪಯೋಗಿಸ್ತಾರೆ. ಅದನ್ನು ನಿರ್ಬಂಧಿಸಬೇಕು ಹೇಳಿ. ಯಾಕೆಂದರೆ ಇದು ನಮಗೆ ವ್ಯಾಪಾರ ಮುಗಿಸಿ ಮನೆಗೆ ಹೋಗುವ ಸಂದರ್ಭದಲ್ಲಿ ಇಂಥ ಲೈಟ್ಗಳು ಕಣ್ಣಿಗೆ ಬೀಳುವಾಗ ಮಾನಸಿಕವಾಗಿಯೂ ಒಂದು ನಮಗೆ ತೊಂದರೆಗಳಾಗ್ತದೆ. ಇದು ಎಲ್ಲ ಗ್ರಾಹಕರದ್ದು ಸಹ ಸಮಸ್ಯೆ. ಹಾಗೆ ಅದರ ಬಗ್ಗೆ ಒಂದು ನಾವು ಮನವರಿಕೆ ಮಾಡಲಿಕ್ಕಿದ್ದೇವೆ. ಓಕೆ, ಥ್ಯಾಂಕ್ ಯು. ಇನ್ನು ಉಪಾಧ್ಯಕ್ಷರು ಕೊನೆಯ ಮಾತು. ವ್ಯಾಪಾರಿಗಳು ವ್ಯವಹಾರ ಮಾಡ್ತಾರೆ. ಒಂದು ಹಿರಿಯರ ಗಾದೆ ಉಂಟು, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ. ಅದೇ ನಮ್ಮ ಒಂದು ಧ್ಯೇಯದೊಂದಿಗೆ ನಾವು ನಮ್ಮ ಉತ್ಪಾದನೆ, ನಮ್ಮ ಇನ್ಕಮಿನ ಒಳ್ಳೆಯ ಪಾಲನ್ನು ನಾವು ಯಾವಾಗಲೂ ಸಮಾಜಕ್ಕೆ ಕೊಡ್ತೇವೆ. ಮಂದಿರ ಆಗಲಿ, ಚರ್ಚ್ ಆಗಲಿ, ಮಸೀದಿ ಆಗಲಿ, ಗುರುದ್ವಾರ ಆಗಲಿ, ಎಲ್ಲದಕ್ಕೂ ನೋಡಿ ನೀವು ವ್ಯಾಪಾರಿಗಳ ದೇಣಿಗೆ ಇರ್ತದೆ. ಮಳೆಗಾಲ ಬರಲಿ, ಏನಾದರೂ ತೊಂದರೆ ಬರಲಿ, ಅಲ್ಲಿ ಕೂಡ ವ್ಯಾಪಾರಿಗಳ ದೇಣಿಗೆ ಬರ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಆರೋಗ್ಯ ಇಲಾಖೆ ಅಂದರೆ ಹಾಸ್ಪಿಟ್ಲಲ್ಲಿ ಯಾರಾದರೂ ಕಷ್ಟದವರಿದ್ದರೆ ಅವರಿಗೆ ಪ್ರತಿ ವರ್ಷ ನಮ್ಮ ನಮ್ಮ ವರ್ತಕ ಸಂಘದಿಂದ ನಾವು ಮಳೆಗಾಲಕ್ಕೆ ಬರುವಾಗ ಸರ್ಕಾರದಿಂದ ಬರೋಂಥ ಗ್ರ್ಯಾಂಟ್ ಅಂದರೆ ಅವರಿಗೆ ರೈನ್ ಕೋಟ್ ನಾವು ಕೊಡ್ತಾ ಇದ್ದೇವೆ. ಇದೆಲ್ಲ ನಮ್ಮ ಈ ಕಳಕಳಿ ಇದೆ ಸಮಾಜ. ನಾವು ವ್ಯಾಪಾರಿಗಳು ಬರೇ ವ್ಯವಹಾರ ಮಾಡಿ ದುಡ್ಡು ಮಾಡಕ್ಕೆ ಇರುವವರಲ್ಲ, ನಮಗೆ ಮತ್ತು ಸಮಾಜದ ನಂಟು ಬಹಳ ಸ್ಟ್ರಾಂಗ್ ಇದೆ.
ಇದು ನಮ್ಮ ಒಂದು ವ್ಯಾಪಾರಿಗಳ ಒಂದು ಆತ್ಮಸ್ಥೈರ್ಯ ಇದು. ಆಮೇಲೆ ನಾನು ಎಲ್ಲ ವ್ಯಾಪಾರಿಗಳಿಗೆ ಒಂದು ಮನವಿ ಮಾಡ್ತಿದ್ದಾರೆ, ದಯವಿಟ್ಟು ನೀವು ನಿಮ್ಮ ಅಂಗಡಿಯ ಏನೇನು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂಗೆ ಅನುಗುಣವಾಗಿ ಇನ್ಶೂರೆನ್ಸ್ ಮಾಡಿಕೊಳ್ಳಿ. ವರ್ಷಕ್ಕೆ ನಮ್ಮ ವ್ಯವಹಾರದ 0.01%, 0.1 ಅಲ್ಲ 0.01% ಅಷ್ಟು ಪ್ರೀಮಿಯಂ ಕಟ್ಟಬೇಕಾದ್ದು. ನಾವು 15-20 ಲಕ್ಷ ನಾವು ವ್ಯವಹಾರ ಮಾಡಿದ್ರು, ನಾವು ಕಟ್ಟಬೇಕಾದ್ದು 600 ಇಂದ 1,500 ರೂಪಾಯಿ ಇನ್ಶೂರೆನ್ಸ್. ಏನಾದರೂ ಅವಘಡ ಆದರೆ ನಮಗೆ ಇನ್ಶೂರೆನ್ಸ್ ಸಿಗ್ತದೆ, ಅದೊಂದು ಸೇಫ್. ಯಾಕೆ ನಾನು ನಿಮಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೇನೆ. ಉಜಿರೆಯಲ್ಲಿ ನನ್ನ ಪೆಟ್ರೋಲ್ ಪಂಪಿನ ಒಂದು 200 ಮೀಟರ್ ಮುಂದೆ ಒಂದು ಅಂಗಡಿ ಬೆಂಕಿ ಒಟ್ಟಿಗೆ 2 ಅಂಗಡಿ ಇತ್ತು. 2 ಅಂಗಡಿ ಸಹ ಹಾಗೆ ಹೆಚ್ಚು ಕಡಿಮೆ 60 ರಿಂದ 70 ಲಕ್ಷ ರೂಪಾಯಿ ನಷ್ಟ ಆಯಿತು. ಪುಣ್ಯಾತ್ಮನ ಇಬ್ಬರು ಸಹ ಇನ್ಶೂರೆನ್ಸ್ ಮಾಡಿರಲಿಲ್ಲ. ಆದರೆ ಆ ಉಜಿರೆಯ ಸಣ್ಣ ಪಟ್ಟಣದ ವ್ಯಾಪಾರಿಗಳು ಎಲ್ಲ ಕಾಂಟ್ರಿಬ್ಯೂಷನ್ ಹಾಕಿ ಅವರಿಗೆ ಒಂದು 14 ಲಕ್ಷ ರೂಪಾಯಿ ಅಷ್ಟು ಸಂಗ್ರಹಿಸಿಕೊಟ್ಟಿದ್ದಾರೆ, ಗ್ರೂಪ್ ಇನ್ಶೂರೆನ್ಸ್ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇದು ನಮ್ಮ ವರ್ತಕ ಸಂಘದ ಒಂದು ಶಕ್ತಿ. ಇದು ವರ್ತಕ ಸಂಘ. ಎಸ್, ಧನ್ಯವಾದಗಳು. ಎಸ್, ಅದೇ ರೀತಿ ಅಧ್ಯಕ್ಷರು ಕೊನೆಯದಾಗಿ ಸಮಗ್ರವಾಗಿ. ಬಂಧುಗಳೇ, ಗ್ರಾಹಕರೇ ನಮ್ಮ ಆಸ್ತಿ ಅಂತ ತಿಳ್ಕೊಂಡವರು ನಾವು ವರ್ತಕರು. ನೀವು ಬಂದರೆ ನಮಗೆ ಎಲ್ಲರಿಗೆ, ಯಾರು ಯಾವ ಅಂಗಡಿ ಅಂತ ಹೇಳೋದಿಲ್ಲ, ಯಾವ ಅಂಗಡಿಗೆ ಸಹ ನೀವು ಬಂದರೆ ನಮಗೆ ವ್ಯಾಪಾರ. ಈ ವ್ಯಾಪಾರದಲ್ಲಿ ಗ್ರಾಹಕ ಮತ್ತು ನಮಗೆ ಸಂಬಂಧ ಇದೆ. ನೀವು ನಮ್ಮ ಅಂಗಡಿಯಿಂದ ಅಂದರೆ ವರ್ತಕರ ಅಂಗಡಿಯಿಂದ ಒಳ್ಳೆ ವಸ್ತುವನ್ನು ಪಡೆಯುತ್ತೀರಿ ಎಂಬ ಧೈರ್ಯ ನಿಮ್ಮಲ್ಲಿರಬೇಕು. ಅದಕ್ಕೆ ಯೋಗ್ಯವಾದ ಬೆಲೆ ಕೊಡುವಂಥ ಕರ್ತವ್ಯ ನಮ್ಮದು ಅಂತ ನಾವು ತಿಳಿದುಕೊಂಡವರು. ಈ 2 ಕೆಲಸಗಳಲ್ಲಿ ಒಂದು ಸೇವೆ ನಡೀತಾ ಇದೆ. ಆ ಸೇವೆಗೆ ಲಾಭಾಂಶವನ್ನು ನಾವು ತಗೊಳ್ತೇವೆ ಎಂಬುದು ಖಂಡಿತ, ಸಂಶಯವೇ ಇಲ್ಲ. ಆ ಲಾಭಾಂಶವನ್ನು ನಾವು ನಮ್ಮಷ್ಟಕ್ಕೆ ಇಟ್ಟುಕೊಳ್ಳೋದಿಲ್ಲ, ಅಷ್ಟು ಹೇಳ್ತೇವೆ, ನಾವು ಧೈರ್ಯದಲ್ಲಿ ಹೇಳ್ತೇವೆ. ಆ ಲಾಭಾಂಶದಲ್ಲಿ ಸ್ವಲ್ಪ ಅಂಶವನ್ನು ಖಂಡಿತವಾಗಿ ಪ್ರತಿಯೊಬ್ಬ ವರ್ತಕರು ಕೂಡ ಸೇವಾ ರೂಪದಲ್ಲಿ ಕೊಡ್ತಾನೆ ಎಂಬುದು ಧೈರ್ಯದಲ್ಲಿ ಹೇಳ್ತೇನೆ. ಅದು ನಮ್ಗೆ ವರ್ತಕರದ್ದು ಹೆಮ್ಮೆ. ಈ ಸಂದರ್ಭ ಯಾಕೆ ಹೇಳುದಂದ್ರೆ, ವರ್ತಕರು ಹಣ ಮಾಡ್ತಾರೆ ಎಂಬ ಭಾವನೆ ಇದ್ರೆ ಅದು ತಪ್ಪು. ವರ್ತಕರು ಲಾಭ ಮಾಡ್ತಾರೆ. ಲಾಭದಲ್ಲಿ ಕೆಲವು ಸ್ವಲ್ಪ ಅಂಶವನ್ನು ಖಂಡಿತವಾಗಿ ಪ್ರತಿಯೊಬ್ಬನು ಕೂಡ ಸೇವಾ ರೂಪದಲ್ಲಿ ಒಬ್ಬೊಬ್ಬರಿಗೆ ಸಹಾಯ ಮಾಡ್ತಾರೆ. ಒಬ್ಬರಿಗೆ ಯಾರಿಗೆ ಆಗಿರ್ಬೋದು, ಒಂದು ಸಂಸ್ಥೆಗೆ ಆಗಿರ್ಬೋದು, ಒಂದು ವ್ಯಕ್ತಿಗೆ ಆಗಿರ್ಬೋದು, ಕೆಲವು ಸಂದರ್ಭದಲ್ಲಿ ಕಷ್ಟ ಬಂದಾಗ ಈ ರೀತಿಯಲ್ಲಿ ಸೇವೆ ಮಾಡ್ತೇನೆ ಅನ್ನೋ ಧೈರ್ಯದಲ್ಲಿ ಒಬ್ಬ ಅಧ್ಯಕ್ಷನಲ್ಲಿ ಹೇಳಿದೆ. ಯಾಕೆ ವರ್ತಕ ಸಂಘ ಇಸ್ ನಾಟ್ ಡೂಯಿಂಗ್ ಮನಿ ಬಟ್ ಇಟ್ ಡೂಯಿಂಗ್ ಸರ್ವಿಸ್ ಟು ದ ಕಸ್ಟಮರ್ ಆರ್ ಸೊಸೈಟಿ. ಅದು ಖಂಡಿತ ಧೈರ್ಯದಲ್ಲಿ ಹೇಳ್ತೇನೆ. ಅದು ಈಗ ಈ ಸಂದರ್ಭ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಯಾಕೆಂದರೆ ಸುದ್ದಿ ಚಾನಲ್ ಅವರು ನಮ್ಮನ್ನು ಕರೆದು ವರ್ತಕರು ಏನು ಮಾಡ್ತಾರೆ, ವರ್ತಕ ಎಂಥದ್ದು ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ನೀವು ಸಹ ಅದನ್ನು ಕೇಳಿದ್ದೀರಿ. ಆದರೆ ಕೊನೆಯದಾಗಿ ಹೇಳುವುದಿಷ್ಟೇ, ಅಧ್ಯಕ್ಷ ನೆಲೆಯಲ್ಲಿ ನಮ್ಮ ವರ್ತಕ ಸಂಘವು ಎಲ್ಲ ವರ್ತಕರು ಏನಾದರೂ ಮಾಡಿದರೆ ಸೇವೆ ಮಾಡ್ತಾರೆ ಎಂಬುದು ಖಂಡಿತ ಅಂತ ನಾನು ಈ ಸಂದರ್ಭ ಹೇಳ್ತೇನೆ. ಮತ್ತು ಮುಂದಕ್ಕೂ ಗ್ರಾಹಕರಾದ ನೀವು ನಮ್ಮನ್ನು ಹುರಿದುಂಬಿಸಿ ನಮಗೆ ಸಹಕಾರ ಕೊಡಿ ಅಂತ ಈ ಸಂದರ್ಭ ಕೇಳ್ತಾ, ಇವರಿಗೆ ಯಾವುದೇ ದೂರುಗಳಿದ್ರೆ ಲಿಖಿತ ರೂಪದಲ್ಲಿ ಮತ್ತೆ ನಮ್ಮ ವರ್ತಕ ಸಂಘ ಸದಸ್ಯರು ಅಥವಾ ಯಾರಾದರೂ ನಿಮ್ಮಲ್ಲಿ ದೂರುಗಳಿದ್ರೆ, ವರ್ತಕ ಸಂಘದ ಬಗ್ಗೆ ಹೇಳಲಿಕ್ಕಿದ್ರೆ, ವರ್ತಕದವರಿಗೆ ತಿಳಿಸಲಿಕ್ಕಿದ್ರೆ ದಯಮಾಡಿ ರೆಕಾರ್ಡಿಗಲ್ಲಿ ಬರೆದು ಕೊಡಿ. ಅದಕ್ಕೆ ನಾವು ಖಂಡಿತವಾಗಿ ಸ್ಪಂದಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಎಸ್, ಧನ್ಯವಾದಗಳು. 4 ಅತಿಥಿಗಳಿಗೆ ಬಂದು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ತಮ್ಮ ನೋವುಗಳೇನು, ಕಷ್ಟಗಳೇನು, ಜೊತೆಗೆ ತಾವು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳು ಎಲ್ಲವನ್ನೂ ಕೂಡ ಹೇಳಿದ್ರಿ. ಜೊತೆಗೆ ಒಂದಷ್ಟು ಮಂದಿ ಕರೆ ಮಾಡಿ ಅವರ ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ರು. ಅಂದ್ರೆ ಕೆಲವೊಂದು ಸಮಸ್ಯೆಗಳಿಗೆ ಡೈರೆಕ್ಟ್ ಅಥಾರಿಟಿ ತಾವು ಅಲ್ಲದಿದ್ರು ಕೂಡ ತಮ್ಮಲ್ಲಿ ಹೇಳಿದ್ರೆ ಒಂದು ಪರಿಹಾರ ಸಿಗಬಹುದು ಎನ್ನುವಂತಹ ಒಂದು ಆಸೆಯಿಂದ, ಒಂದು ಚಿಂತನೆಯಿಂದ ಕರೆಯನ್ನ ಮಾಡಿದ್ದಾರೆ. ಬಹುಶಃ ಎಲ್ಲ ಸಮಸ್ಯೆಗಳಿಗೆ ತಮ್ಮ ಮೂಲಕ ಒಂದು ಪರಿಹಾರ ದೊರಕಲಿ. ಒಂದಷ್ಟು ವಿಚಾರಗಳು ಪುತ್ತೂರಿಗೆ ಬಂದಿದೆ ಒಂದು ವರ್ತಕ ಸಂಘದ ಪ್ರಯತ್ನದ ಮೂಲಕ. ಇನ್ನೊಂದಷ್ಟು ವಿಚಾರಗಳು ಬರಲಿ. ಜೊತೆಗೆ ತಮ್ಮ ಒಂದು ಕೊಡುಗೆಗಳು ಸಮಾಜಕ್ಕೆ ಇದೇ ತರ ಮುಂದುವರಿತಾ ಇರಲಿ ಅನ್ನುವಂತ ಒಂದು ಆಶಯದೊಂದಿಗೆ ಮತ್ತೊಮ್ಮೆ 4 ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಬಂದು ಪಾಲ್ಗೊಂಡದಕ್ಕಾಗಿ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.